ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಷಯದ ಬಗ್ಗೆ ನಾನು ನೇರವಾಗಿ ಮಾತನಾಡ್ತೇನೆ. ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಕೇರಳ ಸರ್ಕಾರ ಕಳುಹಿಸಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ತಿರಸ್ಕಾರಗೊಂಡಿರುವಂತಹ ಹಿನ್ನೆಲೆ ಕೇರಳ ಭಾಗದಿಂದ ಪ್ರಾರಂಭವಾಗಿ ಇಡೀ ದೇಶದಾದ್ಯಂತ ಈ ಒಂದು ವಿಚಾರ ವಿವಾದಕ್ಕೆ ಕಾರಣವಾಗಿ ತದನಂತರ ಕರಾವಳಿ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಾದ ವಿವಾದ, ಆರೋಪ ಪ್ರತ್ಯಾರೋಪ ಜೊತೆಗೆ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರದ ಹಿನ್ನೆಲೆ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ಕೇಂದ್ರದ ಮಾಜಿ ಸಚಿವರು ಜೊತೆಗೆ ನಿಷ್ಕಳಂಕ ರಾಜಕಾರಣಿ ಜೊತೆಗೆ ಬಿಲ್ಲವ ಮುಖಂಡರಾಗಿರುವಂತಹ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಬಿಲ್ಲವ ಸಮಾಜದ ನಾಯಕರುಗಳು ಕರೆಕೊಟ್ಟಿರುವಂತಹ ಸ್ವಾಭಿಮಾನದ ನಡಿಗೆ ನಿನ್ನೆಯ ದಿನ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ಜಿಲ್ಲೆಯ ಭಾಗಗಳಲ್ಲೂ ಕೂಡ ಅತ್ಯದ್ಭುತವಾಗಿರುವಂತಹ ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಸಿಕ್ಕಿರುವಂತದ್ದು. ಕಂಕನಾಡಿ ಗರೋಡಿ ಕ್ಷೇತ್ರದಿಂದ ಪ್ರಾರಂಭವಾಗಿ ಕುದ್ರೋಳಿ ಕ್ಷೇತ್ರದಲ್ಲಿ ಸಂಪನ್ನಗೊಂಡಿರುವಂತಹ ಸ್ವಾಭಿಮಾನಿ ನಡಿಗೆ ಏನಿದೆ, ಈ ನಡಿಗೆ ಹೇಗಿತ್ತು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತಹ ಒಂದು ಜಾಥಾ ಅನ್ನುವಂಥದ್ದು ಕೆಲವು ವಿಮರ್ಶಕರು ಹೇಳ್ತಾ ಇದ್ದಾರೆ. ಕಾರಣ ಇದು ಪಕ್ಷರಹಿತವಾಗಿ, ಸಂಘಟನೆ ರಹಿತವಾಗಿ, ಧರ್ಮ ರಹಿತವಾಗಿ ನಡೆದಿರುವಂತಹ ಒಂದು ಜಾಥಾ. ಹಾಗಾಗಿ ಈ ಒಂದು ಜಾಥಾ ಬೇರೆದ್ದೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೆಲವರ ವಾದ. ಆದರೆ ಇನ್ನೂ ಕೆಲವರ ವಾದ ಸ್ವಾಭಿಮಾನಿ ನಡಿಗೆ ರಾಜಕೀಯ ನಡಿಗೆ ಆಗಿದೆ ಅನ್ನುವಂಥದ್ದು ಇನ್ನೂ ಕೆಲವರ ವಾದ ಅಂತ ಹೇಳ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಕೆಲವರು ಹೇಳುವಂತಹ ಪ್ರಕಾರ ಇದರಲ್ಲಿ ರಾಜಕೀಯ ಗಿಮಿಕ್ ಆಗಿದೆ ಅನ್ನುವಂತಹ ವಿಚಾರ ಇನ್ನೊಂದು ಕಡೆ. ಆದ್ರೆ ಇನ್ನೊಂದು ಕಡೆ ಈ ಒಂದು ಜಾಥಾ ಏನಿದೆ ನೇರವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಗೌರವವನ್ನ ಸೂಚಿಸಿದೆ ಅನ್ನುವಂಥದ್ದು ಇನ್ನೂ ಕೆಲವರ ವಾದ. ಎಲ್ಲ ವಾದ ವಿವಾದಗಳ ನಡುವೆ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೇನೆ. ಜೊತೆಗೆ ಪ್ರಥಮವಾಗಿ ನಿನ್ನೆಯ ದಿನ ಸ್ವಾಭಿಮಾನಿ ನಡಿಗೆ ಯಾವ ರೀತಿ ಇತ್ತು, ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ. ಜೊತೆಗೆ ಯಾವ ರೀತಿ ಇತ್ತು ಒಂದ್ಸಲ ನೋಡ್ಲೇಬೇಕು ಈ ಒಂದು ಸ್ವಾಭಿಮಾನಿ ನಡಿಗೆಯನ್ನ ನಮ್ಮ ಕರಾವಳಿ ಭಾಗದ ಜನರು. ನಿನ್ನೆ ದಿನ ಮಿಸ್ ಮಾಡ್ಕೊಂಡಿದ್ರೆ ಇವತ್ತು ದಿನ ತಾವುಗಳೆಲ್ಲವೂ ಕೂಡ ನೋಡ್ಲೇಬೇಕಾಗುತ್ತೆ. ಒಂದ್ಸಲ ನೋಡ್ಕೊಂಡು ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ಜಾಥಾ ಸಂಪನ್ನ. ಗರೋಡಿಯಿಂದ ಆರಂಭವಾಗಿ ಕುದ್ರೋಡಿಯಲ್ಲಿ ಸಮಾಪನಗೊಂಡ ನಡಿಗೆ. ಗಣರಾಜ್ಯೋತ್ಸವ ಪರೇಡ್ಗೆ ಕೇರಳ ಸರ್ಕಾರ ಕಳುಹಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ನಿರಾಕರಣೆ ಖಂಡಿಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಂಘಗಳು, ಸಂಘಟನೆಗಳು ಹಾಗೂ ಬಿಲ್ಲವ ಸಮಾಜದ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ಜಾಥಾ ಬುಧವಾರದಂದು ಯಶಸ್ವಿಯಾಗಿ ಸಮಾಪನಗೊಂಡಿದೆ. ಸ್ವಾಭಿಮಾನದ ನಡಿಗೆಗೆ ಪಕ್ಷ, ಜಾತಿ, ಧರ್ಮದ ಎಲ್ಲೆ ಮೀರಿ ಬಂತು ಜನಸಾಗರ. ಕಂಕನಾಡಿ ಗರೋಡಿ ಕ್ಷೇತ್ರದ ಹೊರ ಆವರಣದಿಂದ ನಾರಾಯಣ ಗುರುಗಳ ಬೃಹತ್ ಭಾವಚಿತ್ರ ಹಾಗೂ ಮೂರ್ತಿಯನ್ನ ಒಳಗೊಂಡ ಸ್ತಬ್ಧ ಚಿತ್ರಗಳೊಂದಿಗೆ ಹೊರಟ ಭಾರೀ ವಾಹನಗಳ ಜಾಥಾಕ್ಕೆ ಬಿಲ್ಲವ ನೇತಾರ ಹಾಗೂ ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ತೆಂಗಿನಕಾಯಿ ಒಡೆಯುವ ಮೂಲಕ ಚಾಲನೆಯನ್ನ ನೀಡಿದ್ರು. ಜಾಥಾದಲ್ಲಿ ಹಳದಿ ಶಾಲು ಹಾಗೂ ಹಳದಿ ಧ್ವಜ ಹಾಗೂ ಚೆಂಡೆ ವಾದನ ಕೂಡ ಪ್ರಮುಖ ಆಕರ್ಷಣೆಯಾಗಿತ್ತು. ಜಾಥಾ ಆರಂಭಕ್ಕೂ ಮೊದಲು ನಾರಾಯಣ ಗುರುಗಳ ಅನುಯಾಯಿಗಳು ಗರೋಡಿ ಕ್ಷೇತ್ರದಲ್ಲಿರುವ ನಾರಾಯಣ ಗುರುಗಳ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸಿ ಬ್ರಹ್ಮ ಬೈತರ್ಕಳ ಗುಡಿಯಲ್ಲೂ ಪ್ರಾರ್ಥನೆಯನ್ನ ನೆರವೇರಿಸಿದರು. ಲೋಕಮುಖಕ್ಕೂ ಎಷ್ಟೇ ಸಂದೇಶವನ್ನು ಸಾರಿದ್ದಾರೆ. ನಂಜಿ ನರಮಾನಿಲಿನ ಜಾತಿ ಜಾತಿ ಪಂಪಿನ ತಡಮಿನ ಮಾಚಾದು. ಗರೋಡಿ ಕ್ಷೇತ್ರದಿಂದ ನಗರದ ರಾಜ ಬೀದಿಗಳಲ್ಲಿ ಕುದ್ರೋಳಿ ಕ್ಷೇತ್ರಕ್ಕೆ ಆಗಮನ.
ಬಳಿಕ ಗರೋಡಿ ಕ್ಷೇತ್ರದಿಂದ ನಗರದ ರಾಜಬೀದಿಗಳಲ್ಲಿ ಸಂಚರಿಸಿ ಕುದ್ರೋಳಿ ಕ್ಷೇತ್ರಕ್ಕೆ ಆಗಮಿಸಿತು. ಜಾಥಾದಲ್ಲಿ ದ್ವಿಚಕ್ರ, 4 ಚಕ್ರ ವಾಹನ ಸೇರಿದಂತೆ ಸಾವಿರಾರು ವಾಹನಗಳಲ್ಲಿ ಹಳದಿ ಧ್ವಜಗಳೊಂದಿಗೆ ವಾಹನಗಳು ಸರತಿ ಸಾಲಿನಲ್ಲಿ ಯಾವುದೇ ಘೋಷಣೆಗಳಿಲ್ಲದೆ ಸ್ವಾಭಿಮಾನ ಜಾಥಾ ಯಶಸ್ವಿಯಾಗಿ ನಡೆಯಿತು. ಪಕ್ಷಾತೀತವಾಗಿ ನಡೆಯುವ ಜಾಥಾಕ್ಕೆ ಬಿಜೆಪಿ ಹಾಗೂ ಇತರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದವು. ಭಾಷೆಯನ್ನು ಬದಿಗಿಟ್ಟು ಒಂದು ಸಲ ಆಲೋಚಿಸಿ. ಈ ವರ್ಷದ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ನಿರಾಕರಿಸಿದ್ದು ಇದರಲ್ಲಿ ಐಕ್ಯತೆಯಿಂದ ಖಂಡಿಸಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುನ ದೃಷ್ಟಿಗೆ ಒಂಜಿ ಜಾತಿ ಒಂಜಿ ಮತ. ದೇವರು ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರು ನಿಮಗೆ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಎಸ್, ಇದು ಸ್ವಾಭಿಮಾನಿ ನಡಿಗೆ ಸಂಪೂರ್ಣವಾಗಿರುವಂತಹ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣ ಯಾಕೆ ಪ್ಲೇ ಮಾಡಿದೆ ಅಂತ ಹೇಳಿದಾಗ, ನಮ್ಮ ಕರಾವಳಿ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಧರ್ಮರಹಿತವಾಗಿ ಪಕ್ಷರಹಿತವಾಗಿ ನಡೆದಿರುವಂತಹ ಒಂದು ಜಾಥಾ ಅಥವಾ ಒಂದು ನಡಿಗೆ, ಇದಕ್ಕೆ ಈ ರೀತಿಯ ಬೆಂಬಲ ಸಿಕ್ಕಿರುವಂಥದ್ದು ಬಹುಶಃ ನಿನ್ನೆಯ ದಿನ. ಸೊ ಹಾಗಾಗಿ ಈ ಒಂದು ಸಂಕ್ಷಿಪ್ತ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇವೆ. ಜೊತೆಗೆ ಅನೇಕ ಜನರು ಹೇಳುವಂತಹ ಪ್ರಕಾರ ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಜೊತೆಗೆ ಧರ್ಮರಹಿತವಾಗಿ ನಡೆದಿರುವಂತಹ ಒಂದು ಜಾಥಾ ಆದರೂ ಕೂಡ ಇಲ್ಲಿ ರಾಜಕೀಯದ ವಾಸನೆ ಬಂದಿದೆ ಅನ್ನುವಂಥದ್ದು ಆರೋಪ ಒಂದ್ ಕಡೆ. ಇನ್ನೊಂದು ಕಡೆ ಇಲ್ಲಿ ಹಳದಿ ಫ್ಲಾಗ್ಗಳು ಜೊತೆಗೆ ಹಳದಿ ಶಾಲುಗಳು
ಹಳದಿ ಧ್ವಜ ಇದಕ್ಕೆ ಮಾತ್ರ ಅವಕಾಶ ಅನ್ನುವಂಥದ್ದು ಸಂಘಟಕರು ಈಗಾಗಲೇ ಹೇಳಿದ್ದಾರೆ. ಆದರೆ ಇಲ್ಲಿ ಇನ್ನಿತರ ಫ್ಲಾಗ್ಗಳು ಕೂಡ ಬಂದಿದೆ ಅನ್ನುವಂಥದ್ದು ಮತ್ತೊಂದು ಆರೋಪ. ಜೊತೆಗೆ ಇಲ್ಲಿ ಕೆಲವರು ಹೇಳುವ ಪ್ರಕಾರ ಇದು ಒಳ್ಳೆಯ ಯಶಸ್ವಿಯಾಗಿರುವಂತಹ ನಡಿಗೆ, ಆದರೆ ಇನ್ನು ಕೆಲವರು ಹೇಳುವ ಪ್ರಕಾರ ಇದು ಯಶಸ್ವಿ ಆಗಿರದಂತಹ ನಡಿಗೆ. ಇವೆಲ್ಲದರ ನಡುವೆ ಸ್ವಾಭಿಮಾನದ ನಡಿಗೆ ಅದರಲ್ಲಿ ಎರಡು ಮಾತುಗಳಿಲ್ಲ. ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ಬರ್ತಾರೆ, ಕಾಂಗ್ರೆಸ್ನ ಅಧ್ಯಕ್ಷರು ಬರ್ತಾರೆ ಅನ್ನುವಂತಹ ವಿಚಾರಗಳ ನಡುವೆ ಅಧ್ಯಕ್ಷರು ಕೊನೆಯ ಕ್ಷಣಗಳಲ್ಲಿ ಆ ಭೇಟಿಯು ಕೂಡ ರದ್ದಾಗಿರುವಂಥದ್ದು. ಎಲ್ಲ ವಿಚಾರದ ನಡುವೆ ಮತ್ತೆ ವೈ ಇದು ರಾಜಕೀಯ ನಡಿಗೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಸಂಘಟಕರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಹೇಗಿತ್ತು ಸ್ವಾಭಿಮಾನಿ ನಡಿಗೆ ಸಂಘಟಕರು ಹೇಳುವ ಜೊತೆಗೆ ಏನಂತಾರೆ ಕರಾವಳಿಯ ಜನತೆ, ತಮ್ಮ ಅಭಿಪ್ರಾಯ ಏನು, ಅದಕ್ಕೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಮೊದಲಾಗಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಇಬ್ರು ಸಂಘಟಕರು ನೇತೃತ್ವವನ್ನು ವಹಿಸಿರುವಂತಹ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಒಂದ್ ಕಡೆ ರಾಜ್ಯಾಧ್ಯಕ್ಷರು ನಾರಾಯಣಗುರು ವಿಚಾರ ವೇದಿಕೆ ಸತ್ಯಜಿತ್ ಸುರತ್ಕಲ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕೋಶಾಧಿಕಾರಿ ಅವರು ಕುದ್ರೋಳಿ ಕ್ಷೇತ್ರ ಪದ್ಮರಾಜ್ ಆರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ಜೊತೆಗೆ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಜಗದೀಶ್ ಶೆಣೆ ಅವರು ಇದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಮೂವರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಕೂಡ ಮೊದಲದಾಗಿ ಸಂಘಟಕರು ಈ ಒಂದು ಸಂಘಟನೆಯನ್ನ ಒಂದು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಾ. ಬಹುಶಃ ನನ್ನ ಮಟ್ಟಿಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಾ, ಅದಕ್ಕೋಸ್ಕರ ಅಭಿನಂದನೆಗಳು ಮೊದಲನೇದಾಗಿ ಇಬ್ಬರು ಕೂಡ ನಾನು ಹೇಳ್ತಾ ಇರುವಂತದ್ದು. ಎಸ್, ಜೊತೆಗೆ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡಬೇಕು. ಇನ್ನು ಮುಂದಕ್ಕೆ ತಮ್ಮ ಪ್ರಶ್ನೆಗಳು ಕೂಡ ಅವಕಾಶ ಇದೆ, ಕ್ರಾಸ್ ಪ್ರಶ್ನೆಗಳು ಎಲ್ಲವೂ ಕೂಡ ಎಸ್ ಮುಕ್ತವಾಗಿರೋ ಅವಕಾಶ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ನಾನು ತೆಗೆದುಕೊಳ್ತಾ ಇರುವಂತದ್ದು ಸಂಘಟಕರಲ್ಲಿ. ಫಸ್ಟ್ ರಿಯಾಕ್ಷನ್ ಎಸ್ ಸತ್ಯಜಿತ್ ಸುರತ್ಕಲ್ ಅವರು, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿನ್ನೆ ದಿನ ಸ್ವಾಭಿಮಾನದ ನಡಿಗೆ ಕಳೆದ ಒಂದು ವಾರದಲ್ಲಿ ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚುವ ಏನು ಪ್ರಯತ್ನಗಳು ನಡೆಯಿತು, ಬೇರೆ ಬೇರೆ ರೀತಿಯದನ್ನು ಉಪಯೋಗವೋ ದುರುಪಯೋಗ ಗೊತ್ತಿಲ್ಲ, ಅದಕ್ಕೆ ಪ್ರಯತ್ನಗಳು ನಡೆಯಿತು, ದಿಕ್ಕು ತಪ್ಪಿಸುವ ಪ್ರಯತ್ನ, ಅದೆಲ್ಲದಕ್ಕೂ ನಿನ್ನೆ ದಿವಸ ಸಮಾಜ ಜಾತಿ ಮತ ಪಕ್ಷರಹಿತವಾಗಿ ಉತ್ತರ ಕೊಟ್ಟಿದೆ ಅಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಓಕೆ ಯಶಸ್ವಿಯಾಗಿದೆ. ಜಾತಿ ಪಕ್ಷ ಧರ್ಮ ರಹಿತವಾಗಿ ಉತ್ತರ ಸಿಕ್ಕಿದೆ. ಖಂಡಿತ ಯಶಸ್ವಿಯಾದಂತಹ ನಡಿಗೆ. ಅದರದ್ದು ಪೂರ್ತಿ ನೋಡಿದವರು ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ. ಮಾಧ್ಯಮಗಳಿರ್ಬೋದು, ಪತ್ರಿಕೆಗಳಿರ್ಬೋದು, ಇಲಾಖೆಯವರು ಇರ್ಬೋದು, ಜನರಿರ್ಬೋದು, ಎಲ್ಲರೂ ಅಲ್ಲಿ ಯಾರು ಪ್ರತ್ಯಕ್ಷ ನೋಡಿದ್ದಾರೆ ಎಲ್ಲರೂ ಹೇಳುವುದಷ್ಟೇ ಯಶಸ್ವಿಯಾದಂತಹ ಕಾರ್ಯಕ್ರಮ ಅಂತ ಹೇಳಿಕೊಂಡು. ಓಕೆ, ಯಶಸ್ವಿಯಾಗಿರುವಂತಹ ಕಾರ್ಯಕ್ರಮ, ಖುಷಿ ಇದೆ, ಸಂತೃಪ್ತಿ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದ್ದಕ್ಕೆ. ಖಂಡಿತ ಸಂತೋಷ ಇದೆ. ಓಕೆ ಎಸ್, ಫಸ್ಟ್ ರಿಯಾಕ್ಷನ್ ಪದ್ಮರಾಜ್ ಆರ್ ಅವರು, ಕೋಶಾಧಿಕಾರಿ ಕುದ್ರೋಳಿ ಕ್ಷೇತ್ರ. ಫಸ್ಟ್ ರಿಯಾಕ್ಷನ್ ಸರ್. ನಿನ್ನೆಯ ಸ್ವಾಭಿಮಾನದ ನಡಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಲ್ಲಿ ಅವರ ಒಂದು ಪ್ರೇರಣೆಯಿಂದ ಅಲ್ಲಿ ಹೋಗಿ ಕೈ ಮುಗಿದು ಈ ಒಂದು ನಿರ್ಧಾರ ತೆಗೆದುಕೊಂಡು ನಾವು ಮಾಡಿರುವಂತಹ ಒಂದು ನಡಿಗೆ, ಇದು ಯಾವ ರೀತಿ ಆಯಿತು ಅಂತ ಹೇಳಲಿಕ್ಕೆ ಈಗ ನೀವೇ ಎಲ್ಲ ಇದಕ್ಕೆ ಸಾಕ್ಷಿ, ನೋಡಿದವರಿದ್ದಾರೆ. ನಾವು ಏನೊಂದು ಕರೆ ಕೊಟ್ಟಿದ್ದು, ಈ ಮೆರವಣಿಗೆಯಲ್ಲಿ ಯಾವುದೇ ಪಕ್ಷ ಇಲ್ಲ, ಎಲ್ಲರೂ ಭಾಗವಹಿಸ್ಬೋದು, ಜಾತಿ ಮತ ಇಲ್ಲ, ನಾರಾಯಣ ಗುರುಗಳ ಅನುಯಾಯಿಗಳಾಗಿದ್ದುಕೊಂಡು ಅವರ ತತ್ವ ಸಂದೇಶವನ್ನು ಅವರ ಜೀವನದಲ್ಲಿ ಯಾರು ಅಳವಡಿಸಿಕೊಂಡಿದ್ದಾರೆ ಅವರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ಬೋದು, ಮುಕ್ತವಾಗಿ ಭಾಗವಹಿಸ್ಬೋದು. ಅವರಿಗೆಲ್ಲರಿಗೂ ಹಳದಿ ಶಾಲನ್ನು ಹಾಕಿರಬೇಕು, ಹಾಗೆ ಹಳದಿ ಧ್ವಜವನ್ನು ಮಾತ್ರ ಬಳಸಬೇಕು ಅಂತ ನಾವು ಹೇಳಿದ್ದು. ಅದರಂತೆ ಆ ಥರ ನಿನ್ನೆ ನಡೆದಂತಹ ಇದರಲ್ಲಿ ನಮ್ಮ ಮೆರವಣಿಗೆಯಲ್ಲಿ ಸ್ವಾಭಿಮಾನದ ನಡಿಗೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವು ಪ್ರಥಮವಾಗಿ ಗರೋಡಿಯಿಂದ ಆರಂಭವಾಗಿ ಕುದ್ರೋಳಿ ಕ್ಷೇತ್ರದಲ್ಲಿ ಇದು ಸಮಾಪ್ತಿಗೊಳ್ಳುವವರೆಗೆ ನಡೆದಂಥ ಒಂದೇ ಒಂದು ಬೇರೆ ಯಾವುದೇ ಫ್ಲ್ಯಾಗ್ಗಳಿಲ್ಲದೆ ನಾರಾಯಣ ಗುರುಗಳು ನಮಗೆ ಕೊಟ್ಟಿರುವಂತಹ ಹಳದಿ ಪತಾಕೆ ಹಾಗೆ ಹಳದಿ ಶಾಲ್ನೊಂದಿಗೆ ಮುಕ್ತಾಯಗೊಂಡಿದೆ. ಅಂದರೆ ಇದರ ಯಶಸ್ಸು ಇದಕ್ಕೆ ಇನ್ನೊಂದು ಬೇರೆ ಸಾಕ್ಷಿ ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಓಕೆ ತಮಗೂ ಕೂಡ ಖುಷಿ ಇದೆ, ಸಂತೃಪ್ತಿ ಇದೆ, ಖಂಡಿತವಾಗಿ. ಎಸ್ ಸರ್, ಇದು ಪದ್ಮರಾಜ್ ಅವರ ಫಸ್ಟ್ ರಿಯಾಕ್ಷನ್. ಅದೇ ರೀತಿ ಜಗದೀಶ್ ಶೆಣೆ ಅವರು ಬಿಜೆಪಿ ವಕ್ತಾರರು ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಸ್ವಾಭಿಮಾನಿ ನಡಿಗೆಯ ಬಗ್ಗೆ. ಸ್ವಾಭಿಮಾನಿ ನಡಿಗೆ ಆಯೋಜಿಸಿದವರಿಗೆ ಸಂತೋಷ ಆಗಲೇಬೇಕು. ನಾವೆಲ್ಲ ತುಂಬ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು. ಹಾಗಂತೇಳಿ ನನ್ನ ಪ್ರಕಾರ ಅದೊಂದು ಸ್ವಾಭಿಮಾನದ ಒಂದು ಹಿಂದುಳಿದ ವರ್ಗಗಳ ನಡಿಗೆ ಆಗಿರಲಿಲ್ಲ. ಅದೊಂದು ಕೊನೆಗೆ ಅದೊಂದು ಕಾಂಗ್ರೆಸ್ನವರ ಒಂದು ನಡಿಗೆ ಆಗಿತ್ತು. ಯಾಕಂತ ಹೇಳ್ತೇನೆ, ಯಾರು ಒಬ್ಬ ಮುಖ್ಯಮಂತ್ರಿಯನ್ನು ಗೋಕರ್ಣನಾಥ ಕ್ಷೇತ್ರಕ್ಕೆ ಬರಲಿಕ್ಕೆ ಬಿಡಲಿಲ್ಲ, ಒಬ್ಬ ಕ್ರೈಸ್ತ ನಾಯಕ, ಕಾಂಗ್ರೆಸ್ ನಾಯಕ, ಅವರು ಗರಡಿಯಲ್ಲಿದ್ದರು. ಎಲ್ಲಿ ಗರೋಡಿ, ಕಂಕನಾಡಿ ಗರೋಡಿಯಲ್ಲಿ ಆರಂಭವಾಗುವ ಹೊತ್ತಿಗೆ ಐವನ್ ಡಿಸೋಜ್ ಅವರು ಸಿದ್ದರಾಮಯ್ಯ ಅವರನ್ನು ಕುದ್ರೋಳಿ ದೇವಸ್ಥಾನಕ್ಕೆ ಇವರನ್ನು 4 ಗಂಟೆ ಕಾಯಿಸಿದ್ದಾರೆ. ಯಾರನ್ನು?
ಜನಾರ್ದನ ಪೂಜಾರಿ ಅವರನ್ನು 4 ಗಂಟೆ ಕಾಯಿಸಿ ಅವರನ್ನು ಬರದ ಹಾಗೆ ಮಾಡಿ ಅಲ್ಲಿ ನಾನ್ ವೆಜ್ ತಿನ್ನಿಸಿ ಊಟ ಮಾಡಿಸಿ ಅವರನ್ನು ಬರದ ಹಾಗೆ ಮಾಡಿದವರನ್ನು ಅಲ್ಲಿ ಅವರು ಉದ್ಘಾಟನೆಗೆ ಐವನ್ ಡಿಸೋಜ್ ಅವರಿದ್ದರು. ಆದ್ದರಿಂದ ನಾನು ಹೇಳುದು ಇದೊಂದು ಕಾಂಗ್ರೆಸ್ನವರ ಫ್ಲಾಪ್ ಶೋ ಆಗಿದೆ. ಫ್ಲಾಪ್ ಶೋ. ಯಾಕಂದ್ರೆ ಇದು ಹಿಂದುಳಿದ ವರ್ಗ, ಒಂದು ವೇಳೆ ಬಿಲ್ಲವ ಸಂಘವೇ ಆಗಿದ್ರು ಇಲ್ಲಿ ಲಕ್ಷಾಂತರ ಜನ ಬಿಲ್ಲವರಿದ್ದಾರೆ, ಲಕ್ಷಾಂತರ ಅನುಯಾಯಿಗಳಿದ್ದಾರೆ. ನಾವೆಲ್ಲ ಅನೇಕ ಕಾರ್ಯಕ್ರಮಗಳು, ನಾವೆಲ್ಲ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು. ಲಕ್ಷ ಜನ ಮಾಡಿದ ಅನುಭವ ಅವರಿಗೂ ಇದೆ, ನಮಗೂ ಇದೆ. ಆದ್ರಿಂದ ಇಷ್ಟು ದೊಡ್ಡ ಒಂದು ಹಿರಿಯ ಮುತ್ಸದ್ದಿ ಜನಾರ್ದನ ಪೂಜಾರಿ ಅವರನ್ನು ಎದುರು ಇಟ್ಟುಕೊಂಡು ಮಾಡುದಿದ್ರೆ ಲಕ್ಷಾಂತರ ಜನ ಆಗ್ಬೋದು ಅಂತ ನನ್ನ ಭಾವನೆ ಇತ್ತು. ಆದರೆ ನಾನು ಹೇಳೋ ಪ್ರಕಾರ ಕೊನೆಗೆ ಅದು ಕಾಂಗ್ರೆಸ್ ನಡಿಗೆ ಆಗಿ ಪರಿವರ್ತನೆ ಆಗಿ, ನಾನು ಬೆಳಿಗ್ಗೆ 3 ವೆಹಿಕಲ್ ನೋಡಿದ್ದೇನೆ ಅಲ್ಲಿ, ಈ ಲೈವ್ ನಾನು ನೋಡಲಿಲ್ಲ. 3 ವೆಹಿಕಲ್ ಅಲ್ಲಿ ಹಳದಿ ಮತ್ತು ಇದರ ಫ್ಲಾಗ್ ಇತ್ತು, ಯಾವುದು ಕಾಂಗ್ರೆಸ್ನ ಫ್ಲಾಗ್ ನಾನು ನೋಡಿದ್ದು. ಅನಂತರ ನಾನು ಹೇಳುದು, ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ವಸಂತ ಬಂಗೇರವರು ಬೆಳ್ತಂಗಡಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಹಳದಿ, ಕಾಂಗ್ರೆಸ್, SDPI, ಕಮ್ಯುನಿಸ್ಟ್ ಎಲ್ಲ ಫ್ಲಾಗ್ ಅನ್ನು ಇಟ್ಟುಕೊಂಡು ಅಲ್ಲಿ ಮಾಡಿದ್ದಾರೆ ವಸಂತ ಬಂಗೇರ್ ಅವರು. ಇದು ನಾನು ತಿಳಿದ ವಿಚಾರ. ಆದ್ರಿಂದ ಇದನ್ನು ನಾರಾಯಣ ಗುರುಗಳನ್ನು ರಾಜಕೀಯಗೊಳಿಸಿದ ಕುಖ್ಯಾತಿ ಈ ಕಾಂಗ್ರೆಸ್ನವರಿಗೆ ಇದು ಸಲ್ಲಬೇಕು. ಓಕೆ ಎಸ್, ಇದು ಜಗದೀಶ್ ಅವರ ಫಸ್ಟ್ ರಿಯಾಕ್ಷನ್. ನಾನು ಆಗ್ಲೇ ಹೇಳಿರುವಂತದ್ದು, ನಿನ್ನೆ ಜಾಥಾ ಯಶಸ್ವಿಯಾಗಿದೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಇಲ್ಲ ಯಶಸ್ವಿಯಾಗಿಲ್ಲ ಅನ್ನೋದು ಇನ್ನೊಂದು ವಾದ ಆಗ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಸ್ವಾಭಿಮಾನಿ ನಡಿಗೆಯಲ್ಲಿ ರಾಜಕೀಯ ನಡಿಗೆ ಅನ್ನುವಂಥದ್ದು ಇನ್ನೊಂದು ವಾದ. ಇನ್ನೊಂದ್ ಕಡೆ ಅಲ್ಲಿ ಸ್ವಾಭಿಮಾನಿ ನಡಿಗೆಯನ್ನ ಈ ಸಂಘಟಕರು ಆಯೋಜನೆ ಮಾಡ್ತಾ ಇದ್ರೆ ಅದು ಪಕ್ಷಾತೀತವಾಗಿ ನಡಿಬೇಕು ಅಂತ ಇದ್ರೆ ಪಕ್ಷದ ಪರವಾಗಿ ನಡೆದಿದೆ ಅನ್ನುವಂಥದ್ದು, ಅದನ್ನೇ ನೇರವಾಗಿ ಫಸ್ಟ್ ರಿಯಾಕ್ಷನ್ ಅಲ್ಲಿ ಹೇಳಿರುವಂತದ್ದು. ಜೊತೆಗೆ ಆ ಒಂದು ಸಂದರ್ಭ ಅನೇಕ ಫ್ಲಾಗ್ಗಳು, ಇತರ ಫ್ಲಾಗ್ಗಳು ಬಂದಿದೆ ಅನ್ನುವಂಥದ್ದು. ಎಸ್, ಇನ್ನು ಮುಂದಕ್ಕೆ ನಾನು ಅದನ್ನು ಕೂಡ ಉತ್ತರ ಕೊಡ್ತೇನೆ, ಅದನ್ನು ಕೂಡ ನಾನು ಪ್ಲೇ ಮಾಡ್ತೇನೆ. ಯಾಕಂದ್ರೆ ಇಲ್ಲಿ ಅನೇಕ ಜನರು ಅದೇ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜ ಇತ್ತು, ಇತರ ಪಕ್ಷದ ಧ್ವಜ ಇತ್ತು, ಅದನ್ನ ತೋರಿಸಿ ಸ್ವಾಮಿ ಅನ್ನುವಂಥದ್ದು. ಎಸ್, ತೋರಿಸ್ತೇವೆ. ಇನ್ನು ಮುಂದಕ್ಕೆ ಏನ್ ಪ್ರಶ್ನೆಯನ್ನ ಸಂಘಟಕರು ಅದಕ್ಕೆ ಉತ್ತರವನ್ನ ಕೊಡಬೇಕು. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ನಾನು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಅಭಿಪ್ರಾಯವನ್ನು ಕೂಡ ನಾನು ಸಂಗ್ರಹ ಮಾಡಬೇಕು. ತಾವುಗಳು ಉತ್ತರ ಕೊಡ್ತೇನೆ. ಮಾತನಾಡ್ಲಿಕ್ಕೆ ಮಧ್ಯ ನಿಲ್ಲಿಸ್ಲಿಕ್ಕೆ ಹೋಗಲಿಲ್ಲ, ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇವೆ. ರೈಟ್. ಇದು ಕಾಂಗ್ರೆಸ್ನವರ ಫ್ಲಾಪ್ ಶೋ ಅನ್ನುವಂತಹ ವಿಚಾರವನ್ನು ಕೂಡ ಜಗದೀಶ್ ಅವರು ಹೇಳಿದ್ದಾರೆ. ಬಹುಶಃ ಇವತ್ತಿನ ಚರ್ಚೆಗೆ ಕಾಂಗ್ರೆಸ್ ಅವರು ಬರಬೇಕಾಗಿತ್ತು. ಎಸ್, ನಾನು ಕೇಳಬೇಕು. ತದನಂತರ ಕಾಂಗ್ರೆಸ್ನ ಮುಖಂಡರಿಗೆ ಕೂಡ ನಾನು ಫೋನ್ ಕರೆಯಲ್ಲಿ ಹೋಗ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಚಿಲಿಮಿಯಿಂದ ರಾಜೇಂದ್ರ ಅಂತ ಹೇಳಿ. ರಾಜೇಂದ್ರ ಅವರು ಚಿಲಿಮಿಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಮೊದಲನೇದಾಗಿ ನಾನು ಪದ್ಮರಾಜ್ ಮತ್ತು ಸತ್ಯಜಿತ್ ಅವರನ್ನ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ಬೃಹತ್ ಸ್ವಾಭಿಮಾನ ಜಾಥಾವನ್ನು ಪಕ್ಷಾತೀತವಾಗಿ ಸಂಘಟಿಸಿದ್ದಕ್ಕೆ ಅವರನ್ನು ಮೊದಲಿದ್ದಾಗ ಅಭಿನಂದಿಸಿದ್ದೇನೆ. ಧನ್ಯವಾದಗಳು ರಾಜೇಂದ್ರ. ಸ್ವಾಭಿಮಾನಿ ನಡಿಗೆ ಆಗಿರಲಿಲ್ಲ, ಇದು ಜನ ಚಳವಳಿ ಆಗಿತ್ತು. ಯಾಕಂದ್ರೆ ನಾವು ಇಲ್ಲಿ ಮಂಗಳೂರು ನಗರವನ್ನು ಮಾತ್ರ ನೋಡ್ತಾ ಇದ್ದೀವಿ. ಆದ್ರೆ ದಕ್ಷಿಣ ಕನ್ನಡ ಮತ್ತು ಉಭಯ ಜಿಲ್ಲೆಗಳ ಪ್ರತಿ ತಾಲೂಕುಗಳಲ್ಲಿ ಈ ಸ್ವಾಭಿಮಾನಿ ನಡಿಗೆ ಬೆಳಗಿನಿಂದಲೇ ಆರಂಭವಾಗಿದೆ. 400 ನಾರಾಯಣ ಗುರು ಮಂದಿರಗಳಲ್ಲಿ ಇದೆ. ಅಲ್ಲಿ ವಿಶೇಷವಾದ ಗುರು ಪ್ರಾರ್ಥನೆ ನಡೆದಿದೆ. ಎಲ್ಲಿಯೂ ಕೂಡ ಘೋಷಣೆಗಳನ್ನ ಕೂಗಿಲ್ಲ. ಇಲ್ಲಿ ಗುರುಗಳ ಹತ್ರ ನಾವು ಪ್ರಾರ್ಥನೆ ಮಾಡಿದ್ದು ಮಾತ್ರ ಗುರು ಪ್ರಾರ್ಥನೆ ಆಗಿದೆ, ಭಜನೆಗಳಾಗಿದೆ. ಅದರಲ್ಲಿ ಎಲ್ಲರೂ ಮಹಿಳೆಯರು, ಮಕ್ಕಳು ಎಲ್ಲ ಸೇರಿ ಗುರುದೇವರ ಎದುರುಗಡೆ ಪ್ರಾರ್ಥನೆ ಮಾಡಿದ್ದಾರೆ. ಇದು ಒಂದು ರೀತಿಯ ನಮಗೆಲ್ಲ ಭಾವನಾತ್ಮಕವಾಗಿ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಗುರುವಿಗೆ ಅಷ್ಟು ಒಂದು ಸ್ಥಾನಮಾನ ಕೊಡುವವರು. ನಮ್ಗೆ ಗುರು ಅಂತ ಹೇಳಿದ್ರೆ ದೇವರು, ಜಗದ್ಗುರು, ಮಾ ಶಿವನ ಅವತಾರ ಅವರು. ಎಲ್ಲಾ ಕಡೆ ಆಗ್ತಾ ಇದೆ. ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ. ಕೆಲವು ಪಕ್ಷಗಳು ಅದನ್ನು ರಾಜಕೀಯಕ್ಕೆ ಉಪಯೋಗಿಸಲಿಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಹೇಳ್ತಾ ಇದ್ದೀರಾ? ಪಟ್ಟಿರಬಹುದು, ಆದ್ರೆ ನಾವು ನೋಡಿ ಇಲ್ಲಿ ಬಿಲ್ಲವರು ಮತ್ತು ಇಲ್ಲಿ ನಾರಾಯಣ ಗುರು ಅನುಯಾಯಿಗಳು ಯಾವುದೇ ರೀತಿಯಾದಂತಹ ಅದಕ್ಕೆ ಆಸ್ಪದವನ್ನು ಕೊಟ್ಟಿಲ್ಲ. ಇಲ್ಲಿಯ ಮೆರವಣಿಗೆಯಲ್ಲಿ, ಮಂಗಳೂರು ಬರುವ ಮೆರವಣಿಗೆ ಎಲ್ಲಿಯೂ ಕೂಡ ಧ್ವಜಗಳು ಇರಲಿಲ್ಲ. ಪಕ್ಷಾತೀತವಾಗಿ ಕೆಲವೊಂದು ಪಕ್ಷಗಳು ಸಂಘಟನೆ ಮಾಡಿ 24ನೇ ತಾರೀಕಿಗೆ ಜನತಾ ದಳದವರು ಅವರ ಧ್ವಜ ಹಾಕಿಕೊಂಡು ಪ್ರತಿಭಟನೆ DC ಆಫೀಸಿನ ಎದುರುಗಡೆ ಮಾಡಿದ್ದಾರೆ. ಇವಾಗ ಕೆಲವರು ಅದನ್ನೇ ಆಗ್ತಾ ಇದ್ದಾರೆ. ಮತ್ತೆ ಕಮ್ಯುನಿಸ್ಟ್ ಸಂಘಟನೆಯವರು ಕೂಡ ಅವರದೇ ರೀತಿಯ DSS ಅವರೆಲ್ಲ ಅವರದೇ ರೀತಿಯ ಮೂಡಿಬಿದ್ರೆಯಲ್ಲಿ ಕೂಡ. ಧನ್ಯವಾದ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ನಮಸ್ತೆ ಸರ್, ಮಾತಾಡ್ತಾ ಇರೋದು. ಓಕೆ, ಮಾತಾಡಿ ಸರ್. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೊದಲೇದಾಗಿ ಪದ್ಮರಾಜ ರೆಗ್ಯುಲರ್ ಸತ್ಯಣ್ಣ, ನಮಸ್ಕಾರ. ನಮಸ್ಕಾರ.
ಎಸ್ ದಯಮಾಡಿ. ನಮಸ್ಕಾರ. ಸಾರಿ ಜಗದೀಶನವರಿಗೆ ಯಾರೊಂದು ಪಾತ್ರ ಒಂದು ಪ್ರಶ್ನೆ ಕೇಳಲು ಇಷ್ಟಪಡೋದಿಲ್ಲ. ಪಲ್ಲೆ ಪ್ರಶ್ನೆ ಕೇಳ ಸರ್ ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಲೆ ನೇರವಾಗಿ. ಓಕೆ ಓಕೆ ಥ್ಯಾಂಕ್ ಯು ಸರ್. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಅನೇಕ ಕರೆಗಳು ಬರ್ತಾ ಇದೆ, ಲೈನ್ ಅಲ್ಲಿ ಇದ್ದಾರೆ, ಜೊತೆಗೆ ಚರ್ಚೆಯನ್ನ ಮಾಡಬೇಕು. ಎಸ್ ಸರ್, ಸತ್ಯಜಿತ್ ಸುರತ್ಕಲ್ ಅವರು ಕಾಂಗ್ರೆಸ್ನ ಫ್ಲಾಪ್ ಶೋ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಈ ಕಾರ್ಯಕ್ರಮ ಜೊತೆಗೆ ಗೊತ್ತಿಲ್ಲ. ಎಸ್ ಫಸ್ಟ್ ಆಕ್ಷನ್ ಮೊದಲ ದಿವಸ ನೀವು ಇದನ್ನೇ ಹೇಳಿಕೊಂಡು ಬಂದಿರೋದು, ಇದನ್ನೇ ಹೇಳಿಕೊಂಡು ಬಂದಿರೋದು, ದಿಕ್ಕು ತಪ್ಪಿಸುವಂತ ಪ್ರಯತ್ನ ಎಲ್ಲ ಕಾಂಗ್ರೆಸ್ ಅನ್ನು ಹೇಳುವಂತ ಪ್ರಯತ್ನ, ಕಮ್ಯುನಿಸ್ಟ್ ಅನ್ನು ಹೇಳುವಂತ ಪ್ರಯತ್ನ. ನಾವು ಕರೆ ಕೊಟ್ಟಿರುವುದು ಮಧ್ಯಾಹ್ನ 3 ಗಂಟೆಗೆ ಕಂಕನಾಡಿ ಗರಡಿಯಿಂದ ಹೊರಡುವಂತಹ ಒಂದು ನಮ್ಮ ಗುರು ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ನಡಿಗೆ. ಪೂರಕವಾಗಿ ಸುರತ್ಕಲ್ಲಿಂದ 3:30 ಗಂಟೆಗೆ, ಅದರ ಜೊತೆಯಲ್ಲಿ ಉಳ್ಳಾಲದಿಂದ ಬಂದಿರುವಂತವರು, ಮುಲ್ಕಿ ಮಹಾಮಂಡಲದಿಂದ ಬಂದಿರುವವರು, ಅದರಲ್ಲಿ ಒಂದಾದ್ರೂ ಬೇರೆ ಪಕ್ಷ ಧ್ವಜ ತೋರಿಸಿ ಹೇಳಿದ್ರೆ ಈಗ ರಾಜೇಂದ್ರ ಅವರು JDS ನವರು 24ನೇ ತಾರೀಕು ಮಾಡಿದ್ರೆ ಇದಕ್ಕೆ ಜೋಡಿಸ್ತಾರೆ. ಕಾಂಗ್ರೆಸ್ನವರು ಅವರು ಪಕ್ಷದ ವೇದಿಕೆ ಮೇಲೆ ಪಕ್ಷದ ನೇತೃತ್ವದಲ್ಲಿ ಅವರು ರ್ಯಾಲಿಗಳನ್ನು ಮಾಡಿದ್ದಾರೆ. ಅವರು ಅದರಲ್ಲಿ ಹಳೆದನ್ನು ಹಾಕಿದ್ದಾರೆ, ಕಾಂಗ್ರೆಸ್ ಇದನ್ನು ಹಾಕಿದ್ದಾರೆ. ಅವರು ಅದನ್ನು ಇದಕ್ಕೆ ಕ್ಲಬ್ ಮಾಡಿಬಿಟ್ಟು ಇದು ರಾಜಕೀಯ ಅಂತ ಹೇಳಿಕೊಂಡು ಹೇಳಿದ್ರಲ್ಲ ಇವರು. ಅದ್ರ ಒಂದೇ ಧ್ವಜದ ಅಡಿಯಲ್ಲಿ ಆದ್ರೆ ನಾವು ಬರ್ತೇವೆ, ನಾವು ಸಂಪೂರ್ಣ ಬೆಂಬಲ ಅಂತ ಹೇಳಿ ಯಾಕೆ ಬರ್ಲಿಲ್ಲ ಇವರನ್ನು ಯಾರು ತಡೆ ಹೇಳಿದ್ದಾರೆ ಬರಬೇಡಿ ಅಂತ ಹೇಳಿಕೊಂಡು? ಇವ್ರಿಗೆ ಯಾರು ಹೇಳಿದ್ದಾರೆ? ಸಂಘಟನೆ, ಇದಕ್ಕೆ ಬೆಂಬಲ ಕೊಟ್ಟ ಸಂಘಟನೆಯವರು ಕೂಡ ಕಂಕನಾಡಿ ಗರಡಿ ಹತ್ರ MB ಪುರಾಣಿಕ್ ಅವರು ಬಂದಿದ್ರು, ಶರಣ್ ಪಂಪೆಲ್ ಬಂದಿದ್ರು, ಭುಜಂಗ್ ಕುಲಾಲ್ ಬಂದಿದ್ರು, ಇನ್ನಿತರ 4-5 ಜನ ಬಂದಿದ್ರು. ಹಿಂದೂ ಜಾಗರಣ ವೇದಿಕೆ ಕಿಶೋರ್ ಅವರು ಬಂದಿದ್ರು, ಸುರತ್ಕಲ್ಲಲ್ಲಿ ಸತೀಶ್ ಮುಂಚೂರ್ ಅವರು ಬಂದಿದ್ರು. ಸ್ವಲ್ಪ ಸತೀಶ್ ಮುಂಚೂರ್ ಕೊನೆ ತನಕ ಇದ್ರು, ಅದ್ರ ಉಳಿದವರು ಸ್ವಲ್ಪ ಹೊತ್ತು ಬಂದು ಸಾಂಕೇತಿಕವಾಗಿ ಒಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ. ಬಿಜೆಪಿ ಒಬ್ರು ಬರಲಿಲ್ಲ. ಉಡುಪಿಯಲ್ಲಿ ಒಂದಿಷ್ಟು ಜನ ಬಂದಿದ್ರು. ಹಾಗೆ ಉಡುಪಿದೊಂದು ಬಿಜೆಪಿ ಶೋ ಅಂತ ಹೇಳೋದದು. ಉಡುಪಿಯಲ್ಲಿ ಕಟ್ಪಾಡಿ ಕ್ಷೇತ್ರಕ್ಕೆ ರಥಯಾತ್ರೆ ತಲುಪುವುದಕ್ಕಿಂತ ಮುಂಚೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಉಡುಪಿಯಲ್ಲಿದ್ರು, ಕ್ಷೇತ್ರದಲ್ಲಿದ್ರು. ಯಾರೆಲ್ಲಿದ್ರು ಉಡುಪಿಯಲ್ಲಿ? ಉದಯ ಕುಮಾರ್ ಶೆಟ್ಟಿ ಅವರು ಬಂದಿದ್ರು. ಪ್ರಮುಖವಾಗಿ ಅವರೇ ಇದ್ರು. ರಾಜ್ಯದ ಕಾರ್ಯದರ್ಶಿ ಆಗಿದ್ದವರು ಅವರು ಪಕ್ಷದ್ದು. ಪಕ್ಷದಲ್ಲಿ ಈಗಲೂ ಇದ್ದಾರೆ. ಯಾವ್ದಾದ್ರು ನಂಗೆ ಯಾಕಂದ್ರೆ ನಾನು 3 ವರ್ಷ ಆಯ್ತು ಅಲ್ಲಿ, ಅದ್ರಲ್ಲಿ ಇಲ್ಲ ನಾನು. ಅದೇ ಸುಮ್ನೆ ಇದನ್ನು ರಾಜಕೀಯ ಇದು ಮೊಸರಲ್ಲಿ ಕಲ್ಲು ಹುಡುಕಿದ್ರು ಅಂತ ಹೇಳ್ತಾರೆ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಬೇರೆ ಕೆಲಸ ಇಲ್ಲ. ಇದನ್ನು ದಿಕ್ಕು ತಪ್ಪಿಸುವ ಎಲ್ಲ ಪ್ರಯತ್ನ ಮಾಡಿದ್ರು. ಇವತ್ತು ಹೇಳಿದ ಲಕ್ಷಾಂತರ ಜನ ಸ್ವಾಮಿ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಹಿಂದೂಗಳು ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ. ದಿಢೀರ್ ನಿರ್ಧಾರ ಪ್ರತಿಭಟನೆ ಕಾರ್ಯಕ್ರಮ ಕರೆ ಕೊಟ್ಟಾಗ 1,000 ಜನ ಸೇರಿದೆ, 200, 300, 500 ಜನ ಮಾಡಿ. ಹಾಗಾದ್ರೆ ಅದು ಫ್ಲಾಪ್ ಶೋ ಇವ್ರದ್ದು. ಫ್ಲಾಪ್ ಶೋ ಅಂತ ಹೇಳ್ತಾರೆ ಇವರು. ಕೇವಲ 4-5 ದಿವಸದಲ್ಲಿ ಅವ್ರು ಹೇಳಿದ ಹಾಗೆ ಎಲ್ಲ ಮಂದಿರಗಳಲ್ಲಿ ಪೂಜೆ ಆಗ್ತದೆ, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೆರವಣಿಗೆಗಳು ನಡೀತದೆ, ಎಲ್ಲ ಸೇರಿಕೊಂಡು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮುಗಿಸಿಕೊಂಡು ಸಾಂಕೇತಿಕವಾಗಿ ತಾಲೂಕುಗಳಲ್ಲಿ ಇಲ್ಲಿ ಬರ್ತಾರೆ. ಉಡುಪಿಯಲ್ಲಿ ಕಟ್ಪಾಡಿಯಲ್ಲಿ ಇಡೀ ಜಿಲ್ಲೆಯವರು ಅಲ್ಲಿ ಸೇರ್ತಾರೆ. ಇಲ್ಲಿ ಬರಬೇಡಿ ಅಲ್ಲೇ ಮಾಡಿ ಅಂತ ಹೇಳಿದ್ವಿ ನಾವು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ಬಂದು ನಿಂತಿದೆ. ಇವರಿಗೆ ಕಾಣೋದು ಬರೀ ಲೈವನ್, ಬರೀ ಲೋಬೋ ಮತ್ತೆ 4 ಜನ ಮಾತ್ರ. ಅವ್ರು ಬಂದ ಕೊಳ್ಳೋದು ಕಾಂಗ್ರೆಸ್ ಇದ್ದು ಅಂತ ಹೇಳಿಕೊಂಡು ಯಾರನ್ನು ವೇದಿಕೆಯಲ್ಲಿ ಕೂರಿಸಿದೆ ಅಲ್ಲಿ? ಕೇವಲ ಜನಾರ್ದನ್ ಪೂಜಾರಿ ಒಬ್ರು ಮಾತ್ರ, ಬೇರೆ ಯಾರು ಇಲ್ಲ. ಮತ್ತೆ ಮುಂದ್ಗಡೆ ನಿಂತದ್ದು ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿದ್ದದ್ದು. ಯಾರಿಗೂ ವೇದಿಕೆ ಹಂಚಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಮ್ಮ ಇದರ ನೇತೃತ್ವ ಕೂಡ ಪಾದಯಾತ್ರೆ ಅಲ್ಲಿ ಇದರಿಂದ ಲೇಡೀಸ್ ಸರ್ಕಲ್ನ ನಡೀತು. ಸಮಾಜದ ಪ್ರಮುಖರೇ ಮುಂದೆ ಇದ್ದದ್ದು. ಕಾಂಗ್ರೆಸ್ನಿಂದ ಬಂದವರೇ ಮೊದಲೇ ಹೇಳಿದೆವು, ಸಮಾಜ ಮುಂದೆ ಇರ್ತದೆ, ಬರೋದ್ರೆ ನೀವು ಹಿಂದುಗಡೆಯಿಂದ ಬರಬೇಕು ಅಂತ ಹೇಳಿಕೊಂಡು. ಈ ಸೂಚನೆ ಮೇರೆಗೆ ಒಂದೇ ಧ್ವಜ. ಹಾಗೆ ಇವರು ಒಂದು ಪ್ರಯತ್ನ ಮಾಡಿದ್ರು. ಅದೇ ಲೇಡೀಸ್ ಸರ್ಕಲ್ಗೆ ನಾಮಕರಣದಲ್ಲಿ ಫೋಟೋ ಇಟ್ಟುಕೊಂಡು ಕೇಸರಿ ಬಂಡಿಗೆ ಸಾಕುವ ಪ್ರಯತ್ನ ಇವರು ಮಾಡ್ಲಿಲ್ವಾ? ಒಂದೇ ಪರಿವಾರ ಅಲ್ವ ಅದು? ನಾನು ಗೊತ್ತಿದ್ದವಲ್ಲ ಅಂತ ಹೇಳಿ ನಾನು ಗೊತ್ತ ಇದ್ದವ ಅದರಲ್ಲಿ 25-35 ವರ್ಷ ಇದ್ದವ ನಾನು ಅದರಲ್ಲಿ. ಇದು ಇದನ್ನು ರಾಜಕೀಯ ಮಾಡೋ ಪ್ರಯತ್ನ ಅಕಸ್ಮಾತ್ ನಾನು ಹೇಳ್ತೇನೆ, ಮೊನ್ನೆ ಹೇಳಿದೆ, ಯಾರಾದ್ರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಭಾರತೀಯ ಜನತಾ ಪಕ್ಷದವರು ರಾಜಕೀಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರೋದು. ಇದಕ್ಕೆ ರಾಜಕೀಯ ಬಣ್ಣ ಹಚ್ಚಿ 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 ಸಾಮಾಜಿಕ ಹೋರಾಟ ಯಾವತ್ತೂ ಇವರಿಗೆ ಇಷ್ಟ ಇಲ್ಲ. ಬಹುಶಃ ತಮ್ಗೆ ಈ ಒಂದು ನಡಿಗೆಯಲ್ಲಿ ಮಂಗಳೂರಿನಲ್ಲಿ ಯಾರು ಕೂಡ ಬಿಜೆಪಿ ಭಾರತೀಯ ಯಾರು ಬರಲಿಲ್ಲ. ಯಾರು ಕರೆ ಕೊಟ್ಟಿದ್ರು ಒಂದೇ ಧ್ವಜದ ಅಡಿಯಲ್ಲಿ, ಒಂದೇ ಬಣ್ಣದ ಹಳದಿ ಧ್ವಜ ಮತ್ತು ಹಳದಿ ಶಾಲ್ ಅಡಿಯಲ್ಲಿ ಆದ್ರೆ ನಮ್ದು ಸಂಪೂರ್ಣ ಬೆಂಬಲ ಅಂತ ಹೇಳಿದ್ರು. ಬೆಂಬಲ ಬರ್ಬೇಕಿತ್ತಲ್ಲ ಅವರು. ಆದ್ರೆ ಉಡುಪಿಯಲ್ಲಿ ಬಂದಿದ್ದಾರೆ. ಉಡುಪಿಯಲ್ಲಿ 4-5 ಜನ ಪ್ರಮುಖರು ಬಂದಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಕೂಡ ಪ್ರಮುಖರು ಬಂದಿದ್ದಾರೆ. ಪದ್ಮರಾಜ್ ಅವರು ನೋಡಿ, ಪ್ರಥಮವಾಗಿ ಈಗ ಕಾಂಗ್ರೆಸ್ನವರ ಫ್ಲಾಪ್ ಶೋ ಅಂತ ಇವರು ಹೇಳಿದ್ರು. ಇಲ್ಲಿ ನಾವು ಕರೆ ಕೊಟ್ಟಿರುವಂತದ್ದು ಪಕ್ಷಾತೀತವಾಗಿ ಯಾವುದೇ ಧರ್ಮಗಳನ್ನು ಮೀರಿ ಇದರಲ್ಲಿ ನಾರಾಯಣ ಗುರುಗಳ ತತ್ವ ಸಂದೇಶದ ಬಗ್ಗೆ ನಿಮಗೆ ನಿಜವಾಗ್ಲೂ ಆತ್ಮದಲ್ಲಿ ಅಭಿಮಾನ ಇದ್ರೆ ನೀವು ಇದರಲ್ಲಿ ಪಾಲ್ಗೊಳ್ಳಿ ಅಂತ.
ಇಲ್ಲಿ ಬಂದವರನ್ನು ಯಾರನ್ನು ನಾವು ಅವರು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಿ ನಾವು ಯಾರನ್ನು ಕೂಡ ನಾವು ಸ್ವಾಗತಿಸಿಲ್ಲ. ನಾವು ಮಾಡಿರುವಂಥದ್ದು ಅವರು ನಾವು ಕೊಟ್ಟಿರುವಂತ ಕರೆ ಹಳದಿ ಫ್ಲಾಗ್ ಇಟ್ಬೇಕು, ಹಳದಿ ಶಾಲನ್ನು ಹಾಕಿಕೊಂಡಿರ್ಬೇಕು ಅಂತ. ಇದಕ್ಕೆ ಬೆಲೆ ಕೊಟ್ಟು ನಾರಾಯಣ ಗುರುಗಳ ಒಂದು ತತ್ವ ಸಂದೇಶದಲ್ಲಿ ಅಭಿಮಾನ ಇಟ್ಕೊಂಡು ಬಂದಂಥವ್ರು ಅಲ್ಲಿಯನ್ನು ನಾವು ಅವರು ಇವರು ಅಂತ ಪಕ್ಷದವರು ಅಂತ ನಾವು ನೋಡಲಿಲ್ಲ. ಬಂದ ಎಲ್ಲರನ್ನು ಸತ್ಯಜಿತ್ ಅವರು ಹೇಳಿದಾಗೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದಂಥ ಪುರಾಣಿಕರವರು ಬಂದಿದ್ರು, ಅವರನ್ನು ಎದುರು ನಿಲ್ಲಿಸಿದ್ದೇವೆ. ಶರಣ್ ಪಂಪೇಲ್ರವರು ಬಂದಿದ್ರು, ಅವರನ್ನು ಎದುರು ನಿಲ್ಲಿಸಿದ್ದೇವೆ. ಅದರೊಟ್ಟಿಗೆ ಅಲ್ಲಿಂದ ಇಲ್ಲಿ ನಮ್ಮ ಏನೇ ಇತ್ತು, ಒಂದು ಈ ಮೆರವಣಿಗೆ ಇತ್ತಲ್ಲ, ಜಾಥಾ ಇತ್ತಲ್ಲ, ಒಂದೇ ಒಂದು ನೀವು ಒಂದು ನಿಜವಾಗಿ ನೀವು ದೇವರ ಭಕ್ತರಾಗಿದ್ರೆ ನಾವೆಲ್ಲರೂ ಹಿಂದೂಗಳಂತೇಳಿ ಜಗದೀಶ್ ಶೆಟ್ಟರ್ ಬಗ್ಗೆ ಬಹಳಷ್ಟು ಗೌರವ ಇತ್ತು. ಈಗ ನನಗೆ ನಿಜವಾಗ್ಲೂ ಭಾರಿ ನೋವಾಯ್ತು ಅವರ ಮಾತಿನಿಂದ. ಈ ಒಂದು ಅತ್ಯಂತ ಶಿಸ್ತುಬದ್ಧವಾಗಿ ಒಂದು ದೇವರ ಕೃಪೆಯಿಂದ ಇಷ್ಟು ಒಳ್ಳೆದಾದಂತಹ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ನ ಒಂದು ಇದಂತ ಹೇಳಿರುವಂತದ್ದು ನಿಜವಾಗ್ಲೂ ಬೇಸರ ಆಯ್ತು. ಬೇರೆ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆ ನಾರಾಯಣ ಗುರುಗಳು ತಮಗೆ ಇನ್ನಾದ್ರೂ ಒಳ್ಳೆ ಬುದ್ಧಿ ಕೊಡ್ಲಿ ನಾವಿಬ್ಬರು ಹೇಳೋದಷ್ಟೇ. ಅವ್ರಿಗೆ ಇನ್ನಾದ್ರೂ ಒಳ್ಳೆ ಬುದ್ಧಿ ಕೊಡ್ಲಿ, ಸರಿಯಾದ ಕನ್ನಡ ನೋಡ್ಲಿ. ಸಮಾಜದ ಯಾವುದು, ರಾಜಕೀಯ ಯಾವುದು ಅಂತ ಸಮಾಜದ ನೇತೃತ್ವದಲ್ಲಿ ಆಗೋ ಕಾರ್ಯಕ್ರಮಕ್ಕೆ ರಾಜಕೀಯ ಬಣ್ಣ ಹಚ್ಚಿಕೊಂಡು ಆ ಹೋರಾಟವನ್ನು ತೊಳೆಯುವಂತ ಪ್ರಯತ್ನ ಮಾಡಬೇಡಿ, ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಕೊಂಡು ನಾವು ಇವತ್ತು ಮತ್ತೆ ವಿನಂತಿ ಮಾಡೋದು ನಾವು. ಓಕೆ, ಎಸ್ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಯಾಕೆ ಭಾಗವಹಿಸಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ, ಜೊತೆಗೆ ಎಸ್ ತಾವು ಹೇಳಿದಾಗೆ ಕಾಂಗ್ರೆಸ್ ಸ್ಪಾನ್ಸರ್ಡ್ ಬೈ ದಿಸ್ ಪ್ರೋಗ್ರಾಮ್ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂಥದ್ದು. ಯಾಕೆ ತಮ್ಗಳಿಗೆ ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಅನ್ನುವಂಥದ್ದು ಬರುತ್ತೆ ನೋಡಿ. ಇವರಾದ್ರೂ ಇಲ್ಲದೇ ಇದ್ದ ಒಂದು ವಿವಾದವನ್ನು ಎಳೆದು ಹಾಕಿದಲ್ಲ, ಎಲ್ಲಾದ್ರೂ ಇವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಏನು ಅಂತ ಹೇಳಿದ್ರೆ ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆಯನ್ನು ಅಲ್ಲಿ ಟ್ಯಾಬ್ಲ ಕಳಿಸಬಾರ್ದು ಅಂತ ಹೇಳಿದ್ರು. ಇವರದ್ದು ನಾನು ಪದ್ಮರಾಜರದ್ದು ಇನ್ನಷ್ಟು ವೆಟ್ಮೆಂಟ್ ನೋಡಿದೆ. ಇವರು ಹೇಳಿದ್ದು, ಒಂದು ವೇಳೆ ನಾರಾಯಣ ಗುರುಗಳದ್ದೇ ಪ್ರತಿಮೆಯನ್ನು ನಿರಾಕರಿಸಿದ್ರೆ ತೊಂದರೆ ಇಲ್ಲ, ಆದ್ರೆ ನಾರಾಯಣ ಗುರುಗಳನ್ನು ತೆಗೆದು ಶಂಕರಾಚಾರ್ಯರನ್ನು ಹಾಕಿ ಅಂತ ಹೇಳಿದ್ರು ನಮಗೆ ಬೇಸರ ಆಯ್ತು ಅಂತ ಇವರು ಹೇಳ್ತಾರೆ. ಇವರದ್ದು ಸ್ಟೇಟ್ಮೆಂಟ್ ನಾನು ನೋಡಿದ್ದೇನೆ, ಅಲ್ಲ ಅಂತ ಹೇಳಲಿಕ್ಕಿಲ್ಲ. ನಾನು ಇವರ ಅಲ್ಲಿಂದ ಇದು ಯಾವುದೂ ನಡೆದೇ ಇಲ್ಲ. ಬಿಜೆಪಿಯ ಮೇಲೆ ಒಂದು ಹಿಂದುಳಿದ ವರ್ಗದ ವಿರೋಧಿ ಅಂತ ಪಟ್ಟ ಕಟ್ಟಿದವರು ಇವರು. ಯಾಕಂದ್ರೆ ಇದು ಹುಟ್ಟಿದ್ದು ಕೇರಳದ ಕಮ್ಯುನಿಸ್ಟ್ ಗರ್ಭಗುಡಿಯಲ್ಲಿ. ಇದನ್ನು ಕೇರಳದ ಕಾಂಗ್ರೆಸ್ನವರು ದೊಡ್ಡ ವಿಚಾರ ಏನು ಮಾಡಲಿಲ್ಲ. ಇಲ್ಲಿ ಇವರು ರಾಜಕೀಯ ಲಾಭಕ್ಕೋಸ್ಕರ ಇದನ್ನು ಮಾಡಿದಂತ ನಾನು ಹೇಳುದು. ಯಾಕಂದ್ರೆ ಬಿಜೆಪಿಯೊಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಒಂದು 90% ಇಲ್ಲಿ ಬಿಲ್ಲವ ಸಮುದಾಯದವರು ಇದ್ದಾರೆ. ಇದನ್ನು ಹೊಡೆಯಲಿಕ್ಕೆ ಕಾಂಗ್ರೆಸ್ನವರು ಇವರನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡೋದು. ಯಾಕಂದ್ರೆ ಕೇರಳದಲ್ಲಿ ಆದ ಘಟನೆ, ಅಲ್ಲಿ ರಮೇಶ್ ಚೆನ್ನಿತ್ತಲ ಯಾವುದೇ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಅಲ್ಲಿ ಅಧ್ಯಕ್ಷ ಯಾವುದೇ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಏಕಾಏಕಿ ಇಲ್ಲಿ ಬಂದ ಕೂಡಲೇ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡೋದು, ಇಲ್ಲಿ ಐವನ್ ಡಿಸೋಜ ಕೊಡೋದು, ರಮನಾಥ್ ರೈ ಕೊಡೋದು, ಹರೀಶ್ ಕುಮಾರ್ ಕೊಡೋದು, ವಿನಯ್ ಕುಮಾರ್ ಸೊರಕೆ ಕೊಡೋದು. ನಾನು ಕೇಳುದು, ಕೇರಳದಲ್ಲಿ ಇಲ್ಲದ ಒಂದು ಅಷ್ಟು ಇದು ಇಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದ್ರೆ ಇಂಥವತ್ತು ಘಟನೆಯೇ ನಡಲಿಲ್ಲ. ನಾನು ಈ ಹಿಂದೆ ನಾನು ಕೇಳಿದ್ದೇನೆ, ಒಂದು ವೇಳೆ ಎಲ್ಲಿಯಾದರೂ ನೀವು ಇಲ್ಲಿ ನಾರಾಯಣ ಗೌಡಗಳದ್ದು ಬೇಡ, ಶಂಕರಾಚಾರ್ಯರದ್ದು ತನ್ನಿ ಅಂತ ಎಲ್ಲಿಯಾದ್ರೂ ಒಂದು ನಿಮಗೆ ಅಫಿಷಿಯಲ್ ಎಲ್ಲಿಯಾದ್ರೂ ಡಾಕ್ಯುಮೆಂಟ್ ಸಿಕ್ಕಿದ್ರೆ ತನ್ನಿ. ಒಂದು ನಿಮಿಷ ಅದು ತನ್ನಿ ಅಂತ ಹೇಳಿದೆ, ಬಿಲ್ಕುಲ್ ಇಲ್ಲ. ಅದನ್ನೇ ಒಂದು ಬಂಡವಾಳ ಮಾಡಿ ಇಟ್ಟುಕೊಂಡು ಇವರು ಹಿಂದುಳಿದ ವರ್ಗ ಮುಂದುಳಿದ ವರ್ಗ ಅಂತ ಮಾಡ್ಲಿಕ್ಕೆ ಹೊರಟದಲ್ಲ. ನಾನು ಹೇಳುದು, ನಾರಾಯಣ ಗುರುಗಳು ಇವರಿಗೆ ಬುದ್ಧಿ ಕೊಡಬೇಕು. ಯಾಕಂದ್ರೆ ನಾವು ಯಾವಾಗಲೂ ಅವರನ್ನು ಹಿಂದುಳಿದ ವರ್ಗದ ಗುರು ಅಂತ ಎನಿಸಲೇ ಇಲ್ಲ. ಅವರು ಹಿಂದೂ ಧರ್ಮದ ಗುರುಗಳು. ಹಾಗೇ ಶಂಕರಾಚಾರ್ಯರು ಕೂಡ ಇವರು ಮತಾಂತರ, ಇವರು ಏನು ಹಿಂದುಳಿದ ವರ್ಗದವರು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ, ಅವರಿಗೆ ಶೋಷಣೆ ಆಗ್ತಿದ್ದ ಕಾಲದಲ್ಲಿ ಹಿಂದುಳಿದ ವರ್ಗದವರನ್ನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಕಟ್ಟಿ ಅವರನ್ನೇ ಪೂಜೆಗೆ ನೇಮಕ ಮಾಡಿದವರು ನಾರಾಯಣಗೌಡರು. ಹಾಗೇನೆ ಶಂಕರಾಚಾರ್ಯರು ಇಡೀ ದೇಶ ಸಂಚರಿಸಿ ಆಗ ನಡೆಯುತ್ತಿದ್ದ ಮತಾಂತರವನ್ನು ನಿಲ್ಲಿಸಿದ ಮಹಾನ್ ತಪಸ್ವಿ. ನಾನು ಹೇಳುದು ಇಬ್ಬರು ಕೂಡ ದೊಡ್ಡ ಮಟ್ಟದ ಸ್ವಾಮಿಗಳು. ಆದ್ರಿಂದ ನಮಗೆ ನಾರಾಯಣ ಗುರು ಶಂಕರಾಚಾರ್ಯರು ಬೇರೆ ಇಲ್ಲ. ಇವರು ಅವರನ್ನು ಒಂದು ಬಿಲ್ಲವ ವರ್ಗಕ್ಕೆ ಸೀಮಿತ ಮಾಡಿಕೊಂಡು ನಾವು ಅದನ್ನು ಅವರು ಬಿಲ್ಲವ ವರ್ಗ ಹಿಂದುಳಿದ ವರ್ಗದ ಗುರು ಅಂತ ಹೇಳುವುದಿಲ್ಲ. ಅವರು ಇಬ್ಬರು ಕೂಡ ಹಿಂದುತ್ವಕ್ಕೆ ಬೇಕಾಗಿ ಹೋರಾಡಿದವರು, ಹಿಂದುತ್ವದ ಗುರುಗಳು. ಇವರನ್ನು ಸೀಮಿತ ಮಾಡಿ ಇಲ್ಲದ ಒಂದು ಆರೋಪವನ್ನು ಹೊರಿಸಿ ಜನ ಮಾಡಿದಲ್ಲ, ಇದು ನಾರಾಯಣ ಗುರು ಇವರಿಗೆ ಬುದ್ಧಿ ಕಲಿಸಬೇಕಲ್ಲ. ಓಕೆ, ಇದು ಅವರ ವಾದ. ಹಿಂದೂ ಧರ್ಮಕ್ಕೆ ಸೀಮಿತವಾಗಿದ್ದವರು ನಾರಾಯಣ ಗುರುಗಳು, ಆದ್ರೆ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಮಾತ್ರ ಅವರನ್ನು ಆರಾಧನೆ ಮಾಡಿಕೊಂಡು ಬಂದ ಸಮಾಜ ಅದು ಬಿಲ್ಲವ, ಈಡಿಗ, ನಾಮಧಾರಿ, ತೀಯ, ಹಳೆ ಪೈಕ, ಈಳವ, ಏಳಿಗೇರ, ಗೌಡ, ಈ ದೇಶ ಬಂಡಾರಿ, ಈ ಸಮಾಜ ಮಾತ್ರ. ಯಾರಾದ್ರೂ ಅವ್ರ ಮನೇಲಿ ಪೂಜೆ ಮಾಡ್ತಾರ?
ಅವರು ಏಕಾತ್ಮಸೂತ್ರ ಹೇಳ್ತಾರೆ, ಇಷ್ಟನಲ್ಲಿ ಶಾಖೆ ಹೋಗಿ ನಿತ್ಯ ಶಾಖೆ ಹೋಗೋರು ಇಡೀ ದೇಶದ ಎಷ್ಟು ಸಂಖ್ಯೆ ಅನ್ನೋದು ಗೊತ್ತಿದೆ. ಎಲ್ಲಾ ಶಾಖೆಗಳೆಲ್ಲ ಏಕಾತ್ಮಸ್ತೋತ್ರ ಆಗೋದಿಲ್ಲ ಪ್ರತಿ ದಿವಸ, ಎಲ್ಲ ಶಾಖೆಗಳೆಲ್ಲ ಆಗೋದಿಲ್ಲ. ಅಷ್ಟು ಜನ ಮಾತ್ರ ಹೇಳಿದ್ರಲ್ಲಿ ನಾರಾಯಣ ಗುರುಗಳ ಹೆಸರು ಬರ್ತದೆ. ಅದರಲ್ಲಿ ನೂರಾರಲ್ಲ ಸಾವಿರಾರು ಜನರಲ್ಲಿ ದೇಶಕ್ಕೋಸ್ಕರ ಬದುಕಿದವ್ರದ್ದು ಬರ್ತದೆ ಅದರಲ್ಲಿ ಹೆಸರು. ನಾನು ಹೇಳಿದವ ಆ ತತ್ವ ಪಾಲನೆ ಮಾಡಿಕೊಂಡು ಗುರು ಅಂತ ಹೇಳಿ ಆರಾಧನೆ ಮಾಡಿಕೊಂಡು ಅವರನ್ನು ಕುಲಗುರು ಅಂತ ಸ್ವೀಕಾರ ಮಾಡಿದವರು ಯಾರೂ ಮಾಡಲಿಲ್ಲ. ಕೋಟಿ ಚೆನ್ನೈಯವ್ರದ್ದು ಬಂದಾಗ ಕೂಡ ಗರಡಿಗಳು ಇವರ ಕೈಯಲ್ಲಿದೆ. ಬಿಲ್ಲವ ಸಮಾಜಕ್ಕೆ ದೊಡ್ಡ ಪ್ರಮಾಣದಲ್ಲಿ ಗರಡಿಗಳು ಇವತ್ತು ಬಂಟ ಸಮಾಜ ಮತ್ತು ಜೈನ ಸಮಾಜಗಳು ಅದರ ಆಡಳಿತವನ್ನು ಚುಕ್ಕಾಣಿ ಹಿಡ್ಕೊಂಡಿದೆ. ಕೋಟಿ ಚೆನ್ನೈಯವ್ರ ಪ್ರಶ್ನೆ ಬಂದಾಗ ಅವರು ಬಿಲ್ಲವರು, ಗರಡಿ ಆಡದ ಪ್ರಶ್ನೆ ಬಂದಾಗ ನಮ್ಮ ಕೈಯಲ್ಲಿರ್ಬೇಕು. ಯಾಕೆ ಬಿಲ್ಲವರಿಗೆ ಬಿಟ್ಟುಕೊಡೋದಿಲ್ಲ? ಇದೇ ಇವರು ಮಾಡಿಕೊಂಡು ಬಂದದ್ದಲ್ಲದೆ ನಾರಾಯಣ ಗುರು ಕುಲಗುರು ಸ್ವೀಕಾರ ಮಾಡಿಕೊಂಡು ಬಂದು ಮತ್ತೆ ಇದು ಅಲ್ಲಿ ಶಂಕರಾಚಾರ್ಯ ಇಡಬೇಕು ಅಂತ ಹೇಳಿಕೊಂಡು ನಡವಳಿ ಅಲ್ಲಿದ್ದು ಅಲ್ಲಿ ಮಾತನಾಡಿದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಸ್ವಾಮಿ. ಇವತ್ತು ನಾವು ಕೊಡ್ಬೇಕಾಗಿಲ್ಲ, ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಇವತ್ತು. ಅಲ್ಲಿದ್ದು ಶಿವಗಿರಿ ಮಠದ್ದು ಆಡಳಿತಾತ್ಮಕ ವ್ಯವಸ್ಥೆ ನೋಡುವಂತಹ ಟ್ರಸ್ಟ್ ನ ಅಧ್ಯಕ್ಷರು ಸ್ವಾಮಿ ಸಚ್ಚಿದಾನಂದರವರ ಹೇಳಿಕಷ್ಟು ಸ್ಪಷ್ಟವಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ರಾಷ್ಟ್ರೀಯ ಪತ್ರಿಕೆಯಲ್ಲಿ ಬರ್ತದದು. ಅದನ್ನು ಮತ್ತೆ ಇಲ್ಲ, ಮೊನ್ನೆ ಹೇಳಿ ಹೋದ್ರಲ್ಲ ನೀವು, ಯಾವ ಕಾರಣಕ್ಕೆ ರಿಜೆಕ್ಟ್ ಆಯ್ತು ನಾನು ತರಿಸ್ತೀನಿ ಅಂತ ಹೇಳಿಕೊಂಡು. ರಾಜ್ಯ ಸರ್ಕಾರ ನಿಮ್ದಿದೆ, ಕೇಂದ್ರ ಸರ್ಕಾರ ನಿಮ್ದಿದೆ, ರಾಜ್ಯ ಅಧ್ಯಕ್ಷರು ನಿಮ್ಮ ಪಕ್ಕದಲ್ಲಿ ಇರುವವರು, ಪ್ರತಿ ದಿವಸ ನಿಮ್ಗೆ ಸಿಗುವವರು, ಯಾಕೆ ತರಿಸ್ಲಿಕ್ಕೆ ಆಗಲಿ ಇಷ್ಟು ದಿನಕ? ಯಾವ ಕಾರಣಕ್ಕೋಸ್ಕರ ಇದೊಂದು ಮೊನ್ನೆ ಬಂದು ಅಗಲ ಎತ್ತರ ಉದ್ದ ಸರಿ ಇಲ್ಲ ಅಂತ ಹೇಳಿದ್ರು. ಎಂತ ಹಾಸ್ಯಾಸ್ಪದ ಹೇಳಿಕೆಯನ್ನು ಕೊಡ್ತಾರೆ. 3 ವರ್ಷಕ್ಕೊಂದ್ಸರಿ ಅಂತ ಹೇಳಿದ್ರು. ಗರುಡನ ತೆಗೆದು ಗಂಡ ಬೇರನ್ನ ಮಾಡ್ತಾರೆ ಇವರು. ಒಂದೊಂದ್ಸರಿ ಮಾತು ಬದಲಾವಣೆ ಮಾಡಿಕೊಂಡು ಇವರು ರಾಜಕೀಯ ಮಾಡಿಕೊಂಡು ರಾಜಕೀಯ ಬಣ್ಣ ಹಚ್ಚಿ ಇದನ್ನು ಪೂರ್ತಿ ಇದಾಗಬೇಕು, ಇದರಲ್ಲಿ ಯಾರು ಬರಬಾರದು ಅನ್ನೋ ರೀತಿ ಬಹಳಷ್ಟು ವ್ಯವಸ್ಥಿತ ಪ್ರಯತ್ನ ಮಾಡಿದ್ರು. ಅದರಿಂದ ಜನರು ಉತ್ತರ ಕೊಟ್ಟಿದ್ದಾರೆ ಅವರಿಗೆ. ಆದ್ರೂ ಬುದ್ಧ ಕಲೆ ಇಲ್ಲ. ಅಡಿಗೆ ಬಿದ್ರು ಮೀಸೆ ಮೇಲೆ ಅಂತ ಹೇಳ್ತಾರಲ್ಲ, ಅದೇ ಇವರದಷ್ಟೇ, ಅದು ಬಿಟ್ಟು ಬೇರೆ ಈ ಒಂದೇ ಒಂದು ಕಾರಣ. ಭಾರತೀಯ ಜನತಾ ಪಾರ್ಟಿ ಯಾಕೆ ಪಾಲ್ಗೊಳ್ಳಿಲ್ಲ ಅಂತ ಬಂದಾಗ ತಾವು ಹೇಳಿರುವಂತದ್ದು ಅದು ಕೇವಲ ವೃತ್ತ ಆರೋಪ ಮಾಡಿದ್ರಲ್ಲ ಇವರು. ಕೇಂದ್ರ ಸರ್ಕಾರದ ಉಡುಪಿಯಲ್ಲಿ ಭಾಗವಹಿಸಿದ್ರು. ಅಲ್ಲ, ಒಂದು ಉಡುಪಿಯಲ್ಲಿ ಭಾಗವಹಿಸಿಲ್ಲ. ನಾನು ಈಗ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ಸ್ವಾಮಿಗಳೇ ಕೊಟ್ಟಿರುವ ಹೇಳಿಕೆ ಇದೆ. ನಿಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂದಿರುವಂತದ್ದು ಹೇಳಿಕೆ, ಇದರಲ್ಲಿ ಕೇಂದ್ರ ನಡವಳಿ ಹೇಳಿ ಅದು ಯೂಟ್ಯೂಬ್ ಅಲ್ಲಿ ಇರುವಂತದ್ದು ಅಲ್ಲ. ನಿಮ್ಮದೇ ಸ್ವಾಮಿಗಳು ಮೊನ್ನೆ ಕೃಷ್ಣಾಪುರದಲ್ಲಿ ಏನ್ ಭಾಷಣ ಮಾಡಿದ್ರು ನೀವು ಟಿವಿ ಎಲ್ಲ ನೋಡಿದ್ರಲ್ಲ. ಯಾರು ಶಿವಯೋಗಿ ಅಲ್ಲಿದ್ದು ಎಲ್ಲಿ ಅಲ್ಲ ಸ್ವಾಮಿ ಅವರು ಚೇಳಾರ್ನವರು ಸ್ವಾಮೀಜಿ ಅವರು ಈಗ 2 ವರ್ಷ ಆಯ್ತು ಈ ಕಡೆ ಬಂದ ಅಲ್ಲಿಲ್ಲ ಅವರೀಗ. ಈಗ ಇಲ್ಲದಿರ್ಬೋದು ಆದ್ರೆ ಅವರು ಅಲ್ಲಿ ಕಮ್ಯುನಿಸ್ಟ್ ನ ಉಪದ್ರ ಹೇಗುಂಟು ಅಲ್ಲಿಗೆ ಸಮರ್ಥನೆ ಎಲ್ಲೂ ಮಾಡಲಿಲ್ಲ. ನಾವು ಕಮ್ಯುನಿಸ್ಟ್ ಸಮರ್ಥನೆ ಎಲ್ಲೂ ಮಾಡಲಿಲ್ಲ. ಹಿಂದೂ ವಿರೋಧಿಗಳೇ ನಿಮಗಿಂತ ಹೆಚ್ಚು ತೀವ್ರವಾಗಿ ಕಮ್ಯುನಿಸ್ಟ್ ವಿರುದ್ಧ ಮಾತನಾಡಿದವನು ನಾನು. ಕೊಪ್ಪದಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಕಮ್ಯುನಿಸ್ಟ್ ನಕ್ಸಲ್ ಇದ್ದ ಜಾಗದಲ್ಲಿ ಹೋಗಿ ನಿಂತುಕೊಂಡು ಅವ್ರಿಗೆ ಬೈದು ಬಂದವನು ನಾನು. ನಕ್ಸಲ್ ಮೂವ್ಮೆಂಟ್ ಏನು ಇದು ಅವ್ರದ್ದು ಹೊರಗಡೆ ಇದುಂಟು, ಕರ್ನಾಟಕ ವಿಮೋಚನಾ ರಂಗ ಅಂತ ಹೇಳಿ ಕಲ್ಪುಳಿ ವಿಠಲ್ ಹೆಗ್ಡೆ, ಇದೇ ಬಿಜಿ ಕೃಷ್ಣಮೂರ್ತಿ ಮೊನ್ನೆ ಯಾರನ್ನು ಬಂಧನ ಆಯ್ತು, ಅವರ ವಿರುದ್ಧ ಶೃಂಗೇರಿಯಲ್ಲಿ ನಿಂತುಕೊಂಡು ಅವರು ಮೇಧಾ ಪಾಡ್ಕರ್ ಅನ್ನು ಕರೆದು ದೇಶದ ವಿರುದ್ಧ ಅಲ್ಲಿ ಘೋಷಣೆಗೆ ಹೋಗಿದಾಗ ಅಲ್ಲಿ ಹೋರಾಟ ಮಾಡೋದನ್ನು ಹಂಚಲಿಕ್ಕೆ ಬೇಡ, ಅದನ್ನು ನಿಲ್ಲಿಸಿ ಇಡೀ ಕರ್ನಾಟಕ ವಿಮೋಚನಾ ರಂಗವನ್ನು ಇವತ್ತು ಶೃಂಗೇರಿಯಿಂದ ಕಿತ್ತು ಹಾಕಿದಿದ್ರೆ ಆಗ ನಾನಲ್ಲಿದ್ದದ್ದು ಜಾಗರಣ ವೇದಿಕೆ ನೇತೃತ್ವ. ನೀವು ಅದರ ಬಗ್ಗೆ ನಕ್ಸಲ್ ನಾವು ಸಮರ್ಥನೆ ಮಾಡಲಿಲ್ಲ, ಕಮ್ಯುನಿಸ್ಟ್ ಅನ್ನು ಸಮರ್ಥನೆ ಮಾಡಲೂ ಇಲ್ಲ. ನಾವು ಕಮ್ಯುನಿಸ್ಟ್ ಸರ್ಕಾರ ಹೇಳಿದ್ದನ್ನು ಕಮ್ಯುನಿಸ್ಟ್ ಸರ್ಕಾರ ಒಂದು ಪಿಣರಾಯಿ ವಿಜಯನ್ ಮಾಡಿದ ಟ್ವೀಟ್ ಅನ್ನು ಇಟ್ಕೊಂಡು ಕಮ್ಯುನಿಸ್ಟ್ ಅನ್ನು ಒಪ್ಪಲಿಲ್ಲ. ಪಿಣರಾಯಿ ವಿಜಯನ್ ಟ್ವೀಟ್ ಒಂದೇ ಕಾರಣ, ಎಲ್ಲೂ ಡಾಕ್ಯುಮೆಂಟ್ ಇಲ್ಲ, ಎಲ್ಲೂ ಡಾಕ್ಯುಮೆಂಟ್ ಇಲ್ಲ. ಇಷ್ಟು ದಿವಸ ಆಯ್ತಲ್ಲ ಇವ್ರು ಹೇಳ್ತಾರಲ್ಲ ಅದು ರಿಜೆಕ್ಟ್ ಮಾಡಿದ್ದಕ್ಕೆ ಬೇಕಾಗಿಂತ ಇವ್ರು ಎಲ್ಲಾದ್ರೂ ತರಬೇಕಿತ್ತಲ್ಲ. ಈಗ ನಮ್ಮ ಸರ್ಕಾರದ ಮೇಲೆ ಒಂದು ಗೂಬೆ ಕೂರಿಸುವಾಗ, ಆರೋಪ ಮಾಡುವಾಗ ಯಾವುದೇ ಇಲಾಖೆ ಆಗಲಿ ಇವರು ಅದಕ್ಕೊಂದು ಪ್ರೂಫ್ ತರಬೇಕು. ಹೌದು, ನೀವು ಅವರನ್ನು ಇವ್ರದ್ದು ಬೇಡ ಶಂಕರಾಚಾರ್ಯರನ್ನು ಹಾಕಿ ಅಂತ ಕೇಂದ್ರ ಸರ್ಕಾರ ಹೇಳಿದಂತ ಪ್ರೂಫ್ ತರಬೇಕಲ್ಲ. ಹೀಗೆ ಅವರು ಒಂದು ಮಾಡಿದ ಟ್ವೀಟ್ ಅನ್ನು ಇಟ್ಕೊಂಡು ಇವರು ಇಲ್ಲಿ ಬಿಜೆಪಿ ಅವರದ್ದು ಒಂದು ಜನಾಂದೋಲನ ಮಾಡಿದಲ್ವಾ, ಇದು ಯಾರು ತಪ್ಪಿಂತ ಅದು ಹೇಳಿ. ಓಕೆ ಎಸ್ ಸರ್. ಜೊತೆಗೆ ಜಗದೀಶ್ ಅವರು ಹೇಳುವಂತಹ ಪ್ರಕಾರ ಶಿವಗಿರಿ ಕ್ಷೇತ್ರದ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರ ಬಗ್ಗೆ ತಾವು ಹೇಳುವಂತದ್ದು ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು, ಅದರ ಬಗ್ಗೆಯೂ ಕೂಡ ವಾದ ವಿವಾದ ಇದೇ ರೀತಿ ಹುಟ್ಟಿಕೊಂಡಿರುವಂತದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಏನಾಗಿದೆ, ತದನಂತರ ಏನಾಗ್ತಾ ಇದೆ, ಎಲ್ಲ ವಿಚಾರದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು. ಹಾಗಾಗಿ ಆ ಒಂದು ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ. ಎಸ್, ಬಹುಶಃ ಜಗದೀಶ್ ಅವರು ಹೇಳಿರುವಂತದ್ದು ಈ ಒಂದು ದೃಶ್ಯಾವಳಿಗಳ ಬಗ್ಗೆ, ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಎಸ್, ವರ್ಷಾಂದಿನ ಅಪವಾದವಾದ ಪಾಡೊಂದುಲ್ಲೇರು ಆಯ್ತಾ, ಸತ್ಯ ಏರಿಗೆಲ್ಲ ಗೊತ್ತಿಜ್ಜಿ ಮಾಧ್ಯಮದಕ್ಕೂ ನೆಂಜಿನ ಪನೊಂದುಲ್ಲೇರು ಪಾತೆರೊಂದುಲ್ಲೇರು ಚರ್ಚೆ ಆವೊಂದು ಟಿವಿಡು ಮಾತಾ ದಯಪನ್ನಗ ಕೇರಳದ ಊರು ಹೆಂಚಂದು ಮಾತೇರಳ ಗೊತ್ತುಂಡು ಕಮ್ಯುನಿಸ್ಟ್ ಧರ್ಮದ ಗಂಧಗಾಳಿ ಇಜ್ಜವಲು ದೇವಸ್ಥಾನ ಏತಿತ್ತನ ತಾನೆ ಎನಿಕ್ಕಲ ಶಿವಗಿರಿ ಮಠ ಉಪದ್ರ ಅವನ್ನೆಂಡು ನಾರಾಯಣ ಗುರುಕುಲೇನು ಒಲ್ಪ ಹಾಕಲು ಮಾಲ್ಪುಣ ನೆಲಕ್ಕೆ ಬಾಂಡು ತೋಂದುಲ್ಲೇರು
ಇತ್ತ ಮಲಮಲ್ಲ ಚರ್ಚೆ ಮಲ್ಪಣಗಳು ಪಾತಿರೊಂದುಲ್ಲೇರು ಟಿವಿಡ್ ಪುರ ಆಂಡ ಒಂಜಿ 4 ವರ್ಷದ ದುಂಬು ಅವೇ ನಾರಾಯಣ ಗುರುಕುಲೇನು ಕಣ್ಣೂರದ ಊರುಡು ನಾರಾಯಣ ಗುರು ಜಯಂತಿಗೆ ಮೆರವಣಿಗೆ ಪೋನಾಗ ಆ ನಾರಾಯಣ ಗುರುನ ಒಂಜಿ ಮೂರ್ತಿನ ಮತ್ತೆ ಸಿಲುಬೆಗೆ ಯೇಸು ಕ್ರಿಸ್ತ ಲೆಕ್ಕ ನೆಲಾದ ಮಾಡ್ದೀರು ಅಪ್ಪಗೇರ್ಲ ಪಾತಿರ್ದು ಜೀರು ಕರಿನಾ ಪ್ರಧಾನಮಂತ್ರಿಗಳು ಒತ್ತದ ಶಿವಗಿರಿದ ಮಾತ ವಾತಾವರಣ ತೋದೊಂದು 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಲ್ತದೇರು ಶಿವಗಿರಿ ಮಠ 1-2 1 ಕೋಟಿ ಅಂಡ 1 ಕೋಟಿ ಮಿಸ್ಯೂಸ್ ಆರೆ ಬಲ್ಲಿ ಐಕೆ ಸರಿಯಾದ ಒಂಜಿ ಸಲಹಾ ಸಮಿತಿ ಬರಬೋಡು ಆ ಖರ್ಚು ದೊಡ್ಡ ಎಂಚ ಖರ್ಚು ಮಲ್ಪೋಡು ಪಂಡದು ಕೇಂದ್ರದೇ ಒಂಜಿ ಕಮಿಟಿನ ಕಡಪೊಡ್ದೇರು ಅವ್ರು ರಾಜ್ಯ ಸರ್ಕಾರದ ಕಲೆಗೆ ಉರಿಯಾರ ಸುರುವಾಣಿ ಎಂಕಲೆ ಅದಲ್ಲ ಕಮಿಷನ್ ದಿಕ್ಕು ಜತ್ತ 1 ಕೋಟಿ 20 ಕೋಟಿ ಗುಲು ಮಲ್ತೇವೆ ಅಗಲೆ ಕೊರ್ಪುಣದಂಡ ಐಕೆ ಮೋದಿ ಬಾರಿ ಬಂಡೆ ಖರ್ಚು ಮಲ್ತದ ಕೇಂದ್ರದ ಒಂಜಿ ಕಮಿಟಿನ ಕಡಪೊಡ್ದು ಹಿತಮಿತವಾದ ಖರ್ಚು ಮಲ್ಪೋಡು ಲೇತು ಬೋಡು ಪಂಡದಂಚ ಆ ಒಂಜಿ ಪಗೆ ಈ ಕಮ್ಯುನಿಸ್ಟ್ ತಗಲಿಗೆ ಎಂಕಲ್ ಇತ್ತನು ಮಟೊಟ್ಟು ದೇವಣ್ಣಂಗಳು ಓಪನ್ ಇಂಚಿನ ಸ್ಟೇಜಿಡು ಸ್ವಾಮಿಲ್ ನಗಲೆ ನಿರ್ತಾರೆ ಕಮ್ಯುನಿಸ್ಟದ ಮಂತ್ರಿ ನಿಗಲೆ ಗೊತ್ತಪ್ಪು ಮಾರ್ಗದ ನಟು ಒಂಜಿ ಪೆತ್ತನ ಕಡ್ತದ ಬೇಪಾದಿನ ನಿಗಳು ವರ್ಷಪಟ್ಟು ಮತ್ತೆ ತೂದುಪ್ಪರದೆ ಅವನ ಅಂಚಿನ ಮಂತ್ರಿ ಅವ್ರು ಮುಜರಾಯಿ ಇಲಾಖೆದ ಮಂತ್ರಿ ಅನ್ಯಾಯ ಮಲ್ದೇರು ಶಿವಗಿರಿ ಮಠಕ್ಕೆ ನೇರ್ತೇರು ಬೋಡ್ತಿನಾತ್ ಅಕುಲು ಎಂಚಿನ ಮಲ್ತನಲ್ಲ ಸರಿ ಎಂಕುಲು ಮಲ್ತನ್ನ ಪೂರ ತಪ್ಪು ಎಂಕುಲು 5 ವರ್ಷ ಮಠ ಹೊಡೆದು ಬಿದ ಇತ್ತ ಸುಪ್ರೀಂ ಕೋರ್ಟ್ ಹೋದ ಕೇಸ್ ಫೈಟ್ ಮಲ್ತದ ಕೂಡ ಶಿವಗಿರಿ ಬತ್ತೆ ಎಂಗಲ್ ತುಲಿ ಅವನ ಕಮ್ಯುನಿಸ್ಟ್ ತಗೊಳ್ಳಿ ಇನಿಕೋಡಾಡತ್ತು ಇತ್ತಿನಾತು ವರ್ಷ ಆಗಲೇ ದೇವೇರ ಒಡ್ಚಿ ಧರ್ಮ ಒಡ್ಚಿ ಲಾಭ ತುಲೆ ಕರಿಸರ್ ನಿಗು ತೂತಾರ ಶಬರಿಮಲೆಟ್ ನಿಕಲ್ ಅಂಚಿನ ಬಡ ಭಕ್ತರನಗಳು ಅಡೆ ಪೋನಗ ಆಕದ ಕಿರ್ಬಿರಗಡತ್ತೆ ರಂದ ಏತೋ ಬೈಕ್ ಬಡಿ ಮಲ್ತೇರಿ ಏತೋ ವಾಹನನು ಪತ್ತದೇರು ಏರು ಪೊಲೀಸ್ ತಗೊಳ್ಳಿ ಬೇತೇರ ಮಲ್ದಿನತ್ತು ಕೇರಳದ ಪೊಲೀಸ್ ತಗೊಳ್ಳಿ ಅವನ ಅಕಲ್ ಧಾರ್ಮಿಕ ಅನ್ಯಾಯ ಮಲ್ತೊಂದಿಲ್ಲೇರು ಅಕಲೆ ಮಠ ಮಂದಿರ ಗುರುಕುಲ ಓಲ ಬೊಡ್ಚಿ ಅಕಲ ಆದರ್ಶ ಮಾತ್ರ ಅಕಲಿ ನಮ್ಮವರೋಡ ಅಂಚತ್ತ ನಂಗೆ ಧಾರ್ಮಿಕ ಚಿಂತೆ ಉಂಡು ಅವನ ಅಂಚಿನ ಧಾರ್ಮಿಕನ ಮೊರಿಪೋಡು ಸರಿಯಾದ ನಮ್ಮ ಅರ್ಥ ಮಲ್ತರೋಡು ಒಟ್ಟಾರೆ ಟಿವಿಡುಗಳೊಂದು ಪಾತ್ಯನೇಟದ ಆಲಾಪುಜಿ ಗೊತ್ತಾನತೆ ಸರಿಯಾದ ಅರ್ಥ ಮಲ್ಲೋನಿಗಳು ನಾರಾಯಣ ಗುರು ನವಲಿ ಎಲ್ಲ ಅಂಜಾಕುಲು ದೀಜೇರ್ದಲ್ಲ ನಾರಾಯಣ ಗುರು ಎಪ್ಪಲ್ಲ ನಾರಾಯಣ ಗುರುವೇ ಅರೇನು ದಿಲ್ಲಿದ ಗಲ್ಲಿ ಗಲ್ಲಿಡು ತಿರ್ಗಾರೆತ್ತಿನ ಮೂರ್ತಿ 16 ಪ್ರತಿ ಒಂಜಿ ಭಕ್ತರನ್ನ ಹೃದಯಡು ವಾಸ ಮಲ್ಪುಣಾರ ನಾರಾಯಣ ಗುರುಕುಲು ಅವು ಸರಿಯಾದ ನೆನಪುದಿಲ್ಲ ನಿಗಳು ಅರೇನು ಏರೇಗಲ ಎಲ್ಲೇ ಮಲ್ಪಾರ ಸಾಧ್ಯ ಅಜ್ಜಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಈ ಒಂದು ವಿಡಿಯೋ ತದನಂತರ ಯಾವಾಗ ನಿನ್ನೆ ಸ್ವಾಭಿಮಾನದ ನಡಿಗೆ ನಡೆಯುತ್ತೆ ನಂತರ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾಗಿ ಸತ್ಯ ವಿಮರ್ಶೆ ಮಾಡಬೇಕಾಗುತ್ತೆ, ಜನರಿಗೆ ನೇರವಾಗಿರುವಂತಹ ಉತ್ತರವನ್ನು ಕೊಡಬೇಕಾಗುತ್ತೆ. ಎಸ್ ಸರ್, ಈ ಒಂದು ವಿಡಿಯೋ ಬಗ್ಗೆ ನೋಡಿ. ಸತ್ಯಾನಂದ ಸ್ವಾಮೀಜಿಯವರು ಇವರು ಎಲ್ಲಿದ್ದಾರೆ? ಇವರು ಶಿವಗಿರಿ ಅಂತ ಹೇಳ್ತಿದ್ದಾರೆ. ಶಿವಗಿರಿಯಲ್ಲಿ ಮೊದಲಿದ್ರು, ಈಗ ಅಲ್ಲಿಂದ ಬಿಟ್ಟು ಬಂದು ಎಷ್ಟು ಟೈಮ್ ಆಯ್ತು ಇವರು? ಈಗ ಇವರು ಒಂಥರ ಅಲೆಮಾರಿ ಸ್ವಾಮೀಜಿಗಳಾಗಿ ಆಗಿದ್ದಾರೆ. ಓಕೆ, ಈಗ ಬೆಳವಯಲ್ಲಿ ಒಂದ್ಸಲ ಮಠ ಮಾಡ್ತೇನೆ ಅಂತ ಹೇಳಿದ್ರು, ಅಲ್ಲಿ ಇಲ್ಲ, ಮತ್ತೆ ಈಗ ಎಲ್ಲೋ ಇದ್ದಾರೆ. ಇರಲಿ, ಅವರ ಪಾಡಿಗೆ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಇವರು ಪ್ರಚಾರ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಮೆತ್ತಾ ಇದ್ದೆ. ಈಗ ಇವರು ಒಂದು ಏನೂ ತಿಳಿಯದಾಗೆ ಈ ಸ್ವಾಮೀಜಿಗಳು ಎಲ್ಲ ತಿಳ್ಕೊಂಡು ಮಾತಾಡುವವರು, ಅದಕ್ಕೆ ಅವಮಾನ ಮಾಡಿದ್ದಾರೆ ಇವರು. ಯಾಕೆಂತ ಹೇಳಿದ್ರೆ, ಸ್ವಾಮಿ ಸಚ್ಚಿದಾನಂದ ಈ ಶಿವಗಿರಿ ಮಠದ ಆಡಳಿತವನ್ನು ನೋಡಿಕೊಳ್ಳುತ್ತಿರುವಂತಹ ನಾರಾಯಣ ಧರ್ಮ ಸಂಗಮ್ ಎನ್ನುವಂಥ ಟ್ರಸ್ಟ್ ಇದೆ. ಇದರ ಅಧ್ಯಕ್ಷರಾದಂಥ ಸ್ವಾಮಿ ಸಚ್ಚಿದಾನಂದರವರು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ರಿಪೋರ್ಟ್ ಆಗುತ್ತೆ. ಅವರ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಿರಂತರವಾಗಿ ನಮ್ಮ ಬೇಡಿಕೆಗಳನ್ನು ಕಡೆಗಣಿಸುತ್ತಿದೆ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಬ್ದಚಿತ್ರ ತಿರಸ್ಕಾರದ ಘಟನೆ ಉದ್ದೇಶಪೂರ್ವಕವಾಗಿ ಮೇಲ್ವರ್ಗದವರ ಕೃತ್ಯವಾಗಿರುವ ಸಾಧ್ಯತೆ ಇದೆ, ಅಥವಾ ಮಲಯಾಳಂ ಬಲ್ಲದವರ ಅಧಿಕಾರಿಗಳ ತಪ್ಪಾಗಿರಬಹುದು. ಗುರುಗಳ ಬಗ್ಗೆ ಅಜ್ಞಾನ ಅಥವಾ ತಿರಸ್ಕಾರ ಮನೋಭಾವನೆಯು ಕಾರಣವಾಗಿರಬಹುದು. ಆದರೆ ಈ ತೀರ್ಮಾನ ಗುರುಗಳ ಮತ್ತು ಮಠದ ಲಕ್ಷಾಂತರ ಮಂದಿ ಭಕ್ತರ ನಂಬಿಕೆಗೆ, ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತಂದಿರುತ್ತದೆ ಅಂತ ಸ್ವಾಮಿ ಸಚ್ಚಿದಾನಂದರು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೊಟ್ಟಿರುವಂತ ಹೇಳಿಕೆ. ಇವರು ಈ ಸ್ವಾಮೀಜಿ ಇವರು ಹೇಳಿದ್ರೆ ಅವರಿಗಿಂತ ದೊಡ್ಡವರು ಇವರು. ಇವರ ತಲೆಯಲ್ಲಿ ಏನಿದೆ? ಓಕೆ, ಇಲ್ಲಿ ಕ್ಲಿಯರ್ ಮಾಡೋಣ. ಸಚ್ಚಿದಾನಂದ ಅವರು ಸ್ವಾಮೀಜಿ ಅವರು ಏನಾಗ್ತಾರೆ, ಮತ್ತೆ ಈಗ ನಾವು ಪ್ಲೇ ಮಾಡಿದಂತಹ ಸ್ವಾಮೀಜಿ ಅವರು ಇಬ್ರು ಕೂಡ ಏನಾಗ್ತಾರೆ ಅನ್ನುವಂತಹ ವಿಚಾರ ಜನರಿಗೆ ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಏನ್ ಹೇಳ್ತಾರೆ ಸರ್? ನೋಡಿ, ಇಬ್ರಲ್ಲೂ ಕೂಡ ಏನ್ ಸಾಮ್ಯತೆ? ಎಸ್, ಯಾರು ಅಧಿಕೃತವಾಗಿರುವಂತ ಹೇಳಿ, ಇವರು ಅಧಿಕೃತವಾಗಿ ಅಲ್ಲಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ನಾರಾಯಣ ಗುರು ಸಂಗಮ್ ಅನ್ನುವಂತ ಟ್ರಸ್ಟ್ ನ ಅಧ್ಯಕ್ಷರು ಇವರು. ಇಡೀ ಶಿವಗಿರಿ ಮಠದ ವ್ಯವಸ್ಥೆ ಅಧ್ಯಕ್ಷರು. ಎಸ್, ಓಕೆ, ಅದು ಮಾಜಿ ಅಧ್ಯಕ್ಷರಲ್ಲ. ಓಕೆ, ಸಚ್ಚಿದಾನಂದ ಸ್ವಾಮೀಜಿ ಇವರು ಶಿವಗಿರಿಯಿಂದ ಇವರ ಹೊರಗೆ ಬಂದು ವರ್ಷಗಳ ಮೇಲಾಯ್ತು. ಶಿವಗಿರಿ ಮಠದ ಸ್ವಾಮೀಜಿಗಳಲ್ಲ ಇವರೀಗ, ಶಿವಗಿರಿ ಮಠದ ಸ್ವಾಮಿಗಳಾಗಿದ್ರು. ಈಗ ಮಾಹಿತಿ ಪ್ರಕಾರ ಅವರು ಶಿವಗಿರಿ ಮಠದ ಸ್ವಾಮೀಜಿ ಅಲ್ಲ. 1 ವರ್ಷಕ್ಕಿಂತ ಮೇಲಾಯ್ತು ಅವರು ಶಿವಗಿರಿ ಹೋಗದೆ, ಅವರು ಇಲ್ಲೇ ಇದ್ದಾರೆ. ಓಕೆ ಓಕೆ, ಎಸ್, ಅದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿರುವಂತಹ ಆರ್ಟಿಕಲ್ ಬಗ್ಗೆ ಪದ್ಮರಾಜ್ ಅವರು ಈಗಾಗಲೇ ಹೇಳಿದ್ದಾರೆ. ಅದನ್ನ ಸ್ವಲ್ಪ
ಜನತೆಗೆ ನಾವು ಸತ್ಯ ವಿಮರ್ಶೆಯನ್ನ ಮಾಡಬೇಕು. ಬೇಕಾಬಿಟ್ಟಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರುವಂತಹ ವಿಚಾರಗಳನ್ನ ನಾವು ಹರಿದಾಡ್ತಾ ಇದ್ರೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಹಾಗಾಗಿ ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್, ಶಿವಗಿರಿ ಮಠ್ ಸೋರ್ ಓವರ್ ರಿಜೆಕ್ಷನ್ ಆಫ್ ಶ್ರೀ ನಾರಾಯಣ ಗುರು ಟ್ಯಾಬ್ಲೋ ಫಾರ್ ರಿಪಬ್ಲಿಕ್ ಡೇ ಪರೇಡ್ ಅನ್ನುವಂಥದ್ದು. ಈ ಒಂದು ವಿಚಾರವನ್ನ ಬಹುಶಃ ಪದ್ಮರಾಜ್ ಅವರು ಈಗ ಓದಿ ಹೇಳುವಂಥದ್ದು. ಸೆಕೆಂಡ್ ಪೇಜ್ ಅನ್ನ ಪ್ಲೇ ಮಾಡಿ. ಎಸ್, ಇದು ಸಂಕ್ಷಿಪ್ತವಾಗಿರುವಂತಹ ಆರ್ಟಿಕಲ್. ಅಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗ ಇರುವಂತಹ ತಾರತಮ್ಯದ ವಿಚಾರವಾಗಿ ಮಾತನಾಡಿರುವಂತದ್ದು. ಎಸ್, ಇನ್ನೊಂದು ಎಸ್, ಓಕೆ. ಈ ಒಂದು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್, ಈ ಒಂದು ಆರ್ಟಿಕಲ್ ಬಗ್ಗೆ ಈಗಾಗಲೇ ಪದ್ಮರಾಜ್ ಅವರು ಹೇಳಿರುವಂತದ್ದು. ಎಸ್ ಎಸ್, ಓಕೆ. ಜಗದೀಶ್ ಶೆಣವ್ ಸರ್, ಈಗ ತಾವೇ ಹೇಳಬೇಕಾಗುತ್ತೆ. ಸಚ್ಚಿದಾನಂದ ಸ್ವಾಮೀಜಿಯವರ ಹೇಳಿಕೆಗಳು, ಶಿವಗಿರಿ ಸ್ವಾಮೀಜಿಯವರ ಹೇಳಿಕೆಗಳು, ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಹಾಗಾಗಿ ಇದನ್ನ ನೋಡಿ ಇದು ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ನಡೆದಾಗ ಯಾವುದು ಸತ್ಯ ಯಾವುದು ಸುಳ್ಳು ವಿಮರ್ಶೆ ಮಾಡಬೇಕಾಗುತ್ತೆ. ಅಲ್ಲ ನೋಡಿ, ನಮ್ಗೆ ಅಲ್ಲಿ ಯಾರು ಅಫಿಷಿಯಲ್ ಅಡ್ಮಿನಿಸ್ಟ್ರೇಟರ್ ನಮ್ಗೆ ಗೊತ್ತಿಲ್ಲ. ಓಕೆ, ಆದ್ರೆ ದಾರಿ ತಪ್ಪಿಸುವಂತ ಕೆಲಸ ಖಂಡಿತ ದಾರಿ ತಪ್ಪಿಸಲಿಕ್ಕೆ ಬಾರದೇ ಬಾರದು. ಓಕೆ, ನಾನು ಹೇಳಿದ್ದು ಈಗ ಮೊನ್ನೆ ಅವರು ಭಾಷಣ ಮಾಡಿದ್ದು ಆ ವೇದಿಕೆಯಲ್ಲಿ ಉಸ್ತುವಾರಿ ಸಚಿವರಿದ್ರು. ಅಲ್ಲಿ ನಮ್ಮ ಈ ವೇದಿಕೆಯಲ್ಲಿ, ಹೌದು ನಾನು ನೋಡಿದ್ದೆ, ಈ ವೇದಿಕೆಯಲ್ಲಿ ಸಚಿವರಿದ್ರು, MLA ಇದ್ರು, ತುಂಬಾ ಜನ ಇದ್ರು, ಬಿಲ್ಲವರೇ ಇದ್ದದ್ದು ಹೆಚ್ಚಾಗಿ. ಅದು ಬಿಲ್ಲವರ ಸಂಘದ ಕಾರ್ಯಕ್ರಮ ಆಗಿರ್ಬೇಕು. ಹೆಚ್ಚಾಗಿ ಕೇಸರಿ ಇದು ಹಳದಿ ಶಾಲ ಹಾಕಿದವರೇ ಇದ್ದಿರ್ಬೇಕು. ಆದ್ರಿಂದ ನಾವೆಣಿಸಿದ್ದು ಅದು ಸತ್ಯ ಅಂತ. ಮತ್ತೆ ನೋಡಿ, ಅಲ್ಲಿ ಕೂಡ ಹೇಗೆ ಈಗ ಅಲ್ಲಿದ್ದು ನೀವೇನು ಅಫಿಷಿಯಲ್ ಓದಿದಿರಲ್ಲ, ಅಲ್ಲಿ ಕೂಡ ರಿಜೆಕ್ಷನ್ ಆಫ್ ಇವ್ರದ್ದು ಟ್ಯಾಬ್ಲೋ ಅದನ್ನು ಅವರು ಖಂಡಿಸಿದ್ದಾರೆ, ಅದು ಸತ್ಯ. ಆದ್ರೆ ನಾನು ಅದನ್ನೇ ಹೇಳುದು, ಓಕೆ, ಎಲ್ಲೂ ಕೂಡ ರಿಜೆಕ್ಷನ್ ಆದದಕ್ಕೆ ಪುರಾವೆ ಇಲ್ಲ ಅಂತ ನಾವು ಹೇಳುದು. ನಾವು ಇನಿಷಿಯಲ್ ಒಂದು ನಿಮಿಷ, ನಾವು ಮೊದಲಿಂದ ನಾವು ಆರ್ಗ್ಯುಮೆಂಟ್ ಮಾಡುದು ಅಂತ ಹೇಳಿದ್ರೆ, ನಾವು ನಾರಾಯಣ ಗುರುಗಳು ಅಂತ ಹೇಳುವ ಒಂದು ವಿಚಾರಕ್ಕೆ ಅವರ ಯಾವುದೇ ಟ್ಯಾಬ್ಲೋ ರಿಜೆಕ್ಷನ್ ಆದದಕ್ಕೆ ಯಾವುದೇ ದಾಖಲೆ ಇಲ್ಲ ಸ್ವಾಮಿ. ಇದನ್ನು ಕೇವಲ ಕಮ್ಯುನಿಸ್ಟ್ನವರು ಅಲ್ಲಿ ನನ್ನ ಪ್ರಕಾರ, ನಮಗೆ ಗೊತ್ತಿರುವ ಪ್ರಕಾರ ಅಲ್ಲಿ ಏನು ಈ SNDP ಇವ್ರದ್ದು ಇದುಂಟು ಫಾಲೋವರ್ಸ್ ಇದ್ದಾರೆ, ಯಾರು ನಾರಾಯಣಗಳು, ಅವರು ವಿಶೇಷವಾಗಿ ಕಮ್ಯುನಿಸ್ಟನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಎನ್ನುವ ಒಂದು ಇದಕ್ಕೆ ಬೇಕಾಗಿ ಅವರನ್ನು ಮತ್ತೆ ಈ ತುಂಡು ಮಾಡುವ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಏನು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೇಲ್ವರ್ಗದವರ ಸರ್ಕಾರ ಇದೆ, ನಿಮ್ಮನ್ನು ಕೆಳಗ ವರ್ಗದವರು ತುಳಿತಾರೆ ಅಂತ ಏನು ಹೇಳುವ ದೃಷ್ಟಿಯಿಂದ ಅದನ್ನೊಂದು ಹುಟ್ಟು ಹಾಕಿದ್ದು ಹೊರತಾಗಿ ಇಂಥ ಒಂದು ಘಟನೆನೇ ನಡೆದಿಲ್ಲ ಅಂತ ನಾನು ಹೇಳುದು. ಓಕೆ, ಇಂಥ ಒಂದು ಘಟನೆ ನಡೆದಿಲ್ಲ. ಸ್ವಾಮೀಜಿಗಳು ಕೂಡ, ಅವರು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಏನ್ ಹೇಳ್ತಾರೆ, ರಿಜೆಕ್ಷನ್, ಅದೇ ಆ ರಿಜೆಕ್ಷನ್ ಆದದಕ್ಕೆ ನಮ್ಗೆ ಖೇದ ಇದೆ. ಖಂಡಿತವಾಗಿ ರಿಜೆಕ್ಷನ್ ಆಗಿದ್ರೆ ನಮಗೂ ಖೇದ ಇದೆ. ಖಂಡಿತವಾಗಿ ರಿಜೆಕ್ಷನ್, ನಾರಾಯಣ ಗುರುಗಳು ಎನ್ನುವ ವಿಚಾರಕ್ಕೆ ರಿಜೆಕ್ಷನ್ ಆಗಿಲ್ಲ. ನಾವು ಡೇ 1 ಇಂದ ಇದನ್ನೇ ನಾವು ವಾದ ಮಾಡ್ತಾ ಹೋಗುದು. ನಾರಾಯಣ ಗುರುಗಳು ತಾವುಗಳು ಬಹುಶಃ ರಿಜೆಕ್ಷನ್ ಆಗಿಲ್ಲ ಅಂತ ಎಲ್ಲೂ ಕೂಡ ವಾದ ಮಾಡಿಲ್ಲ. ಬಹುಶಃ ಸಚಿವರು ಸುನಿಲ್ ಕುಮಾರ್ ಅವರು ಹೇಳುವ ಪ್ರಕಾರ ಅಲ್ಲಿ 3 ವರ್ಷಗಳಿಗೊಮ್ಮೆ ಅವಕಾಶ ಸಿಗುತ್ತೆ ಅನ್ನೋದು ಸುನಿಲ್ ಕುಮಾರ್ ಅವರು ಹೇಳಿದ್ರು. ಜೊತೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳುವಂತಹ ವಿಚಾರ ಪ್ರಕಾರ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ಗಳು, ಗಂಡ ಬೇರುಂಡ ಬಂತು, ಅಲ್ಲಿ ಬೇರೆ ವಿಚಾರ ಬಂತು, ನೋಡಬೇಕು ಇದು ಕಾಂಗ್ರೆಸ್ನವರ ಪಿತೂರಿ ಅನ್ನೋ ಅವರು ಹೇಳಿದ್ರು. ತದನಂತರ ರಾಜ್ಯಾಧ್ಯಕ್ಷರು ಹೇಳಿದ್ರು ಮಾರ್ಗ ಸೂಚಿಗಳು ಸರಿ ಇಲ್ಲ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಯಾರೊಬ್ರು ಕೂಡ ಅಧಿಕೃತವಾಗಿ ಈ ರೀತಿ ಆಗಿದೆ, ಸುಳ್ಳು ಸಂದೇಶಗಳು ಹೋಗ್ತಾ ಇದೆ ಅಂತ ಯಾರೊಬ್ರು ಕೂಡ ಹೇಳ್ತಾ ಇದ್ದಾರೆ. ಈಗ ಜಗದೀಶ್ ಅವರು ಮಾತ್ರ ಹೇಳ್ತಾ ಇದ್ದಾರೆ. ಇಲ್ಲ, ಮೊದಲಿನಿಂದಲೂ ನಾವು ಎಲ್ಲರೂ ಹೇಳುವುದೇನು ಅಂದ್ರೆ, ನಾರಾಯಣ ಗುರುಗಳು ಇನ್ನೊಬ್ಬರ ವಾದ ಇದೆ. ಇನ್ನೊಬ್ರು ಹೇಳುವಂತ ಪ್ರಕಾರ 2023 ಟ್ಯಾಬ್ಲ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ಇನ್ನೊಬ್ರು ಹೇಳುವ ಪ್ರಕಾರ, ತಮ್ಮ ಬಿಜೆಪಿಯ ರಾಜ್ಯ ವಕ್ತಾರರು ಕ್ಯೂನಿಕ್ಸ್ ಅಧ್ಯಕ್ಷರು ಹೇಳುವ ಪ್ರಕಾರ 23 ಟ್ಯಾಬ್ಲೋ ಇರುತ್ತೆ, ಅದು ಬರುವ 23 ಟ್ಯಾಬ್ಲೋ ಇರುತ್ತೆ. ಈ ಒಂದು ವಿಚಾರ ಸುಳ್ಳು ಅನ್ನೋದು ಅವರು ಕೂಡ ಹೇಳಿಲ್ಲ. ಒಂದು ನಿಮಿಷ, ಇದನ್ನು ಅವರು ಸಹ ಸುಳ್ಳು ಅಂತ ಹೇಳಿದ್ದಾರೆ. ಅವರು ಅದಕ್ಕೆ ಹೇಳಿ ಇದು ಕಾಂಗ್ರೆಸ್ನವರ ಗರ್ಭಗುಡಿಯಲ್ಲಿ ಸೃಷ್ಟಿಯಾದ ಒಂದು ಕತೆ ಅಂತ. ಇದು ಎಲ್ಲೂ ಕಾಂಗ್ರೆಸ್ನವರದ್ದು ಆಗಿಲ್ಲ, ಶಿವಗಿರಿಯಲ್ಲೂ ಹುಟ್ಟು ಹಾಕಿಲ್ಲ. ಅಲ್ಲ ಸ್ವಾಮಿ, ಒಂದು ವಾರದ ಹಿಂದೆ ಇದು ಎದ್ದಿದೆ. ಒಂದು ಯಾವ ಕಾರಣಕ್ಕೋಸ್ಕರ ಇದು ಆಯ್ತು ಅಂತ ಹೇಳಿಕೊಂಡು ಸರ್ಕಾರ ಇವರ ಕೈಯಲ್ಲಿದೆ. ಅಲ್ಲ, ನಾರಾಯಣ ಗುರುಗಳ ಟ್ಯಾಬ್ಲೋ ತಿರಸ್ಕೃತ ಆಗಿದೆ ಅಂತ ಹೇಳ್ಕೊಂಡು ನೀವು ಒಪ್ಪಿದ್ರಿ. ಯಾವ ಕಾರಣಕ್ಕೆ ತಿರಸ್ಕಾರ ಆಯ್ತು? ಟೆಕ್ನಿಕಲ್ ಪದ್ಮರಾಜರು ನಿನ್ನೆ ಹೇಳಿದಿರಿ, ಶಂಕರಾಚಾರ್ಯ ಹೇಳಿದ ಮಾತಿಗೆ ಇವರನ್ನು ಬೇಡ, ನಾರಾಯಣ ಗುರುಗಳು ಬೇಡ, ಶಂಕರಾಚಾರ್ಯರು ಇರ್ಲಿ ಅಂತ ಹೇಳಿದ್ರು. ಆ ವಿಷಯ ಇವರು ಪ್ರೂವ್ ಮಾಡಿದ್ರು. ನಾವು ಮಾಡಿ ಹೇಳಿದ್ದನ್ನು ನಾಯಕ ಪ್ರೂವ್ ಮಾಡಿ. ನಾವು ರಾಜಕೀಯದಲ್ಲಿ ಇಲ್ಲ, ಗಂಟೆಗೊಂದು ಮಾತಾಡುವಂತ ಹವ್ಯಾಸ ಇಲ್ಲ, ಅದು ಬೆಳೆಸ್ಕೊಳ್ಳಿಲ್ಲ.
ಓಕೆ, ಶಂಕರಾಚಾರ್ಯರು ನಾನು ಹೇಳ್ತೇನೆ, ಹಲವು ಬಾರಿ ಹೇಳಿದ್ದೇನೆ, ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಮಾತಾಡಿದ್ದನ್ನೇ ಮಾತಾಡೋದು ರೆಕಾರ್ಡಿಂಗ್ ಹಾಕುವಂತದ್ದಲ್ಲ. ಇಲ್ಲಿ ಯಾವ ಕಾರಣಕ್ಕಾಯ್ತು, ಎಲ್ಲರೂ ವಿದ್ಯಾವಂತರಿದ್ದಾರೆ, ಹೋಗಿ ನೋಡ್ಲಿ, ಗೂಗಲ್ ಅಲ್ಲಿ ಚೆಕ್ ಮಾಡ್ಲಿ, ಈ ಒಂದು ಗಣರಾಜ್ಯೋತ್ಸವ ಪೆರೇಡಿಗೆ ಯಾವ ರೀತಿ ಈ ಟ್ಯಾಬ್ಲೋಸ್ ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಲಿ. ಜ್ಞಾನ ಇದ್ರೆ ಅದರಲ್ಲಿ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡುವ ಕಮಿಟಿ ಎಲ್ಲಿಂದ ಬರುತ್ತೆ? ಇದು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಂಡರ್ ನಲ್ಲಿ ಬರುವಂತಹ ಒಂದು ಕಮಿಟಿ. ಇವರು 2-3 ತಿಂಗಳ ಮೊದಲೇ ಬೇಕಾಗುವಂತಹ ಇದಕ್ಕೆ ಯಾವ ರೀತಿ ಅವರ ಮಾನದಂಡಗಳಿದೆ ಅದನ್ನು ಎಲ್ಲ ಕಳಿಸಿಕೊಡ್ತಾರೆ ರಾಜ್ಯಗಳಿಗೆ. ಅದರ ಪ್ರಕಾರ ಈ ರಾಜ್ಯ ಸರ್ಕಾರದವರು ಅವರವರ ಥೀಮ್ ಅನ್ನು ಕಳಿಸಿಕೊಡ್ತಾರೆ ಅಲ್ಲಿಗೆ. ಒಂದೊಂದು ಥೀಮ್ ಅಲ್ಲ, 3-4 ಥೀಮ್ಗಳನ್ನು ಕಳಿಸಿಕೊಡ್ತಾರೆ. ಅದರಲ್ಲಿ ಕೇರಳ ಸರ್ಕಾರ ಕಳಿಸಿಕೊಟ್ಟಂತಹ ಒಂದು ಥೀಮ್ ಜಟಾಯುನೊಂದಿಗೆ ಮಹಿಳಾ ಸಬಲೀಕರಣದ ಒಂದು ಕಾನ್ಸೆಪ್ಟ್ ಅನ್ನು, ಅದಕ್ಕೆ ಆ ಮಹಿಳಾ ಸಬಲೀಕರಣಕ್ಕೆ ಆ ಸಮಯದಲ್ಲಿ ಅತ್ಯಂತ ಒತ್ತು ಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಪ್ರತಿಮೆಯನ್ನು ಅದಕ್ಕೆ ಇದು ಮಾಡಿ ಕಳಿಸಿಕೊಡ್ತಾರೆ. ಈ ಪ್ರತಿಮೆಯನ್ನು ಆ ಆಯ್ಕೆ ಸಮಿತಿ ಇಲ್ಲ, ಇದು ನಮ್ಮ ಮಾನದಂಡದಲ್ಲಿ ಬರುವುದಿಲ್ಲ, ಇದನ್ನು ನಾವು ತಿರಸ್ಕರಿಸ್ತೇವೆ ಅಂತ ಹೇಳಿದ್ರೆ ಇವತ್ತು ಯಾವ ಸಮಸ್ಯೆ ಇಲ್ಲ. ಭಾರತ ಸರ್ಕಾರದ ಇದರಲ್ಲಿ ನಡೆಯುವಂತಹ ರಿಪಬ್ಲಿಕ್ ಡೇ ಬಹಳಷ್ಟು ಹೆಮ್ಮೆ ಇದೆ ನಮಗೆ. ನಾರಾಯಣ ಗುರುಗಳ ಭಕ್ತರು ಯಾವಾಗಲೂ ದೇಶಭಕ್ತಿಗೆ, ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಿರುವಂತವರು. ಇದರ ಬಗ್ಗೆ ನಾವು ಯಾವತ್ತೂ ಏನು ಮಾತಾಡೋದಿಲ್ಲ. ಅಲ್ಲಿ ಏನಾಯ್ತು, ಆ ಟ್ಯಾಬ್ಲೋನ್ ಇವರು ಮೆಚ್ಕೊಳ್ತಾರೆ, ಆ ಕಾನ್ಸೆಪ್ಟ್ ಅನ್ನು ಮೆಚ್ಕೊಳ್ತಾರೆ. ಆದ್ರೆ ಅಲ್ಲಿ ಇದ್ದವರಿಗೆ, ಅಧಿಕಾರಿ ವರ್ಗದವರಿಗೆ ಒಂದೇ ಒಂದು ಅವರ ಪ್ರಾಬ್ಲಮ್ ಇತ್ತಲ್ಲಿ. ಏನು ಅಂತ ಹೇಳಿದ್ರೆ, ನಾರಾಯಣ ಗುರುಗಳ ಪ್ರತಿಮೆಯನ್ನು ಅಲ್ಲಿ ಬದಲಾಯಿಸಿ ಇವರ ಶಂಕರಾಚಾರ್ಯ ಪ್ರತಿಮೆಯನ್ನು ಮಾಡ್ತೇವೆ ಅಂತ ಹೇಳಿದ್ರು. ಇದು ನಮಗೆ ನೋವಾಗಿರುವಂತದ್ದು. ನಾನು ಹೇಳಿದ್ದೇನೆ, ಶಂಕರಾಚಾರ್ಯರ ಬಗ್ಗೆ ಬಹಳಷ್ಟು ಗೌರವ ಇದೆ. ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಬೋಧಿಸಿದ್ರೆ ಅದನ್ನು ಕಾರ್ಯರೂಪಕ್ಕೆ ತಂದವರು ಯಾರು ಅಂತ ಹೇಳಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಈ ಮಾತನ್ನು ನಾನು ಅವತ್ತಿನಿಂದನೂ ಹೇಳ್ತಾ ಬರ್ತಾ ಇದ್ದೇನೆ. ನಾನು ಗಂಟೆಗೊಂದ್ಸಲ ಇವರ ಹಾಗೆ ಮಾತನ್ನು ಬದಲಾಯಿಸ್ತಾ ಇಲ್ಲ, ಸರಿಯಾಗಿ ತಿಳಿದುಕೊಂಡು ಬಂದು ಮಾತಾಡಲಿ. ಈಗ ಇಷ್ಟು ದಿವಸ ಆಯ್ತು, ಅದರಲ್ಲಿ ಇವರೀಗ ನಮ್ಮ ಹತ್ರ ಸಾಕ್ಷ್ಯ ಕೇಳ್ತಿದ್ದಾರೆ, ಇದ್ರ ಬಗ್ಗೆ ಏನಾದರೂ ಉಂಟಾ ಅಂತ ಹೇಳಿ. ಸ್ವಾಮಿ, ನಿಮ್ಮದೇ ಸರ್ಕಾರ ಇದೆಯಲ್ಲ, ನಾವು ಸರ್ಕಾರವನ್ನು ಈವರೆಗೆ ನಾವು ದೂಷಿಸಿಲ್ಲ. ಈಗ ಮೋದಿಯವರ ಬಗ್ಗೆ ನಾನು ಮಾತಾಡಲಿಲ್ಲ. ನಿಮ್ಮದೇ ಸರ್ಕಾರ ಇದೆಯಲ್ಲ, ನಿಮಗೆ ಬಹಳಷ್ಟು ಕಾಳಜಿ, ನಿಮಗೆ ಖೇದ ವ್ಯಕ್ತ ಮಾಡಿದ ಇವ್ರಿಗೆ ಆಗಿದ್ದು ಇವತ್ತು. ನಿಮ್ಗೆ ಯಾಕೆ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಈ ತರ ಆಗ್ಲಿಲ್ಲ, ಅದು ಸೆಲೆಕ್ಷನ್ ಈ ತರ ಆಯ್ತು ಅಂತ ಹೇಳಿ ಅದ್ರದ್ದೊಂದು ಕಾಪಿ ಇವ್ರಿಗೆ ಯಾಕೆ ತಗೊಳ್ಬಾರ್ದು? ಯಾಕೆ ಜನರ ಮುಂದೆ ಇಡಬಾರ್ದಿತ್ತು ಇವರು? ಮತ್ತೆ ಯಾರು ನೀವು ದೂರಿದ್ದು? ಈಗ ಅದಕ್ಕೆ ಕಾರಣ ಯಾರು ಅಂತ ನೀವು ಹೇಳುದು? ರಚನಾ ಸಮಿತಿ ಅಂತ ಹೇಳಿಲ್ಲ. ಯಾವ ಸಮಿತಿ ಆದ್ರೂ ಅಲ್ಟಿಮೇಟ್ಲಿ ಜವಾಬ್ದಾರಿ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರವನ್ನೇ ದೂರಿದ್ದು ಇದಕ್ಕೆ, ಬೇರೆ ಯಾರನ್ನಲ್ಲ. ನಾವು ಸಮಿತಿ ಅಂತ ಹೇಳಿದ್ರೆ ಅಲ್ಲ, ಸರ್ಕಾರ ಸಮಿತಿ ಬರ್ತದೆ ಅಂತ ಹೇಳ್ತೀರಿ. ಆದ್ರಿಂದ ನೇರವಾಗಿ ಸಮಿತಿ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಸಮಿತಿ ಕೇಂದ್ರ ಸರ್ಕಾರದ, ಅಂದ್ರೆ ಅಲ್ಟಿಮೇಟ್ಲಿ ಜವಾಬ್ದಾರಿ ನರೇಂದ್ರ ಮೋದಿಯನ್ನು ದಾಟಿಯಲ್ಲಿ ಇವರು ಇಷ್ಟು ದಿನ ಯಾರು ಹೇಳಿದ್ರು. ನಿನ್ನೆ ಈ ಸ್ವಾಭಿಮಾನ ನಡಿಗೆ ನಡೀತಲ್ಲ, ನೀವೆಲ್ಲ ಇದ್ರಲ್ಲ, ನೋಡಿದಿರಲ್ಲ, ಎಲ್ಲಾದ್ರೂ ಒಬ್ಬರಿಗೆ ಧಿಕ್ಕಾರ ಕೂಗಿದ್ದಾರೆ? ಯಾರಾದ್ರೂ ಕೂಗಿದ್ದಾರೆ? ಯಾರಾದ್ರೂ ಹೇಳಿದ್ರ ಬಗ್ಗೆ ಮಾತಾಡಿ. ಇಲ್ಲ, ನಿನ್ನೆ ದೂರಿದ್ದೀರಿ ಅಂತ ನಾವು ಹೇಳುದಿಲ್ಲ. ಆದ್ರೂ ಫ್ಲಾಗ್ ಹಾಕುದು, ಕಾಂಗ್ರೆಸ್ನವರು ಫ್ಲಾಗ್ ಹಾಕುದು ನಾನು ನೋಡಿದ್ದೇನೆ. 3 ವೆಹಿಕಲ್ ನಾನು ನೋಡಿದ್ದೇನೆ. ಯಾರು ಮುಖ್ಯಮಂತ್ರಿಯನ್ನು ಅಲ್ಲಿ ಬರ್ಲಿಕ್ಕೆ ಬಿಡ್ಲಿಲ್ಲ ಅಂತವರ ನೇತೃತ್ವದಲ್ಲಿ ಎಲ್ಲಿ ಫಸ್ಟ್ ಅಲ್ಲಿ ಇದು ಮಾಡಿದಂತ ಅದ್ಭುತ ಕ್ರಾಂತಿಗಳು ಸಂಘರ್ಷ ರಹಿತವಾಗಿ ಶಾಂತಿಯುತವಾಗಿ ಹಾಗಂತೇಳಿ ಜನಾರ್ದನ ಪೂಜಾರಿ ಆ ದಿವಸ ಏನ್ ಹೇಳಿದ್ದಾರೆ? ಜನಾರ್ದನ ಪೂಜಾರಿ ಹೇಳಿದ್ದಾರೆ ಇವನು ಇನ್ನು ಮುಖ್ಯಮಂತ್ರಿ ಆಗುದಿಲ್ಲ ಅಂತ. ಯಾರು ಸಿದ್ದರಾಮಯ್ಯ ಇಲ್ಲಿಗೆ ಬರೋ ಜನಾರ್ದನ ಪೂಜಾರಿ ನೀವು ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಮಾಡಿದಲ್ವಾ? ಅದಕ್ಕೆ ನಾನು ಹೇಳುದು ಆ ದಿವಸ ಬಂದಾಗ ಮುಖಂಡರು, ಸಮಾಜದ ಮುಖಂಡರು ಖಂಡಿತವಾಗಿ ಅವರನ್ನು 4 ಗಂಟೆ ಅವರು ಇಷ್ಟು ಒಬ್ಬ ವಯೋವೃದ್ಧ, ಎಷ್ಟು ದೊಡ್ಡ ರಾಜಕೀಯ ನಾಯಕರು, ನಾವು ಸಹ ಸಮಾಜ ಮುಖಂಡರಾಗಿ ಅವರನ್ನು 4 ಗಂಟೆ ಕಾಯಿಸಿದವರು ಮುಖ್ಯಮಂತ್ರಿಯನ್ನು ಬರ್ಲಿಕ್ಕೆ ಬಿಡಲು ನೇತೃತ್ವ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಅವರ ಬಗ್ಗೆ ಏನೇನು ಬೇಡದ ಕಮೆಂಟ್ಗಳು ಹಾಕೋದು, ಮುಖಂಡರ ಬಗ್ಗೆ, ಪ್ರಮುಖರ ಬಗ್ಗೆ ನಾವು ಗೌರವ ಕೊಡುವವರ ಬಗ್ಗೆ ಹಾಕ್ತಾರೆ. ಓಕೆ, ಜಗದೀಶ್ ಶೆಣೈ ಅವರ ಕನ್ಸರ್ನ್ ಇಲ್ಲಿ ಆಗಿರುವಂತದ್ದು. ಇಲ್ಲಿ
ಕಾಂಗ್ರೆಸ್ನ ಫ್ಲಾಗ್ಗಳು ಇದೆ ಅನ್ನುವಂಥದ್ದು. ಇತ್ತು. ತೋರಿಸ್ಲಿ ಅದು. ಓಕೆ. ತದನಂತರ ತಮ್ಮ ಒಂದು ಕನ್ಸರ್ನ್ ಯಾಕೆ ತಾವುಗಳು ಭಾಗವಹಿಸಲಿಲ್ಲ ಅಂತ ಬಂದಾಗ ಸರಿಯಾಗಿರುವಂತಹ ಸಾಕ್ಷ್ಯಾಧಾರಗಳಿಲ್ಲ, ಇದೊಂದು ಸುಳ್ಳು ಹುಟ್ಟು ಹಾಕುವಂತಹ ಪೂರ್ವಪ್ರೇರಿತವಾಗಿರುವಂತಹ ಒಂದು ಆರೋಪವನ್ನು ತಾವು ಹೇಳ್ತಾ ಇರುವಂತದ್ದು. ಪದ್ಮರಾಜ್ ಅವರು ನಿನ್ನೆ ದಿನ ಒಂದು ಹೇಳಿದ್ರು, ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಮೇಲೆ ಅಲ್ಲಿ ಧಿಕ್ಕಾರಗಳು ಕೂಗಲಿಲ್ಲ. ಒಪ್ಕೊಳ್ತೀರಾ? ಹಾಗಾದ್ರೆ ನಿನ್ನೆ ಹಾಕಿಲ್ಲ, ಒಪ್ತೇನೆ. ನೈತಿಕತೆ ಇದೆ, ಹಾಗಾದ್ರೆ ಇಲ್ಲಿ ಒಂದು ಪ್ರಾಮಾಣಿಕತೆ ಇದೆ. ಅಲ್ಲ, ಇಲ್ಲಿ ಹಾಕಿಲ್ಲ. ಓಕೆ. ಯಾಕಂದ್ರೆ ಅದು ಯಾವ ಒತ್ತಡ ಅವರಿಗೆ ಗೊತ್ತಿಲ್ಲ. ಆದ್ರೆ ಆ ದಿವಸದಿಂದ ಇವರು ಶುರುವಿನ ಡೇ ಒನ್ನಿನಿಂದ ಕೇಂದ್ರ ಸರ್ಕಾರ ಇದು ಮಾಡಿದ್ದು ನಾವು ಮಾಡದೇ ಇರುವ ಅನ್ಯಾಯವನ್ನು ನಾವು ಯಾಕೆ ಒಪ್ಪಬೇಕು? ನಾವು ಮಾಡದೇ ಇರುವ ಕೆಲಸಕ್ಕೆ ನಾವು ಮಾಡದೇ ಇರುವ ತಪ್ಪನ್ನು ನಾವು ಯಾಕೆ ಒಪ್ಪಬೇಕು? ಎಲ್ಲಿಯಾದ್ರೂ ಹೇಳಿ ನಾವು ಯಾಕೆ ಒಪ್ಪಬೇಕು? ತಾವುಗಳು ಯಾಕೆ ಒಪ್ಕೊಳ್ಬೇಕು ಅನ್ನೋದಂದ್ರೆ ತಾವುಗಳು ಯಾಕೆ ತೋರಿಸಲಿಲ್ಲ, ಈ ಒಂದು ಎಡವಟ್ಟು ಆಗ್ಲಿಲ್ಲ ಅನ್ನೋದು ತಾವುಗಳು ಯಾಕೆ ತೋರಿಸಲಿಲ್ಲ? ಅಡವಟ್ಟೆ ಆಗಿಲ್ಲ ಆದ್ರೆ ನಾವು ತೋರಿಸುದಂತದನ್ನು ಆಗಿದ್ರೆ ತೋರಿಸಬೇಕಲ್ಲ. ಬಾಯಲ್ಲಿ ಮಾತಾಡಿ ಆಗುದಲ್ಲ. ಕೇಂದ್ರ ಸರ್ಕಾರ ಏನಾದ್ರು ಇದಕ್ಕೆ ದ ರೀಸನ್ ಫಾರ್ ರಿಜೆಕ್ಷನ್ ಅಂತ ಹೀಗೆ ನಾವು ಮಾಡ್ಲೇ ಇಲ್ಲದನ್ನು ಯಾಕೆ ನಾವು ರಿಜೆಕ್ಟ್ ಆ ವಿಷಯದಲ್ಲಿ ಮಾಡೇ ಇರ್ಲಿಲ್ಲ ಆದ್ರೆ ನಾವು ಯಾಕೆ ಕೊಡ್ಬೇಕು? ಇವರು ಕೊಡ್ಬೇಕಲ್ಲ. ಇವರು ಮಾತಾಡ್ತಾರಲ್ಲ, ಶಂಕರಾಚಾರ್ಯ ತೆಗೆದು ಒಂದು ನಿಮಿಷ ಮಂಚರ್ ಶಂಕರಾಚಾರ್ಯರನ್ನು ತೆಗೆದು ನಾರಾಯಣ ಗುರುಗಳನ್ನು ತೆಗೆದು ಶಂಕರಾಚಾರ್ಯ ಹಾಕಿ ಅಂತ ಅವ್ರು ಹೇಳಿದಾರಂತ. ಅದು ಎಲ್ಲಾದ್ರೂ ನೀವು ಬೇಕಲ್ಲ, ಅಷ್ಟು ದೊಡ್ಡ ಒಂದು ಆರೋಪ. ಈಗ ಹೇಳಿದ್ರು ನಡವಳಿಗಳಲ್ಲಿ ಅದನ್ನು ಹೇಗೆ ಸಿಲೆಕ್ಟ್ ಆಗ್ತದೆ, ಹೇಗೆ ರಿಜೆಕ್ಟ್ ಆಗಿದೆ, ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರೆ. ಕ್ಯಾನ್ ಯು ರಿಪ್ಲೇಸ್ ದಿಸ್ ವಿತ್ ಇದು ಅಂತ ಹೇಳ್ತಾರೆ. ಅದರಲ್ಲಿ ಗೂಗಲ್ ಅಲ್ಲಿ ಸಿಗ್ತಾರೆ ಸ್ವಾಮಿ, ನಿಮ್ಗೆ ಸ್ವಲ್ಪ ಹೆಚ್ಚಾದ ಹುಡುಕಿ. ಈಗ ಪ್ರಾರಂಭದಲ್ಲೇ ಹೇಳಿದ್ರು ಸ್ವಾಮಿ ನಾರಾಯಣ ಗುರುಗಳ ನಿಜವಾಗಿ ಕಳಕಳಿ ನೀವು ಪ್ರೆಸ್ ಮಾಡಿ ಇದು ಗೂಗಲ್ ಅಲ್ಲಿ ಉಂಟು ಅಂತ ತೋರಿಸಬೇಕು. ಈಗ ಒಂದು ಗೂಗಲ್ ಅಲ್ಲಿ ಉಂಟು ಅಂತ ಹೇಳಿದ್ರೆ ಸ್ವಾಮಿ ನಾರಾಯಣ ಗುರುಗಳ ಟ್ಯಾಬ್ಲೆಟ್ ರಿಜೆಕ್ಟ್ ಆಗಿದೆ ಅಂತ ಒಪ್ಕೊಳ್ತೀರಾ ನೀವು? ಅಲ್ಲ, ಖಂಡಿತವಾಗಿ ಯಾವ ಕಾರಣಕ್ಕೆ ಅಂತ ಬೇಕು? ನಾರಾಯಣ ಗುರುಗಳು ಈಗ ಗುರುಗಳ ಟ್ಯಾಬ್ ರಿಜೆಕ್ಟ್ ಆಗಿ ಒಪ್ಕೊಳ್ತಾರೆ. ಆಗಿರೋದು ರಕ್ಷಣಾ ಸಚಿವಾಲಯದ ಅಂಡರ್ ಅಲ್ಲಿ ಬರುವ ಸೆಲೆಕ್ಷನ್ ಕಮಿಟಿಯಲ್ಲಿ. ರಕ್ಷಣಾ ಸಚಿವಾಲಯ ಬರೋದು ಯಾರ ಕೈ ಕೆಳಗೆ? ಕೇಂದ್ರ ಸರ್ಕಾರದ ಕೈ ಕೆಳಗೆ. ನಾರಾಯಣ ಗುರುಗಳ ಟ್ಯಾಬ್ಲೆಟ್ ರಿಜೆಕ್ಟ್ ಆಗಿದೆ ಯಾವ ಕಾರಣಕ್ಕೆ ಅಂತ ಹೇಳಿ ಗೂಗಲ್ ಅಲ್ಲಿ ಹುಡುಕಿ ನಾವು ಇವತ್ತು ಕೊಡ್ತಾ ಇದ್ದೇವೆ. ನಾವು ಇದಕ್ಕೆ ಫಸ್ಟ್ ಇದನ್ನು ಅದೇ ಹೇಳಿದ್ರು 3 ಬೇರೆ ಬೇರೆ ಹೇಳಿ ಕೊಡ್ತಾ ಇದ್ದಾರೆ. ಇವರದೇ ಕೇಂದ್ರ ಸರ್ಕಾರ, ಇವರದೇ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ರಿಜೆಕ್ಟ್ ಆಯ್ತು ಇವರಿಗೆ ಇನ್ನೂ ಗೊತ್ತಿಲ್ಲ, ತೆಗೀಲಿಕ್ಕೂ ಆಗುದಿಲ್ಲ, ಹೇಳಿದ್ರೆ ಒಪ್ಕೊಳ್ಳಿಕ್ಕೂ ತಯಾರಿಲ್ಲ. ಮತ್ತೆ ನಾವು ಮೋದಿಯವರ ಮೇಲೆ ಗೋಪುಕರಿಸ್ತಾರೆ, ಕೇಂದ್ರದ ಮೇಲೆ. ಕೇಂದ್ರದೆಲ್ಲ ರಿಜೆಕ್ಟ್ ಆಗಿರೋದು ಹೌದು. ನಾವು ಈ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಹೇಳ್ತಾ ಇದ್ದೇವೆ. ನಮಗೆ ಬಂದಿರೋ ಅಧಿಕೃತ ಮಾಹಿತಿ ಪ್ರಕಾರ ಗೂಗಲ್ ಅಲ್ಲಿ ಸಿಕ್ಕಿರೋ ಮಾಹಿತಿಯನ್ನು ಹುಡುಕೊಂಡು ಅದನ್ನು ಪ್ರಾರಂಭ ದಿವಸದಲ್ಲಿ ರಿಜೆಕ್ಟ್ ಆದ ಖೇದ ಇದೆ ಅಂತ ಅದನ್ನು ಹೇಳಿಲ್ಲ. ಎಲ್ಲೋ ಯಶಸ್ವಿಯಾಗಿ ಆಯ್ತು. ಸಮಾಜ ಇವರ ಯಾವ ಹೇಳಿಕೆಗಳಿಗೂ ಬೆಲೆ ಕೊಡದೆ ಇವರನ್ನು ತಿರಸ್ಕಾರ ಮಾಡಿ, ಇವರ ಹೇಳಿಕೆಗಳನ್ನು ತಿರಸ್ಕಾರ ಮಾಡಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದ ಸೇರಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದವರು ಎಷ್ಟು ಸಂಖ್ಯೆ ಸೇರಿದೆ ಅಂತ ನಾನು ಸುಮ್ಮನೆ ಅದು ಅವ್ರಿಗೆ ಬೇಜಾರಾಗುದು ಬೇಡ. ಎಷ್ಟು ಸಂಖ್ಯೆ ನಾವೆಲ್ಲ ಅವರು ಕೂಡ ಮಾಡಿದವರು ಯಾರು ಲಕ್ಷಾಂತರ ಜನ ನಾವು ಒಟ್ಟಿಗೆ ಸೇರಿ ಮಾಡಿದವರು. ಇವರು ಕುಟುಂಬದಲ್ಲಿ ಲಕ್ಷಾಂತರ ಜನ ಸೇರಿಸಿದವರು ಏನು ಮಾಡಿಲ್ಲ ಅಂತ ಇಲ್ಲಿ ಎಷ್ಟು ಜನ ಸೇರಿ ನಾನು ಮತ್ತೆ ಹೇಳಿದ್ರೆ ಬೇಜಾರಾಗುವುದು ನಾನು ಹೇಳುದಿಲ್ಲ. ಅದಕ್ಕೆ ಎಷ್ಟು ತಿಂಗಳು ಸಮಯ ತಗೊಂಡು ಊರಿಗೆ ಬಸ್ ಕಳಿಸಿ ದುಡ್ಡು ಕೊಟ್ಟು ಬಸ್ ಕಳಿಸಿ ಕರ್ಕೊಂಡು ಬಂದು ಅವರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಜಾತಿ ಅಭಿಮಾನವನ್ನು ಎಲ್ಲ ಮಾಡಿದ್ರೆ ಎಲ್ಲವನ್ನು ಮಾಡಿದ್ದೀರಿ. ಏನೆಲ್ಲ ಮಾಡ್ಲಿಕ್ಕೆ ಎಲ್ಲ ಮಾಡಿದ್ದೀರಿ. ಈಗ ಇಲ್ಲಿ ಅನೇಕ ಕರೆಗಳ ಜೊತೆಗೆ ಕಮೆಂಟ್ಸ್ ಗಳು ಬರ್ತಾ ಇದೆ. ಒಬ್ರು ಪದೇ ಇದೆ ಎಂದು ಕಮೆಂಟ್ಸ್ ಗಳನ್ನ ಅನೇಕ ಜನರು ಹಾಕ್ತಾ ಇದ್ದಾರೆ. ಸತ್ಯಜಿತ್ ಅವರೇ, ಯಾಕೆ ಈ ಘಟನೆ ಆಯಿತು ಅಂತ ಆದ್ರೂ ಸಾಕ್ಷಿ ನೀಡಿ ಮಾತಾಡಿ ಸರ್, ಆಗ ಕೇಂದ್ರ ಸರ್ಕಾರದ ತಪ್ಪು ಇದೆಯಾ ಆರ್ ತಪ್ಪು ಇಲ್ವಾ ಅನ್ನುವಂಥದ್ದು ಗೊತ್ತಾಗ್ತದೆ ಅನ್ನುವಂತಹ ವಿಚಾರವನ್ನ ಕೇಳಿದ್ದಾರೆ. ಗೂಗಲ್ ನಲ್ಲಿರುವಂತದ್ದು ಎಲ್ಲವೂ ಕೂಡ ಸಾಕ್ಷ್ಯ ಆಗಲ್ಲ ಸತ್ಯಜಿತ್ ಸರ್ ಅಂತ ಹೇಳಿದ್ದಾರೆ. ಎಸ್ ಸರ್. ಸ್ವಾಮಿ ಸಾಕ್ಷ್ಯ ಎಲ್ಲ ಅಂತ ಹೇಳಿ ಆದ್ರೆ ಇಷ್ಟು ಬಂದಾಗ ಇವರನ್ನು ತರಿಸಬೇಕಿತ್ತಲ್ಲ. ಅವತ್ತು ಹೇಳಿದ್ರಲ್ಲ ಯಾವ ಕಾರಣಕ್ಕೆ ರಿಜೆಕ್ಟ್ ಆಯ್ತು ಅಂತ ಹೇಳಿಕೊಂಡು ನಾಳೆ ನಾನು ರಾಜ್ಯ ಅಧ್ಯಕ್ಷ ಅಂತ ಹೇಳಿಕೊಂಡು ತರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ರಿಜೆಕ್ಟ್ ಆಯ್ತು, ಯಾವ ಕಾರಣಕ್ಕೆ ಹೇಳಿ 4-5 ದಿವಸ ಆಯ್ತು. ಯಾಕೆ ತರಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ ಇವರಿಗೆ? ಇವರದ್ದು ಸರ್ಕಾರಗಳಿದ್ದು ಇವರ ಆತ್ಮೀಯರೇ ರಾಜ್ಯ ಅಧ್ಯಕ್ಷರಾಗಿದ್ದುಕೊಂಡು ಕೇಂದ್ರ ಸರ್ಕಾರದ ಆದಂಥದ್ದು ಇವರಿಗೆ ತರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ಮತ್ತೆ ಯಾರು ತರಿಸೋದು? ನಮ್ಗೆ ಸಿಗುತ್ತಾ? ನಾವು ಕೇಳಿದ್ರೆ ಕೊಡ್ತಾರಾ? ಇವರಿಗಿಂದ ಯಾವ ಕಾರಣಕ್ಕೆ ರಿಜೆಕ್ಟ್ ಆಯ್ತು ಅಂತ ಒಪ್ಕೊಳ್ತಾರೆ. ಯಾವ ಕಾರಣಕ್ಕೆ ರಿಜೆಕ್ಟ್ ಆಯ್ತು ಅಂತ ಹೇಳಿ ಮಾಹಿತಿ ತರಿಸ್ಕೊಳ್ಳಿಕ್ಕೆ ಇವರಿಗೆ ಆಗದಿದ್ರೆ ತಮ್ಗಳಿಗೆ ಆಗುತ್ತಾ? ಸ್ವಾಮಿ
ನಾವು ಆಗದಿಂದ ಹೇಳ್ತಾ ಇದ್ದೇವೆ, ನಾರಾಯಣ ಸ್ವಾಮಿಗಳು ಅಂತ ಹೇಳುವ ಇದಕ್ಕೆ ವಿಚಾರಕ್ಕೆ ಆಗಿಲ್ಲ. ಆದ್ರಿಂದ ನಮ್ಮ ಅಲ್ಲಿಗೆ ಜವಾಬ್ದಾರಿ ಮುಗಿಯಿತು. ಇನ್ನು ಜವಾಬ್ದಾರಿ ನಿಮ್ಗೆ ಇರುವುದು. ಇನ್ನು ಜವಾಬ್ದಾರಿ ನೀವಿರುವುದು. ನೀವು ಶಂಕರಾಚಾರ್ಯರದು ಹಾಕಿ ಇದನ್ನು ಬೇಡ ಅಂತ ಈ ಇದರಲ್ಲಿ ನಿಮ್ಗೆ ಜವಾಬ್ದಾರಿ. ನೀವು ಇಷ್ಟು ದೊಡ್ಡ ಹೋರಾಟ ಮಾಡುವವರಿಗೆ ಈ ಜವಾಬ್ದಾರಿ ಇದೆ. ಸಮಾಜ ನಿಮ್ಮಲ್ಲಿ ಕೇಳ್ತಾ ಇದೆ. ಯಾಕಂದ್ರೆ ನೀವು ಸಮಾಜವನ್ನು ಒಡೆಯುವ ಕೆಲಸ ನಿಮ್ಗೆ ಜವಾಬ್ದಾರಿ ಇದೆ. ಇದನ್ನು ಪುರಾವೆ ತರುವ ಜವಾಬ್ದಾರಿ ನಿಮ್ಗಿದೆ. ಸಮಾಜವನ್ನು ಕಮ್ಯುನಿಸ್ಟ್ ಅವರ ಮಾತನ್ನು ಕೇಳಿಕೊಂಡು ಇಲ್ಲಿ ಸಮಾಜವನ್ನು ಒಡೆಯುವ ಕೆಲಸ ನೀವು ಮಂತ್ರಿಗಳಾದವರು ಏನೇನು ಹೇಳಿಕೆ ಕೊಡ್ತಾರೆ. ಓಕೆ ಓಕೆ ಸರಿ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಅದರ ನಡುವಲ್ಲಿ ಜಗದೀಶ್ ಅವರು ಮಾಡಿರುವಂತಹ ಮತ್ತೊಂದು ಆರೋಪ, ಇಲ್ಲಿ ಬರುವಂತಹ ಕಮೆಂಟ್ಸ್ಗಳ ಆರೋಪ ಕೂಡ ಅದೇ. ಈ ಒಂದು ಸ್ವಾಭಿಮಾನಿ ನಡಿಗೆಯಲ್ಲಿ ಕಾಂಗ್ರೆಸ್ನ ಹಸ್ತಕ್ಷೇಪ ಆಗಿದೆ ಅನ್ನುವಂತಹ ವಿಚಾರ ಆರೋಪ ಆಗ್ತಾ ಇದೆ. ಜೊತೆಗೆ ಜಗದೀಶ್ ಅವರು ಫಸ್ಟ್ ರಿಯಾಕ್ಷನ್ ಅಲ್ಲೂ ಕೂಡ ಹೇಳಿರುವಂತಹ ವಿಚಾರ, ಜೊತೆಗೆ ಬಂದಿರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಕೆಲವು ಫೋಟೋಗಳು, ಅದನ್ನ ಪ್ಲೇ ಮಾಡಿ. ಎಸ್, ಇದು ಬಹುಶಃ ಇದು ನಿನ್ನೆ ದಿನ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ದಯಮಾಡಿ ಟಾಪ್ ಅಂಡ್ ತೆಗಿರಿ ಅದನ್ನ ಫಸ್ಟ್ ಒನ್ ಹಾಕಿ. ಫಸ್ಟ್ ಒನ್ ಎಸ್. ನಮ್ಮ ನಡೆ ಕಾಂಗ್ರೆಸ್ ಕಡೆ, ಜಾತಿ ಮತ ಪಕ್ಷ ಭೇದ ಮರೆತು ಬನ್ನಿ ಹೋರಾಟಕ್ಕೆ, ಕಾಂಗ್ರೆಸ್ ಮಾತ್ರ ಅವರ ತುಂಡು ಹಸ್ತದ ಬಾವುಟ ತರಬಹುದು, ನಾಟಕ ಮೊಕಲ್ನ ಅಂತ ಹೇಳಿ ಈ ಒಂದು ವೈರಲ್ ಆಗ್ತಾ ಇರುವಂತದ್ದು ಪೋಸ್ಟರ್. ತದನಂತರ ನೆಕ್ಸ್ಟ್ ಒನ್. ಎಸ್, ಇದು ಮೂಡಬಿದ್ರೆಯಲ್ಲಿ ಆಗಿರುವಂತಹ ಪೋಸ್ಟರ್ ಅನ್ನುವಂಥದ್ದು ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆ ವೈರಲ್ ಆಗ್ತಾ ಇರುವಂತಹ ಫೋಟೋ. ಸಂಘಟಕರು ದಯಮಾಡಿ ಗಮನಿಸಿ ಇದನ್ನ. ತದನಂತರ ನಾನು ಉತ್ತರವನ್ನು ಕೊಡಬೇಕು ತಾವುಗಳು ಸರ್. ಎಸ್, ತದನಂತರ ನೆಕ್ಸ್ಟ್ ಒನ್. ಎಸ್, ಇದು ಈ ಒಂದು ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ನ ಬಾವುಟ ಇದೆ. ಅದು ಎಲ್ಲಿದ್ದಂತಲ್ಲ ಹಾಕ್ತಿದ್ರೆ ಅವರು ಫೋಟೋ ಹಾಕಬೇಕಿದ್ರೆ ಎಲ್ಲಿದ್ದಂತ ಹಾಕ್ತಿದ್ರೆ ಅದು ಯಾವ ಊರಿದ್ದು ಅಂತ, ಯಾವ ಊರಿದ್ದು. ಓಕೆ, ನೆಕ್ಸ್ಟ್ ಒನ್. ಯಾವ ಊರಿದ್ದು ಕಾರ್ಯಕ್ರಮ ಅಂತ ಹೇಳಿಬೇಕಲ್ಲ. ಓಕೆ, ನೆಕ್ಸ್ಟ್ ಒನ್. ಬಹುಶಃ ಎಸ್, ಇದು ಇಲ್ಲಿ ವಸಂತ್ ಬಂಗೇರ್ ಇದ್ದಾರೆ ನೋಡಿ. ಅಲ್ಲಿ ಬಹುಶಃ ಇದನ್ನ ತಾವು ಹೇಳಿರುವಂತದ್ದು, ಜಗದೀಶ್ ಅವರು ಹೇಳಿರುವಂತದ್ದು ಬಹುಶಃ ಇದನ್ನ. ಇಲ್ಲಿ ವಸಂತ್ ಬಂಗೇರ್ ಅವರು ಇದ್ದಾರೆ. ಅಲ್ಲಿ ಅವರ ಜೊತೆ ಅಲ್ಲಿ ಕಾಂಗ್ರೆಸ್ನ ಫ್ಲಾಗ್ ಗಳು ಕಾಣ್ತಾ ಇದೆ, ಕಮ್ಯುನಿಸ್ಟರ ಫ್ಲಾಗ್ ಗಳು ಕಾಣ್ತಾ ಇದೆ. ಕಮ್ಯುನಿಸ್ಟರ ಫ್ಲಾಗ್ ಗಳು SDPI ಇದರ ಹಿಂದೆ SDPI, ಅದರ ಹಿಂದೆ SDPI ಇದೆಯಾ? ಇದೆ. ಓಕೆ, ಇನ್ನೊಂದು ಫ್ಲಾಗ್ ಇದೆ, SDPI ಫ್ಲಾಗ್ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಜಗದೀಶ್ ಅವರು ಹೇಳ್ತಾ ಇರುವಂತ. ಎಸ್, ಇದು ಕುದ್ರೋಳಿಯಲ್ಲಿ ನಿನ್ನೆ ದಿನ ನಡೆದಿರುವಂತಹ ಘಟನೆ. ಇದು ಕೂಡ ಬೆಳಗ್ಗೆ ಇಲ್ಲ ಅದು ಯಾವಾಗ ನಡೆದಿತ್ತು ಡೇಟ್ ಕೂಡ ಒಂದು ಹಾಕ್ಲಿಕ್ಕೆ ಹೇಳಿ. ಅದು ಕುದ್ರೋಳಿ ಗೊತ್ತಿಲ್ಲ. ಇಲ್ಲಿ JDS 24ನೇ ತಾರೀಕು ಮಾಡಿರುವಂತದ್ದು. ಓಕೆ, ನೆಕ್ಸ್ಟ್ ಓಕೆ, ಇಲ್ಲೂ ಕೂಡ ಹರಿದಾಡ್ತಾ ಇರುವಂತದ್ದು. ಎಲ್ಲಿದ್ರು ಇದಕ್ಕೆ ಸಂಬಂಧಪಟ್ಟಿದೆ. ಇದು ಮತ್ತೊಂದು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಆ ಕ್ಯಾಪ್ಷನ್ ಗಳನ್ನ ತೋರಿಸಿ ಮೇಲ್ಭಾಗದಲ್ಲಿ ಸ್ವಲ್ಪ ಕೆಳಗಡೆ ಮಾಡಿ. ಓಕೆ, ಸ್ವಾಭಿಮಾನದ ನಡಿಗೆ ಕಾರ್ಯಕ್ರಮದ ಲಾಂಛನ ಬಿಡುಗಡೆ ಆಗ್ತಾ ಇರುವಂತದ್ದು. ಎಸ್, ಕಾಂಗ್ರೆಸ್ ಕಚೇರಿಯಲ್ಲಿ, ಅದು ನಾರಾಯಣಗುರು ವೃತ್ತಕ್ಕೆ ವಿರೋಧಿಸಿದವರ ಜೊತೆ. ಆದ್ರೆ ಕೇಸರಿ ಶಾಲ್ ಹಾಕಿ ಬರಲು ಮಾತ್ರ ಅವಕಾಶವಿಲ್ಲ. ಈ ಒಂದು ಪೋಸ್ಟರ್ಗಳು ಕೂಡ ನಿನ್ನೆ ದಿನ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಫ್ಲಾಗ್ ಗಳು ಕೂಡ ಇದೆ. ಆ ಫ್ಲಾಗ್ ಯಾವುದು, ನಿನ್ನೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರುವಂತಹ ಫ್ಲಾಗ್ ಗಳ ಅಥವಾ ಏನು ಅನ್ನೋದು ಸಂಘಟಕರು ಉತ್ತರವನ್ನು ಕೊಡಬೇಕಾಗಿದೆ. ಯಾಕಂದ್ರೆ ನಾವು ನೇರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ಸತ್ಯ ವಿಮರ್ಶೆಯನ್ನ ಮಾಡಬೇಕು. ಇದಕ್ಕೆ ಒಂದು ಉತ್ತರ ಕೊಡಿ. ಒಂದು ನಿಮಿಷ. ಕೇಸರಿ ಶಾಲನ್ನು ಹಾಕಿಕೊಂಡು ಬರಬಾರ್ದು ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ನಿರ್ದಿಷ್ಟವಾಗಿ ನೀವು ಕೇಸರಿ ಶಾಲ್ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಹಳದಿ ಪತಾಕೆ ಹಾಗೂ ಹಳದಿ ಶಾಲನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಬಳಸಬಾರ್ದು ಅಂತ ಹೇಳಿರುವಂಥದ್ದು ಪ್ರಪ್ರಥಮವಾಗಿ. ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಡಿ ಅಂತ. ಎರಡನೇದಾಗಿ ಈ ಎಲ್ಲ ಈಗ ತೋರಿಸಿದ್ರು. ಎಸ್, ಬಹುಶಃ ಸಂಘಟನೆಯಲ್ಲೂ ಕೂಡ ನಾನು ಕೇಳಬೇಕು ಈ ಒಂದು ಆರೋಪ ಆಪಾದನೆಗಳನ್ನ ನಾವು ಅದರೊಟ್ಟಿಗೆ ಈಗ ನೀವು ಕ್ಲಿಪ್ಪಿಂಗ್ ಗಳನ್ನು ತೋರಿಸಿದ್ರಿ. ಎಸ್, ಒಂದು ಯುವ ಜನತಾದಳದವರು ಮಾಡಿದಂತ ಯಾವತ್ತು ಮಾಡಿರುವಂತದ್ದು? ನಿನ್ನೆ ದಿವಸ ಮಾಡಿದ್ದಾರಾ? ಕುದ್ರೋಳಿ ನಮ್ಮ ಇದರೊಟ್ಟಿಗೆ ಮಾಡಿದ್ದಾರಾ? 24ನೇ ದಿವಸ. 24ನೇ ತಾರೀಕಿಗೆ. ಹಾಗಾದ್ರೆ ನಿನ್ನೆ ದಿನಕ್ಕೆ ಸಂಬಂಧಪಟ್ಟಿರುವಂತದ್ದಲ್ಲ. ನಾವು ಕರೆ ಕೊಟ್ಟಂತಹ ಅಧಿಕೃತವಾದ ಸ್ವಾಭಿಮಾನ ನಡಿಗೆ ನಿನ್ನೆ ಮಂಗಳೂರಲ್ಲಿ 3 ಗಂಟೆಗೆ ಸ್ಟಾರ್ಟ್ ಆಗಿದೆ, 4 ಗಂಟೆಗೆ. ಅದು ನಮ್ಮ ಲೇಡಿ ಸರ್ಕಲ್ ನಿಂದ ಎಲ್ಲ ಬಂದವರು ಯಾರು ಬೇಕಾದ್ರೂ ಅದರಲ್ಲಿ ಸೇರ್ಕೊಳ್ಬಹುದು. ಆದ್ರೆ ಇದರಲ್ಲಿ ಹಳದಿ ಪತಾಕೆ ಮತ್ತು ಹಳದಿ ಶಾಲ್ ಬಿಟ್ರೆ ಬೇರೆ ಯಾವುದು ಇರಬಾರ್ದು ಅಂತ ನಾವು ಹೇಳಿದ್ದೇವೆ. ನೀವು ಈಗ ಇದಕ್ಕೆ ಪ್ರೂಫ್ ಇದೆ, ವಿಡಿಯೋ ಇದೆ, ಜನಗಳು ವೀಕ್ಷಿಸಿದ್ದಾರೆ. ಒಂದೇ ಒಂದು ಬೇರೆ ಯಾವುದಾದ್ರೂ ಒಂದು ನೀವು ಯಾವುದೇ ಪಕ್ಷದ ಇರ್ಬೋದು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಪತಾಕೆಯನ್ನು ನೀವು ತೋರಿಸಿಕೊಟ್ರೆ
ನಾನು ಇವತ್ತೇ ಎಂದು ಹೋಗ್ತೇವೆ, ಮತ್ತೆ ಸಮಾಜದ ವಿಷಯದ ಮುಂದೆ ಬರೋದಿಲ್ಲ. ನಾವು ಅಷ್ಟು ನೀಟಾಗಿ ನಾವು ಮಾಡಿದ್ದೇವೆ. ಅದು ಎಲ್ಲ ಇರೋದು ನೀವು ಬೇಡ, ನೀವು ತೋರಿಸಿಕೊಟ್ರೆ ನಿಮಗೆ ಒಂದು ಬಹುಮಾನ ಬಿಲ್ಲವ ಸಮಾಜದಿಂದ ನಾವು ಕೊಡ್ತಾ ಇದ್ದೇವೆ. ತೋರಿಸಿಕೊಡಿ ನೀವು. ಅದೆಲ್ಲ ತೋರಿಸಿಕೊಡ್ತೇವೆ. ಸ್ವಾಭಿಮಾನದ ನಡಿಗೆಯದ ಲಾಂಛನ ಬಿಡುಗಡೆ ಆದದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಅಂತ. ನಿನ್ನೆಯ ದಿವಸ ಸ್ವಾಮಿ, ಅದು ನಿನ್ನೆ ಆಗ್ಲಿ ಮೊನ್ನೆ ಆಗ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಹೇಗೆ ಆಗುದು? ಹಾಗಾದ್ರೆ ನೀವು ಹೇಳ್ಬೇಕು ಇದು ನಮ್ದು ಅಲ್ಲ ಅಂತ, ಆ ಲಾಂಛನ ನಮ್ದು ಅಲ್ಲ ಅಂತ ಹೇಳ್ಬೇಕು. ಒಪ್ಪಿದಾರ? ಒಂದು ನಿಮಿಷ. ಸ್ವಾಭಿಮಾನದ ನಡಿಗೆ ಅದು ಕಚೇರಿಯಲ್ಲಿ ಬಿಡುಗಡೆ ಆಗಿದ್ದು ಹೌದಾ ಅಂತ ಉತ್ತರ ಕೊಡಿ. ಸ್ವಾಮಿ, ನಾವು ಹೇಳೋದು ಕೇಳಿ. ನಮ್ದು ಯಾವುದೇ, ನಾವು ಹಿಡ್ಕೊಂಡ ಯಾವುದೇ ಧ್ವಜದಲ್ಲಿ ಯಾವುದೇ ಲಾಂಛನ ಇರಲಿಲ್ಲ. ನಮ್ದು ಲಾಂಛನ ತೋರಿಸಿ. ಇರ್ಲಿಲ್ಲ. ಇಲ್ಲ, ನಮ್ದು ಕಂಕನಾಡಿ ಗರೋಡಿಯಿಂದ ಹೊರಟಂತಹ ಮೆರವಣಿಗೆಯಲ್ಲಿ ಯಾವುದೇ ಲಾಂಛನ ಇರಲಿಲ್ಲ. ಸುರತ್ಕಲ್ನಿಂದ ಬಂದಂತಹ ಜಾಥಾದಲ್ಲಿ ನಾನು ನೇತೃತ್ವ ವಹಿಸಿಕೊಂಡು ಬಂದ ಜಾಥಾದಲ್ಲಿ ಯಾವುದೇ ಲಾಂಛನ ಇರಲಿಲ್ಲ. ಕೇವಲ ಹಳದಿ ಧ್ವಜ, ಯಾವುದೇ ಲಾಂಛನ ಇಲ್ಲ ಧ್ವಜ. ನಿನ್ನೆ ದಿವಸ ಕಾಂಗ್ರೆಸ್ನವ್ರದ್ದು ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮಗಳಿತ್ತು. SDP ಅವರು ಇಲ್ಲಿ ಮಂಗಳೂರಲ್ಲೂ ಮಾಡಿದ್ದಾರೆ, ಕಮ್ಯುನಿಸ್ಟ್ ಮಂಗಳೂರಲ್ಲಿ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವರವರ ಖುಷಿಯಲ್ಲಿ ಅವರವರು ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಅವರು ಹಳೆ ಧ್ವಜವನ್ನು ಹಿಡ್ಕೊಂಡು ಅವರ ಪಕ್ಷ ಧ್ವಜವನ್ನು ಹಿಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೊಣೆಗಾರರ? ನಾವೇನು ಸಮಾಜದ ಕಡೆಯಿಂದ ನಾವು ಕರೆ ಕೊಟ್ಟಿದ್ದೇವೆ, ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಸಮಾಜದ ಕಡೆಯಿಂದ ನಡೆಯುವಂಥದ್ದು ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಇಂಥದ್ದು ನಡೀಲಿಲ್ಲ. ಆ ಧ್ವಜಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ನಮ್ದ್ರಲ್ಲಿ ಕೇವಲ ಹಳದಿ ಧ್ವಜ, ಯಾವುದೇ ಲಾಂಛನ ಇಲ್ಲದೆ ಇದ್ದದ್ದು. ಬರೀ ಹಳದಿ ಧ್ವಜ, ಹಳದಿ ಶಾಲು, ಬರೀ ಹಳದಿ ಧ್ವಜ. ಅಲ್ಲಿ ನಾರಾಯಣ ಗುರುಗಳ ಭಾವಚಿತ್ರ ಇಲ್ವೇ ಇಲ್ಲ ಇದ್ರಲ್ಲಿ ಭಾವಚಿತ್ರ ಇಲ್ಲ. ಅದೊಂದು ಭಾವಚಿತ್ರವನ್ನು ಕಾಂಗ್ರೆಸ್ ಆಫೀಸ್ ಅಲ್ಲಿ ಗೊತ್ತಿಲ್ಲ, ಈಗ ಆರೋಪವನ್ನು ಮಾಡಿರುವ ಅವರು ಸ್ವಾಭಿಮಾನದ ನಡಿಗೆ ಅಂತೇಳಿ ಹೆಸರು ಕೊಟ್ಟು ಮಾಡಿದ್ರು ಅವರು. ಸ್ವಾಮಿ, ನಮ್ದು ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ನಡಿಗೆ ಅಂತ ಹೇಳಿದ್ದದ್ದು. ಇದು ಲಾಂಛನ ಬಿಡುಗಡೆ ಆದದ್ದು. ನಮ್ಮದು ಎಲ್ಲಾ ಸಂಬಂಧಪಟ್ಟದಲ್ಲ ಅಂತ ಈಗ ಹೇಳಿದ್ರು. ನಮ್ಮದು ಎಲ್ಲಾ ಫ್ಲೆಕ್ಸ್ಗಳಲ್ಲಿ ನಮ್ಮದು ಎಲ್ಲಾ ಫ್ಲೆಕ್ಸ್ಗಳಲ್ಲಿ ನಮ್ಮ DPಯಲ್ಲಿ ಇದ್ದದ್ದು ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ನಡಿಗೆ ಅಂತ ಹೇಳಿಕೊಂಡು ಸ್ಪಷ್ಟವಾಗಿತ್ತು. ನಮ್ಮೆಲ್ಲ ಫ್ಲೆಕ್ಸ್ಗಳು ಅದೇ ಇದ್ದದ್ದು. ಕಾಂಗ್ರೆಸ್ನವರು ಹಾಕಿದ ಎಲ್ಲಾ ಫ್ಲೆಕ್ಸ್ಗಳಲ್ಲಿ ಸ್ವಾಭಿಮಾನದ ನಡಿಗೆ ಅಂತ ಹೇಳಿಯೇ ಇತ್ತು. ಅವರು ಅದೇ ಹೆಸರಲ್ಲಿ ಕಾರ್ಯಕ್ರಮ. ಅದಕ್ಕೆ ನಾವು ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ನಡಿಗೆ ಅಂತ ಹೇಳಿ ಹೆಸರಿಟ್ಟದ್ದು ನಾವು ನಮ್ಮ ಕಾರ್ಯಕ್ರಮಕ್ಕೆ. ಅವ್ರದ್ದು ಸ್ವಾಭಿಮಾನದ ನಡಿಗೆ ಅಂತ ಹೇಳಿತ್ತು. ಅವರು ಅದ್ರದ್ದು ಅವರು ಧ್ವಜ ಅವರು ಬಿಡುಗಡೆ ಮಾಡಿದ್ದಾರೆ. ಅವರು ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಾವು ಯಾರು ಸಮಾಜದವರು, ನಾವು ಯಾರ ಅದ್ರಲ್ಲಿ ಇದ್ದೀವಿ ಅಂತ ಅದನ್ನು ಮೊದಲು ನೋಡಿ. ಅದನ್ನು ಕರೆ ಕೊಟ್ಟವರು ನಾನಾಗ್ಲಿ ಪದ್ಮರಾಜ್, ನಾವು ಕರೆ ಕೊಟ್ಟವರು ಯಾರಾದ್ರೂ ಇದ್ದಾರಲ್ಲಿ? ಶೈಲೇಂದ್ರ ಅವರಿದ್ದಾರ, ದೇವರಾಜ್ ಅವರಿದ್ದಾರ, ಅವ್ರ ಜೊತೆ ನಾವು ನಿಂತ್ಕೊಂಡಿದ್ರೆ ಹೇಳಿ ನಾವಲ್ಲಿ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿಕೊಂಡು. ಶೆಣೆ ಅವರೇ, ತಾವು ಮಾಡಿದಂತ ಆರೋಪ ಅದಕ್ಕೂ ಕೂಡ ಉತ್ತರವನ್ನ ಈಗ ಎಲ್ಲ ಫ್ಲೆಕ್ಸ್ಗಳಲ್ಲಿ ನಾನು ನೋಡಿದ್ದೇನೆ. ಕಾಂಗ್ರೆಸ್ನವರು ಲೀಡರ್ಸ್ ಎಲ್ಲ ಹಾಕಿದ್ದಾರೆ ಸ್ವಾಭಿಮಾನದ ನಡಿಗೆ. ಆಗ ಇವರಿಗೆಲ್ಲ ಅದು ಸರಿಯಾಗಿದೆ. ಈಗ ಅದು ಕಾಂಗ್ರೆಸ್ ಕಚೇರಿಯಲ್ಲಿ ದಾರಿ ತಪ್ಪಿಸುವುದಿಲ್ಲ. ನೋಡಿ, ಜನಸಾಮಾನ್ಯನಿಗೆ ಅದೆಲ್ಲ ಗೊತ್ತಿಲ್ಲ. ನಡಿಗೆ ಯಾವುದು ಸ್ವಾಭಿಮಾನದ ನಡಿಗೆ ಮಾತ್ರ ಗೊತ್ತು. ಸ್ವಾಭಿಮಾನದ ನಡಿಗೆ ಅರ್ಥ ಆಯ್ತಾ? ಅದು ಲಾಂಛನ ಬಿಡುಗಡೆ ಆದದ್ದು ಕಾಂಗ್ರೆಸ್ ಕಚೇರಿಯಲ್ಲಿ. ಆದ್ದರಿಂದ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲದೆ ಮತ್ತೇನು? ಅವರದೆಲ್ಲ ಫ್ಲೆಕ್ಸ್ಗಳಲ್ಲಿ ಬೆಳಿಗ್ಗೆ 8 ಗಂಟೆಗೆ ಕಂಕನಾಡಿ ಗರಡಿ, ಬೆಳಿಗ್ಗೆ 8 ಗಂಟೆಗೆ ಸಮಯ ಇದೆ. ಇಲ್ಲಿ 4 ಗಂಟೆ. ಅವರೆಲ್ಲ ಫ್ಲೆಕ್ಸ್ಗಳಲ್ಲಿ ಸಮಯ ಇದೆ. ಎಲ್ಲ ಫ್ಲೆಕ್ಸ್ ನೋಡಿಕೊಂಡು ಬರಲಿ. ಕಾಂಗ್ರೆಸ್ನವರು ಹಾಕಿರುವಂತ ಎಲ್ಲ ಫ್ಲೆಕ್ಸ್ ನೋಡಿಕೊಂಡು ಬರಲಿ. ಬೆಳಿಗ್ಗೆ 8 ಗಂಟೆ ಸಮಯ ಇದೆ. ಬೆಳಿಗ್ಗೆ 4 ಗಂಟೆ. ಬಹುಶಃ ಜಗದೀಶ್ ಅವರ ಫ್ಲೆಕ್ಸ್ ಗಳ ಬಗ್ಗೆ ನಾವು ಮಾತನಾಡಿದಾಗ ನಾನು ಕೂಡ ಮೊನ್ನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇನೆ. ರಾಜಕೀಯದ ಕಡೆಗೆ ಟರ್ನ್ ಆಗ್ತಾ ಇದೆಯಾ ಈ ಸ್ವಾಭಿಮಾನಿ ನಡಿಗೆ ಅನ್ನುವಂಥದ್ದು ಆಗಿದೆ. ಆದ್ರೆ ಇಲ್ಲೊಂದು ಪ್ರಶ್ನೆ, ಫ್ಲೆಕ್ಸ್ ಗಳು ಹಾಕ್ತಾರೆ, ಅವರವರ ಒಂದು ನಂಬಿಕೆ, ಅವರವರು ಹಾಕ್ತಾರೆ, ಅನುಯಾಯಿಗಳು ಹಾಕಿದ್ರೆ ಏನ್ ತಪ್ಪು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಖಂಡಿತ ನಂಬಿಕೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮಗಳಿಗೆ ನಂಬಿಕೆ ಇದೆ. ಹಾಗಿದ್ದಾಗ ಅವರುಗಳು ಲಾಂಛನ ಬಿಡುಗಡೆ ಮಾಡುವುದು, ನಾನು ಫ್ಲೆಕ್ಸ್ ಹಾಕುವುದಕ್ಕೂ ಲಾಂಛನ ಬಿಡುಗಡೆ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಲಾಂಛನ ಬಿಡುಗಡೆ ಮಾಡುವುದು ಇವರ ಕಾರ್ಯಕ್ರಮದ ಆಯೋಜಕರಾಗಿ ಆಯ್ತದ್ದು. ಈಗ ಇವರು ನಾವು ಇಲ್ಲ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಕ್ಕೆ ಇವರಿಬ್ಬರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ವಸಂತ ಬಂಗೇರ ಕಾರ್ಯಕ್ರಮದಲ್ಲಿ ನಾವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಬೆಳ್ತಂಗಡಿಯಲ್ಲಿ ಹೋಗುದಿಲ್ಲ. ಆದ್ರೆ ಬೆಳ್ತಂಗಡಿಯಲ್ಲಿ ವಸಂತ ಬಂಗೇರಿ ಇವರದು ಅಷ್ಟು ದೊಡ್ಡ ನಾಯಕ, ಒಂದು ರಾಜಕೀಯ ಪಕ್ಷದ್ದು, ಅವರು ಎಲ್ಲ ಫ್ಲಾಗ್ ಗಳನ್ನು ಮಾಡಿದ್ದಾರೆ. ನಿಮ್ಮದ್ರಲ್ಲಿ ಇಡೀ ಓಡಾಡಿದ ಕಾರುಗಳು. ನಿನ್ನೆ ಬೆಳಿಗ್ಗೆ ಅವ್ರದ್ದು ಲಾಂಛನದ ಐತಲ್ಲ, ಅದರಲ್ಲಿ ನಾವು ಇಲ್ಲ ಅಂತ ಹೇಳಿದ್ವಲ್ಲ. ಬೆಳಿಗ್ಗೆ ದಿವಸ ನಿನ್ನೆ 8 ಗಂಟೆಗೆ ಕರೋಡಿಯಿಂದ ಇವರು ಹೊರಟಿದ್ದಾರೆ.
ನಾವು ಮಂಗಳೂರಲ್ಲಿ, ನನ್ನ ಮನೆ ಪಕ್ಕದಲ್ಲೇ ಇರೋದು. ನಾನು ಹೋಗಿದ್ದೇನಾ? ನಾನು ಹೋಗಿದ್ದೇನಾ? ಓಕೆ 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 ಓಕೆ. ಯಾರು 8 ಗಂಟೆಗೆ ಹೊರಟಿದ್ದು? ಓಕೆ, ಇನ್ನೊಂದು ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಆದ್ರೆ ನಾವು ಯಾರನ್ನು ಎಲ್ಲೂ ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ, ಯಾವುದೇ ಸಭೆಯಲ್ಲಿ, ಸಮಾರೋಪದಲ್ಲಿ ಕೂಡ ಎಲ್ಲೂ ಅವರನ್ನು ವೇದಿಕೆಯಲ್ಲಿ ಕೂರಿಸಲಿಲ್ಲ. ನಾವು ಈ ಸಮಾಜಕ್ಕೆ ಕೊಲೆ ಕೊಡಬೇಕು, ಎಲ್ಲಿ ಅವರನ್ನು ಸೇರಿಸಲಿಲ್ಲ. ಸ್ವಾಮಿ, ರಾಜಕೀಯ ನಾಯಕರನ್ನು ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡುವಾಗ ಅದನ್ನು ಅಭಿನಂದಿಸುವಂತಹ ಒಂದು ಇದನ್ನು ಬೆಳೆಸ್ಕೊಳ್ಳಿ. ಅದು ಬಿಟ್ಟು ಬೇಕಾಬಿಟ್ಟಿ ಸ್ಪಷ್ಟವಾದ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಒಪ್ಪೇವೆ. ನೀವು ಜನರನ್ನು ದಾರಿ ತಪ್ಪಿಸಿ ಟ್ವೀಟ್ ಮಾಡಿದ ಅಂತ ಹೇಳಿಕೊಂಡು ಅದನ್ನು ಹೇಳಿಕೊಂಡು ಕೇರಳದಲ್ಲಿ ಇಲ್ಲದ ಒಂದು ಹೋರಾಟವನ್ನು ಬಿಜೆಪಿ ವಿರುದ್ಧ ಒಂದು ಷಡ್ಯಂತ್ರ ಒಂದು. ಮತ್ತೆ ಈ ಟ್ಯಾಬ್ಲೋದ ವಿಚಾರದಲ್ಲಿ ಅವರು ಹೇಳಿದ್ರು, ನಾನು ಒಂದು ನೀವು ಅವಕಾಶ ಕೊಟ್ಟರೆ ನಾನು ಓದಿ ಹೇಳ್ತೇನೆ. ಡಿಫೆನ್ಸ್ ಮಿನಿಸ್ಟ್ರಿ ರಿಜೆಕ್ಟ್ಸ್ ಕೇರಳ's Republic Day tableau again. Trivandrum. A row has been erupted in Kerala after the defense ministry rejected the state's Republic Day parade for theme for the third time in the recent years, said the police. A row has erupted in Kerala after the defense ministry rejected the state Republic Day parade float theme for the third time in recent years, and though the state submitted the proposal of the tableau of social reformer Sri Narayana Guru and Jatayu Park monument, the ministry insisted to change it to Adi Shankaracharya, but the ministry rejected it. It is said, I don't know why the Sri Narayana Guru's tableau was rejected. We have no idea why the center is against the social reformer, and we want to know the state BJP also sharing this bias. The float was avoided at the 11th hour of the concerned people owe a explanation to the state, said State Education Minister V. Shivankutti. He said initially selection board members lauded the idea, but later dropped it reasons best known to them. He said the state tableaus were rejected twice earlier in 2019 and 20, and the centre taking on this state for opposing the some of its anti-people policies. ಇದು ಈಗ ಬಂದಿರುವಂಥದ್ದು. ಇದೇ ನ್ಯೂಸ್ ಅನ್ನು ನಾನು ಮುಂದೆ, ಇದು ಹಿಂದೂಸ್ತಾನ್ ಟೈಮ್ ಅಲ್ಲಿ ಬಂದಿರೋದು, ಇದಕ್ಕಿಂತ ಮೊದಲು ನಾನು ಇದನ್ನು ಈಗ ಯಾರ ಕಳಿಸಿಕೊಟ್ಟಿರುವ ಗೊತ್ತಾಯ್ತಲ್ಲ. ಇದನ್ನು ಅವರು ಡಿಫೆನ್ಸ್ ಮಿನಿಸ್ಟ್ರಿ ಅವರು ಇದನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ ಅಂತ ಇದರಲ್ಲಿ ಹೇಳಿದ್ದಾರೆ. ನಾನು ಮೊದಲು ಕೂಡ ಅದನ್ನೇ ಹೇಳಿರುವಂತ. ಜೊತೆಗೆ ಜಗದೀಶ್ ಶೆಣೆ ಅವರು ಕಾಂಗ್ರೆಸ್ನವರ ಆಫೀಸ್ ನಲ್ಲಿ ಬಿಡುಗಡೆ ಆಗಿರೋ ಲಾಂಛನ ಬಗ್ಗೆ ಕ್ಲಿಯರ್ ಆಯ್ತು, ಯಾವುದೇ ರೀತಿ ಡೌಟ್ ಇಲ್ಲ. ನನಗೆ ಡೌಟ್ ಉಂಟು, ಇವರು ಅದನ್ನು ಇದು ಕಾಂಗ್ರೆಸ್ ಪ್ರೇರಿತವೇ ಇದು ಪಾದಯಾತ್ರೆ ಹೊರತಾಗಿ ಏನು ಸಮಾಜದ್ದು ಅಲ್ವೇ ಅಲ್ಲ. ಅಲ್ಲಿ ಯಾರು ಕೂಡ ಪದ್ಮರಾಜ್ ಇದ್ರೆ ಉತ್ತರ ಕೊಡ್ಬೇಕಾಗ್ತದಲ್ಲ, ಪದ್ಮರಾಜ್ ಇದ್ರೆ ಉತ್ತರ ಕೊಡ್ಬೇಕಲ್ಲ. ಅದಕ್ಕಾಗಿ ಅಲ್ಲ, ಪದ್ಮರಾಜ್ ಅಥವಾ ಸತ್ಯಜಿತ್ ಇದ್ರೆ ಉತ್ತರ ಕೊಡ್ಬೇಕಲ್ಲ ನಿಮ್ಗೆ ನಮ್ಗೆ, ಅದಕ್ಕೆ ಅದನ್ನು ಹೋಗದೆ ಇದ್ದಿರ್ಲಬಹುದು. ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇನ್ನು ಮುಂದಕ್ಕೆ ಅನೇಕ ಪ್ರಶ್ನೆಗಳ ನಡುವೆ ಜನರ ಕರೆಗಳು ಲೈನ್ ಅಲ್ಲಿ ಇದೆ. ಜನರ ಅಭಿಪ್ರಾಯ, ನಮ್ಮ ಕರಾವಳಿ ಜನರು ಏನಂತಾರೆ ಅನ್ನುವಂತ ಪ್ರಶ್ನೆ, ತಮ್ಮಗಳ ಅಭಿಪ್ರಾಯ ಏನು ಅನ್ನುವಂತ ಪ್ರಶ್ನೆ, ಅನೇಕ ಕರೆಗಳು ಈಗ ಲೈನ್ ಅಲ್ಲಿ ಇದೆ. ದಯಮಾಡಿ ಕ್ಷಮಿಸಬೇಕು, ಅತ್ಯಂತ ತಡವಾಗಿ ನನ್ನ ಕಾರ್ಯಕ್ರಮದಲ್ಲಿ ಕರೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಕೆಲವು ಪ್ರಶ್ನೆಗಳಿದೆ, ತದನಂತರ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನೀವು ಒಂದು ವಿಡಿಯೋ ಹಾಕಿದಿರಲ್ಲ ಸರ್ ಈಗ ಸತ್ಯಾನಂದರ ಸ್ವಾಮೀಜಿ. ಹೌದು, ಆ ವಿಡಿಯೋದಲ್ಲಿ ಕಟ್ ಮಾಡಿದ್ದಾರೆ. ಯಾಕಂದ್ರೆ ಫುಲ್ ವಿಡಿಯೋದಲ್ಲಿ ಅವರು ಸತ್ಯಾನಂದರು ಹೇಳ್ತಾರೆ ಶಂಕರಾಚಾರ್ಯರ ಹೆಸರನ್ನು ಹಾಕಿ, ನಾರಾಯಣ ಗುರು ತೆಗೆದು ಶಂಕರಾಚಾರ್ಯರ ಹೆಸರನ್ನು ಹಾಕಿ ಅಂತೇಳಿ ಸಮಿತಿಯವರು ಸೂಚಿಸಿದ್ದಾರೆ ಅಂತೇಳಿ ಸತ್ಯಾನಂದರು ಹೇಳ್ತಾರೆ. ಅದು ಫುಲ್ ನೀವು ಕಟ್ ಮಾಡಿದ ವಿಡಿಯೋವನ್ನು, ಅದು ಬಿಜೆಪಿ ಅವರು ಹಾಕಿದಂತ ವಿಡಿಯೋ. ನೀವು ಫುಲ್ ವಿಡಿಯೋ ಹಾಕಿದ್ರೆ ಸತ್ಯ ಗೊತ್ತಾಗುತ್ತೆ. ನಿಮ್ಮ ಸ್ಟುಡಿಯೋದಲ್ಲಿ ಈ ಆಲ್ರೆಡಿ ಅದ ವಿಡಿಯೋ ಇದೆ, ನೀವು ಅದನ್ನ ಹಾಕ್ಬೇಕು, ಶಿಕ್ಷಣವರಿಗೆ ಗೊತ್ತಾಗಬೇಕು. ನೀವು ನೋಡಿ, ಸತ್ಯಾನಂದರು ಹೇಳಿದ್ದನ್ನು ಅವರು ಒಪ್ತಾರೆ, ಇದನ್ನು ಕೂಡ ಒಪ್ಪಲಿ ಅವರು. ಶಂಕರಾಚಾರ್ಯರನ್ನು ತೆಗೆದು ನಾರಾಯಣ ಗುರುಗಳನ್ನು ತೆಗೆದು ಶಂಕರಾಚಾರ್ಯರನ್ನು ಹಾಕಿ ಅಂತ ಹೇಳಿ ಸಮಿತಿಯವರು ಸೂಚಿಸಿದ್ದಾರೆ. ಧನ್ಯವಾದಗಳು, ಬಹಳ ಒಳ್ಳೆ ವಿಚಾರ ಹೇಳಿದ್ರೆ. ವಿಡಿಯೋದಲ್ಲಿ ಈ ವಿಡಿಯೋ ಉಂಟು, ಅದನ್ನು ದಯವಿಟ್ಟು ಹಾಕಿ. ಸತ್ಯಾನಂದ ಅವರು ಹೇಳಿರುವಂತಹ ಒಂದು ಹೇಳಿಕೆ ದಯಮಾಡಿ ಪೂರ್ತಿ ಹುಡುಕ್ಬೇಕಾಗ್ತದೆ. ಅಲ್ಲ, ಅದರಲ್ಲಿಲ್ಲ, ಹಾಕಿರೋದ್ರಲ್ಲಿಲ್ಲ, ನೀವು ಪೂರ್ತಿ ಹುಡುಕಿದ್ರೆ ಸಿಗ್ತದೆ. ನಾನು ಕೂಡ ಗಮನಿಸಿದ್ದೇನೆ, ಅದು ಅರ್ಧ ಗಂಟೆ ಭಾಷಣ ಇದೆ, ಗಮನಿಸಿದ್ದೇನೆ. ಇದೆಯಾ ಕ್ಲಿಪ್ಪಿಂಗ್ಸ್ ಇದೆಯಾ? ಜಸ್ಟ್ ಅಷ್ಟೇ ಕ್ಲಿಪ್ಪಿಂಗ್ಸ್ ಗಳನ್ನ ಹಾಕಿ, ಅಷ್ಟೇ ಕ್ಲಿಪ್ಪಿಂಗ್ಸ್ ಅಂಚಿನ ಈ ಸರ್ತಿ ಶಂಕರಾಚಾರ್ಯರ್ನ ಒಂದು ವಿಶೇಷ ವರ್ಷ ದಿನ ಏನಿರ್ದ ಹತ್ರ ಅರ್ನ ಮೂರ್ತಿ ಡಿ ಕಂದೋರಿ ಪಂತಿನಂದು ಕಮಿಟೆಡ್ ಮೋದಿ ಪಂತಿನತ್ತು
ಅಂಚಿನ ಈ ಸರ್ತಿ ಶಂಕರಾಚಾರ್ಯರ್ನ ಒಂದು ವಿಶೇಷ ವರ್ಷ ದಿನ ಏನಿರ್ದ ಹತ್ರ ಅರ್ನ ಮೂರ್ತಿ ಡಿ ಕಂದೋರಿ ಪಂತಿನಂದು ಕಮಿಟಿಡ್ ಅದು ಮೋದಿ ಪಂತಿನತ್ತು ಅಂಚಿನ ಈ ಸರ್ತಿ ಶಂಕರಾಚಾರ್ಯರ್ನ ಒಂದು ವಿಶೇಷ ವರ್ಷ ದಿನ ಏನಿರ್ದ ಹತ್ರ ಅರ್ನ ಮೂರ್ತಿ ಡಿ ಕಂದೋರಿ ಪಂತಿನಂದು ಕಮಿಟಿಡ್ ಅದು ಮೋದಿ ಪಂತಿನತ್ತು ಅಂಚಿನ ಈ ಸರ್ತಿ ಶಂಕರಾಚಾರ್ಯರ್ನ ಒಂದು ವಿಶೇಷ ವರ್ಷ ದಿನ ಏನಿರ್ದ ಹತ್ರ ಅರ್ನ ಮೂರ್ತಿ ಡಿ ಕಂದೋರಿ ಪಂತಿನಂದು ಕಮಿಟಿಡ್ ಅದು ಮೋದಿ ಪಂತಿನತ್ತು. ಇಲ್ಲಿ ಪ್ರಸ್ತಾಪ ಬಂದಿರುವಂತದ್ದು ಶಂಕರಾಚಾರ್ಯರು ಮತ್ತು ಅದಕ್ಕೆ ಮುಂಚೆ ಹೇಳಿದ್ದೇವೆ. ಅವರದ್ದು ಮಾತನ್ನು ಪೂರ್ತಿ ಒಪ್ಕೊಳ್ಳೋರು ಹೌದು, ಅವರ ಮಾತುಗಳನ್ನ ತಾವು ಆಗಾಗಲೇ ಸಮರ್ಥಿಸಿದ್ದೀರಾ ಸರ್? ಸಮರ್ಥಿಸಿದ್ದೀರಾ? ಅಲ್ಲ, ಖಂಡಿತವಾಗಿ ಶಂಕರಾಚಾರ್ಯರದ್ದು ಇವರದ್ದು ತೆಗೆದು ಮಾಡಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ನಾನು ಫಸ್ಟ್ ಅವರ ಹತ್ರ ಇದರಲ್ಲಿ ಚರ್ಚೆಯಲ್ಲಿ ಕೂತುವಾಗ ನಾನು ಹೇಳ್ತಿದ್ದೆ. ಒಂದು ನಿಮಿಷ ನಾನು ಹೇಳ್ತೇನಲ್ಲ, ಶಂಕರಾಚಾರ್ಯರದ್ದು ತೆಗೆದು ನಾರಾಯಣ ಗುರುಗಳದ್ದು ತೆಗೆದು ಶಂಕರಾಚಾರ್ಯರದ್ದು ಹಾಕಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ನಾನು ಒಪ್ಪುವ. ಅದಕ್ಕೇನು ಚರ್ಚೆ ಇಲ್ಲ, ಯಾರ್ದು ತಪ್ಪಿಲ್ಲ, ಅದು ಅಂದ್ರೆ ತಪ್ಪೇ. ಆದ್ರೆ ನಾನು ಹೇಳುದು ಆಯ್ತು, ಅವ್ರು ಹೇಳಿದ್ದಾರೆ ಬಿಡಿ, ಇವರು ಅವರನ್ನು ಆ ಮಾತನ್ನು ಒಪ್ಪಿಲ್ಲ, ಅವ್ರು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವುದಕ್ಕೂ ಈಗ ನಾವು ಅವರನ್ನು ಒಪ್ಪಿ ಅದು ಅವರ ಮುಂಚಿನ ಭಾಷಣವನ್ನು ನಾವು ಹೇಳಿದಕ್ಕೆ ಅವರು ಒಪ್ಪಿಲ್ಲ, ಅವ್ರು ಬಿಟ್ಟಿದ್ದಾರೆ ಅಂತ ಹೋಯ್ತು. ಇದನ್ನು ನೀವು ಒಪ್ಪಲ್ಲ? ಅಲ್ಲ, ಬೇಡ, ನಾನು ಒಪ್ಪುವ. ಏನು ಅಲ್ಲ, ನೀವು ಹೇಳಿದ್ರು ಅವ್ರು ಬಿಟ್ಟಿದ್ದಾರೆ, ಈಗ ಅವರು ಅಲೆಮಾರಿ ಸನ್ಯಾಸಿ ಅಂತ ಎಲ್ಲ ಹೇಳಿದ್ರು. ಅಲ್ಲ, ಇವರು ಮಾತ್ರ ನಾನೆಲ್ಲ ಹೇಳಿದ್ರು, ಇವರು ಹೇಳಿದ್ರು. ಆಯ್ತು, ಅದನ್ನು ಒಪ್ಪುವ. ಬೇಡ, ಯಾರು ಬೇಡ. ನೀವು ಇಷ್ಟೆಲ್ಲ ಚರ್ಚೆ ಮಾಡುವವರು ಏನಾದ್ರೂ ಒಂದು ದಾಖಲೆ ತನ್ನಿ, ಹೀಗೆ ಮಾಡಲಿಕ್ಕೆ ಹೀಗೆ ಮಾಡದೆ ಹೀಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ. ಅದಕ್ಕೆ ಮುಗೀತಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಅದಕ್ಕೇನು ನಾವು ಮಾಡದೇ ಇದ್ದ ತಪ್ಪು ಅಂತ ನಾವು ಹೇಳುದು, ನಾವು ಮಾಡದೇ ಇದ್ದ ತಪ್ಪು ಅಂತ ಹೇಳುದು. ನೀವು ತನ್ನಿ, ನಿಮ್ಗೆ ಬೇಕಲ್ಲ ಅದು, ನೀವು ತನ್ನಿ. ನೀವು ಸ್ವಾಮಿ ಆಯ್ತು, ನನಗೆ ಆಗಿಲ್ಲ. ನೀವು ಹೋರಾಟ ಮಾಡಿದವರು, ನೀವು ಹೋರಾಟ ಮಾಡಿದವರು, ನೀವು ದಾಖಲೆ ತರಬೇಕು. ಆಡಳಿತ ಪಕ್ಷವಾಗಿ ತಮ್ಗಳಿಗೆ ಕಳಕಳಿ ಇಲ್ಲ, ತಮ್ಗಳಿಗೆ ಜವಾಬ್ದಾರಿ ನಾವು ಮಾಡಿಲ್ಲ ಅಂತ ಹೇಳುದಲ್ಲ, ನಾವು ಮಾಡಿಲ್ಲ ಅಂತ ತರುವುದಿಲ್ಲಿಂದ. ಓಕೆ, ಹೇಳ್ತಾ ಇದ್ದಾರೆ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳಿ, ನಾನು ಅದೇ ಬೇಡ. ಆಯ್ತು, ಬೇಡ, ಅವ್ರದ್ದು ಬೇಡ. ನಿಮ್ಗೆ ದಾಖಲೆ ಇದೆ ಅಲ್ಲ, ನಿಮ್ಗೆ ಒಂದು ಸರ್ಕಾರಿ ಒಂದು ಆದೇಶ ಅಂದ್ರೆ ಒಂದು ದಾಖಲೆ ಇರ್ತದಲ್ಲ. ಈಗ ನಾವು ಅಲ್ಲ ಅಂತ ಹೇಳ್ತೇವೆ, ನೀವು ಹೌದು ಅಂತ ಹೇಳಿ ಒಂದು ದಾಖಲೆ ತಂದ್ರೆ ನಮ್ದೇನು ಮಾತುಂಟಾ? ರಾಷ್ಟ್ರೀಯ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ, ನಮ್ಗದೇ ದಾಖಲೆ. ರಾಷ್ಟ್ರೀಯ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ. ಏನಿಲ್ಲ, ವಿಜಯವಾಣಿ ಪತ್ರಿಕೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರದ್ದು ಲೇಖನ ಇಡೀ ನೀವು ವಾಟ್ಸ್ಆಪ್ ಅಲ್ಲಿ ಹಾಕಿದಿರಿ. ಅದರ ಪಕ್ಕದಲ್ಲೇ ಇದೆ, ಯಾವ ಕಾರಣಕ್ಕೆ ಇದಾಯ್ತು, ಹೇಗೆ ಪ್ರೊಸೀಡಿಂಗ್ ನಡೀತು ಅಂತ ಹೇಳುವಂತದ್ದು ಅದರ ಪಕ್ಕದಲ್ಲಿದೆ. ಅಷ್ಟು ಜವಾಬ್ದಾರಿದ ಪತ್ರಿಕೆಗಳು. ಅಕಸ್ಮಾತ್ ಅವರು ಹೇಳಿದ್ ಸುಳ್ಳು ಅಂತ ಹೇಳಿ ಆದ್ರೆ ಯಾಕೆ ಅವರ ಮೇಲೆ ಕೇಸ್ ಹಾಕ್ಲಿಲ್ಲ? ನಾವು ಯಾಕೆ ಕೇಸ್ ಹಾಕ್ಬೇಕು ಸ್ವಾಮಿ? ಕೇಸ್ ಹಾಕುವ ಅವಶ್ಯಕತೆ ಇಲ್ಲ. ಇವರು ಆ ವಿಷಯವನ್ನು ಇಟ್ಕೊಂಡು ಒಂದು ಜವಾಬ್ದಾರಿ ಬರುತ್ತೆ ಸಮಾಜದಲ್ಲಿ. ಈ ರೀತಿ ಒಂದು ಹೊಡೆಯುವಂತದ್ದು ಯಾರು ಹೊಡಿತಿದ್ದಾರೆ? ಯಾರು ಹೊಡೆಯಲಿಲ್ಲ. ನಾನು ಅದಕ್ಕೆ ಹೇಳು, ಸಮಾಜ ಹೊಡಿತಾ ಇದ್ದಾರೆ. ಅವರು ಪ್ರಯತ್ನ ಮಾಡಿದ್ರು ಹೊರತಾಗಿ ಸಮಾಜ ಇದೆಯಲ್ಲ ಸರ್, ಅವರು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಹೊರತಾಗಿ ಸಮಾಜ ಹೊಡೆಯಲಿಲ್ಲ. ನಿನ್ನ ಕಾರ್ಯಕ್ರಮ ಸಾಕ್ಷಿ, ಸಮಾಜ ಹೊಡೆಯಲಿಲ್ಲ. ಅದಕ್ಕೆ ನಿನ್ನೆದು ಇಲ್ಲದ್ರೆ ಲಕ್ಷಾಂತರ ಜನ ಆಗಬೇಕಿದ್ದ ಒಂದು ನಾನು ಮತ್ತೆ ಅದು ಸಂಖ್ಯೆ ನಾನು ಹೇಳುವುದಿಲ್ಲ. ಅದರಿಂದ ಅದಕ್ಕೆ ಸೀಮಿತವಾಗಿದೆ. ಅದರಿಂದ ಸಮಾಜ ಹೊಡೆಯಲಿಲ್ಲ. ಇವರು ಹೇಳುವ ಸುಳ್ಳು ಮಾತನ್ನು ಯಾರು ಒಪ್ಪಲಿಲ್ಲ. ಜವಾಬ್ದಾರಿ ಇದೆ ತಮ್ಗಳಿಗೆ, ಆ ಜವಾಬ್ದಾರಿಯನ್ನು ತಾವುಗಳು ಮರೆತ್ರಿ? ಅಲ್ಲ, ನಾವು ಜವಾಬ್ದಾರಿ ಮರೆತಿಲ್ಲ. ನಾವು ಮಾಡದೇ ಇಲ್ಲದ ತಪ್ಪನ್ನು ಅವರು ಹೇಳುವಾಗ ಜವಾಬ್ದಾರಿ ಅವರ ಮೇಲಿದೆ, ನಮ್ಮ ಮೇಲೆಲ್ಲ. ಜವಾಬ್ದಾರಿ ಅವರ ಮೇಲಿದೆ. ಯಾವುದೇ ರೀತಿ ರಾಜಕೀಯ ಪಕ್ಷದಲ್ಲಿ ಇಲ್ಲ, ಆಡಳಿತ ಪಕ್ಷಗಳಲ್ಲಿ ಅವರುಗಳಿಲ್ಲ. ಇವರಿಲ್ಲ ಅಷ್ಟೇ. ಇವರ ಹಿಂದೆ ಇರುವುದಲ್ಲ ಅವರೇ, ಇವರ ಹಿಂದೆ ಇರುವುದಲ್ಲ ಅವರೇ. ಭಾರಿ ದೊಡ್ಡ ನಾಯಕರು ಅಲ್ಲ. ಮಾಧ್ಯಮದಲ್ಲಿ ಬಂದಂತ ಯಾವುದೇ ವರದಿಗಳನ್ನು ಒಪ್ಪುದಿಲ್ವಾ ಸ್ವಾಮಿ? ನೋಡಿ, ನೀವು ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪ ಹಾಕ್ತೀರಿ, ಮಾಧ್ಯಮಗಳ ಬಗ್ಗೆ ಇವರಿಗೆ ಗೌರವ ಇದೆಯಾ? ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪ ಹಾಕ್ತೀರಿ, ನಾವು ಒಪ್ಪಲಿಲ್ಲ ಅಂತ ಹೇಳುವಾಗ ನಾವು ಒಪ್ಪಲಿಲ್ಲ ಅಂತ ಹೇಳುವಾಗ ದಾಖಲೆ ಕೊಡುವ ಜವಾಬ್ದಾರಿ ಅವರದು. ಒಂದು ಮಾಧ್ಯಮಗಳ ಒಂದು ಹೇಳಿಕೆಗಳನ್ನ ತಾವುಗಳು ಈಗ ಅವರು ಇಲ್ಲ, ಯಾಕಂದ್ರೆ ತಾವುಗಳೇ ಹೋಗಿ ರಕ್ಷಣಾ ಸಚಿವಾಲಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಏನು ಕೂಡ ಕೇಳಲ್ಲ, ಕೇಳಿ ಕೂಡ ಆಗಲ್ಲ ತಮ್ಗಳ ಕೈಯಿಂದ ಅಲ್ವಾ? ಆಗಿದ್ದಾಗ ಕೇಳಲಿಕ್ಕೆ ಹೋಗಿಲ್ಲ. ಪ್ರಶ್ನೆ ಯಾಕೆ ಹೋಗಲ್ಲ? ಜನರು ಕೇಳ್ತಾ ನೋಡಿ, ಇವರು ಒಂದು ಓದಿದ್ರು. ಯಾರು ಹೇಳಿದ್ದು? ಅದನ್ನು ಕಮ್ಯುನಿಸ್ಟ್ ಸರ್ಕಾರದ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದು ಅಂತ ಒಂದು ಓದಿದ್ರು. ಈಗ ಮತ್ತೆ ಫಸ್ಟ್ ಸ್ಟಾರ್ಟ್ ಆದದ್ದು ಪಿಣರಾಯಿ ವಿಜಯನ್ ಒಂದು ಟ್ವೀಟ್ ಇಂದ. ಇವರು ಕಮ್ಯುನಿಸ್ಟ್ ನವರು ಕೇಳುವ ಮಾತಿಂದ ಒಂದು ಇದು ಮಾಡಿ ಇವರು ಕಮ್ಯುನಿಸ್ಟ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳು ಇದನ್ನೇ ಮಾತಾಡ್ತಾರೆ. ಅವರ ಟ್ವೀಟ್ ಅಂತ ಹೇಳ್ತಾರೆ. ಟ್ವೀಟ್ ಅನ್ನು ನಾನು ಇಷ್ಟವರೆಗೆ ನಾನು ನೋಡಲಿಲ್ಲ.
ಆಮೇಲೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪಿಣರಾಯಿ ವಿಜಯನ್ ಅವರು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಬರೆದಂತ ಪತ್ರದಲ್ಲಿ ಅಧಿಕೃತವಾದಂತಹ ಪತ್ರ ಇದೆ. ಇದನ್ನೆಲ್ಲ ನಾವು ಮಾತಾಡ್ತದೆ, ನಾವು ಕಮ್ಯುನಿಸ್ಟ್ ನಾವು ಅದಕ್ಕೆ ಮಾತಾಡ್ಲಿಲ್ಲ. ನಮ್ಮ ಲಿಮಿಟೇಷನ್ ಇದೆ. ನಾನು ಭಾಜಪ ತತ್ವ ಸಿದ್ಧಾಂತ ಒಪ್ಪಿಕೊಂಡು ಭಾಜಪಕ್ಕೆ ಬರ್ತೇನೆ, ಕರೆದು ಇವರು ಕೂರಿಸ್ತಾರೆ. ಓಕೆ ಓಕೆ, ಎಸ್ ಎಸ್, ಅನೇಕ ಕರೆಗಳು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ನಾ ಅಶೋಕ್ ಅಂತ ಬಿಗನಗಡೆಯಿಂದ ಮಾತಾಡುದು. ಎಸ್, ಮಾತಾಡಿ ಅಶೋಕ್ ಅವರೇ. ನಾವು ಶೇಣ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ಕೇಳಿ. ಎಸ್, ನಮಸ್ತೆ ಶೇಣ ಅವರೇ. ನಮಸ್ತೆ. ನೀವು ಹೇಳಿದಾಗೆ ಬೇರೆ ಪಕ್ಷ ಧ್ವಜ ಇತ್ತು ಅಂತೆಲ್ಲ ಹೇಳಿದ್ರಲ್ಲ, ಅದರ ನಡುವೆ ಒಂದು ಘಟನೆ ನಡೀತು. ಏನಂತ ಹೇಳಿದ್ರೆ, ಅಲ್ಲಿ ಜನರಿಗೆ ದಿಕ್ಕು ತಪ್ಪಿಸ್ಬೇಕು ಅಂತ ಹೇಳಿ ಅಲ್ಲಿ ಲೇಡಿ ಸರ್ಕಲ್ ಅಲ್ಲಿ ಕೆಲವರು ಬಂದು ಬೇರೆ ಪತಾಕೆ ಹಾರಿಸಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಯಾರ್ದು ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ಹೇಳಿ ಯಾರೋ ಕಷ್ಟಪಟ್ಟು ಅಲ್ಲಿ ಮರುನಾಮಕರಣ ಆಗ್ತಾ ಉಂಟು ಹೆಸರು ಗುರುಗಳ ಬಗ್ಗೆ, ಗುರುಗಳದ್ದು. ನೀವು ನಿನ್ನೆ ಸಡನ್ ಆಗಿ ನಿನ್ನೆ ಸ್ವಾಭಿಮಾನದ ಯಾತ್ರೆ ಆಗ್ತಾ ಉಂಟು, ಅದೇ ದಾರಿಯಲ್ಲಿ ಬರ್ತಾ ಉಂಟು, ಅದೆಲ್ಲ ಗೊತ್ತಿದ್ರು ಕೂಡ ನಿನ್ನೆ ನೀವು ಅಲ್ಲಿ ಪತಾಕೆ ಹಾರಿಸಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿನ್ನೆ ಅದಕ್ಕೆ ಆಕ್ಚುಲಿ ನಾನು ಉತ್ತರ ಕೊಡ್ಲಿಕ್ಕೆ ಬದ್ಧ ಅಲ್ಲ, ಯಾಕಂದ್ರೆ ಅದು ಸಂಘಟನೆ. ಆದ್ರೂ ನಾನು ಹೇಳ್ತೇನೆ, ಈ ಹಿಂದೆ ಇದು ಯಾವುದೇ ಗಲಾಟೆ ಇಲ್ಲದಿರುವಾಗ ಕೂಡ, ಈ ಹಿಂದೆ ಯಾವುದೇ ಈ ಘರ್ಷಣೆ ಇಲ್ಲದಿರುವಾಗ ಕೂಡ ಬಜರಂಗ ದಳದವರು ಅಲ್ಲಿ ಆ ವೃತ್ತಕ್ಕೆ ನಾಮಕರಣ ಮಾಡಿದ್ದಾರೆ, ನೆನಪಿರ್ಬೇಕು. ಈಗ ಬೇರೆಯವರ ಇದರಲ್ಲಿ ಯಾರ್ದೋ ಜಾತ್ರೆ, ಎಲ್ಲಮ್ಮನ ಜಾತ್ರೆ ಏನು ಇದು ಅಲ್ಲ. ಯಾವುದೇ ಸಂಘರ್ಷ ಇಲ್ಲದಿರುವಾಗ ಕೂಡ ಅಲ್ಲಿ ಎಲ್ಲರಿಗೂ ನೆನಪಿರ್ಬೇಕು, ನಿಮ್ಗೂ ನೆನಪಿರ್ಬೇಕು, ಅಲ್ಲಿ ಆ ವೃತ್ತಕ್ಕೆ ನಾರಾಯಣಗುರು ವೃತ್ತ ಅಂತ ಹೆಸರು ಹಾಕಿ ಬೋರ್ಡ್ ಹಾಕಿದ್ರು, ಒಂದು ನೆನಪಿರ್ಬೋದು ನಿಮ್ಗೆ. ಓಕೆ, ಸರಿ ಸರಿ. ಇದು ಬಜರಂಗ ದಳದವರು ನಿನ್ನೆ ದಿನ ನಾರಾಯಣಗುರು ವೃತ್ತ ಅನ್ನುವಂಥದ್ದು ಮುಂಚೆ ಹಾಕಿದ್ದಾರೆ, ಮುಂಚೆ ಸಹ ಹಾಕಿದ್ದಾರೆ, ಕೇಸ್ ಆಗಿದೆ ಅವರ ಮೇಲೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಎಸ್. ನಾರಾಯಣಗುರು ವೃತ್ತ ನಿನ್ನೆಯ ದಿನ ಲೇಡಿ ವೃತ್ತಕ್ಕೆ ನಾರಾಯಣಗುರು ವೃತ್ತ ಅನ್ನುವಂತಹ ಹೆಸರನ್ನ ಹಾಕಿರುವಂತದ್ದು ಬಜರಂಗ ದಳ ಕಾರ್ಯಕರ್ತರು. ಎಸ್, ನಾನು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಬಜರಂಗ ದಳ ಕಾರ್ಯಕರ್ತರನ್ನ ಕರೆದಿದ್ದೆ. ಗೊತ್ತಿಲ್ಲ ಏನ್ ಕಾರಣ ಅನ್ನುವಂಥದ್ದು. ಎಸ್, ಅದನ್ನ ಸ್ವಲ್ಪ ಮಾಹಿತಿಗಳನ್ನ ಹಾಕಿ. ವಿವಾದದ ಲೇಡಿ ಹಿಲ್ ವೃತ್ತ ಇದೀಗ ಮತ್ತೆ ಸುದ್ದಿಯಲ್ಲಿ. ಬಜರಂಗ ದಳದಿಂದ ನಾರಾಯಣಗುರು ವೃತ್ತವಾಗಿ ಮರುನಾಮಕರಣದ ಗೊಂದಲದಲ್ಲಿ ವಿವಾದ ಸೃಷ್ಟಿ ಮಾಡಿದ್ದ ಮಂಗಳೂರು ಮಹಾನಗರದ ಲೇಡಿ ಹಿಲ್ ವೃತ್ತ ಇದೀಗ ಮತ್ತೆ ಸುದ್ದಿಯಾಗಿದೆ. ಬಜರಂಗದಳ ಈ ವೃತ್ತಕ್ಕೆ ನಾರಾಯಣಗುರು ವೃತ್ತವಾಗಿ ಮರುನಾಮಕರಣ ಮಾಡಿದೆ. ಬೆಲ್ಲವ ನೇತಾರ ಜನಾರ್ದನ ಪೂಜಾರಿ ನೇತೃತ್ವದ ಸ್ವಾಭಿಮಾನಿ ನಡಿಗೆ ಕಾರ್ಯಕ್ರಮದ ಆರಂಭ ಇದೇ ವೃತ್ತದಲ್ಲಿ ನಡೆದಿದ್ದು, ನಡಿಗೆಯ ಕಾರ್ಯಕ್ರಮಕ್ಕೂ ಮುನ್ನ ಬಜರಂಗದಳ ಕಾರ್ಯಕರ್ತರು ನಾರಾಯಣಗುರು ವೃತ್ತ ಅಂತ ನಾಮಫಲಕ ಅಳವಡಿಸಿ ಕಾಂಕ್ರೀಟೀಕರಣ ಕೂಡ ಮಾಡಿದ್ದಾರೆ. ಕಾಂಕ್ರೀಟ್ ಹಾಕಿ ಶಾಶ್ವತ ನಾಮಫಲಕ ನೆಟ್ಟ ಕಾರ್ಯಕರ್ತರು. ಈ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರು ಇಡಬೇಕು ಅಂತ ಮಂಗಳೂರಿನ ಅನೇಕ ಸಂಘ ಸಂಸ್ಥೆಗಳು ಪಾಲಿಕೆಗೆ ಮನವಿಯನ್ನು ಸಲ್ಲಿಸಿದ್ದು, ಈ ಪ್ರಸ್ತಾಪ ಇದೀಗ ರಾಜ್ಯ ಸರ್ಕಾರದ ಮುಂದಿದೆ. ಪಾಲಿಕೆ ಪ್ರತಿಪಕ್ಷ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. बजरंग दल की बोलो भारत माता की बोलो भारत माता की. ಏನು ಲೇಡಿ ಹಿಲ್ ಅನ್ನುವಂತಹ ಬ್ರಿಟಿಷ್ ದಾಸದ ಹೆಸರನ್ನ ತೆಗೆದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ಇಡಬೇಕು ಅಂತೇಳಿ ನಾವು ಪ್ರಸ್ತಾವ ಮಾಡಿದ್ವಿ. ಹಾಗಾಗಿ ಸುಮಾರು ವರ್ಷಗಳಿಂದ ಕೂಡ ನಾವು ಇದನ್ನ ಹೇಳ್ತಾ ಬರ್ತಾ ಇದ್ದೇವೆ. ಈ ಸರ್ಕಲ್ಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಹೆಸರನ್ನ ಇಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಿದ್ವಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜದಲ್ಲಿನ ತಾರತಮ್ಯವನ್ನ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಹೋರಾಟ ಮಾಡಿದ ಮಹಾನ್ ಸಂತರವರು. ಸುಮಾರು 60 ದೇವಸ್ಥಾನಗಳನ್ನು, ಕೆಳವರ್ಗದವರಿಗೆ 60 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂಥವರು. ಅಷ್ಟೇ ಅಲ್ಲದೆ ಈ ದೇಶದ ಮಹಾನ್ ಸಂತರು. ಇದೆಲ್ಲ ದೇಶ ನಮ್ಮದು ಸಂತರ ನಾಡು. ಪ್ರತಿಯೊಂದು ಸರ್ಕಲ್ಗೆ ಕೂಡ ಸಂತರ ಹೆಸರನ್ನು ಇಡಬೇಕು. ಹಾಗಾಗಿ ಇವಾಗ ಏನಿದೆ, ಎಲ್ಲರಿಗೂ ಕೂಡ ನಾರಾಯಣ ಗುರುಗಳ ಬಗ್ಗೆ ಪ್ರೀತಿ ಉಕ್ಕಿ ಹರಿತಾ ಇದೆ. ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಎಲ್ರಿಗೆದ್ರು ಕೂಡ ಯಾರು ವಿರೋಧ ಮಾಡದೆ ಇದನ್ನು ಒಪ್ಪಿಕೊಂಡು ಸರ್ಕಾರ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಕ್ಷಣವಾಗಿ
ಈ ಸರ್ಕಲ್ಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ಇಡಬೇಕು ಅಂತ ನಾನು ಆಗ್ರಹವನ್ನ ಮಾಡಿ. ಎಸ್, ಇದು ಬಜರಂಗ ದಳದಿಂದ ನಡೆದಿರುವಂತಹ ಅವರ ಜಾಥಾದಲ್ಲಿ ಮಾಡಿರುವಂತಹ ಅವರೊಂದು ಬೆಳವಣಿಗೆ. ಇದರ ಬಗ್ಗೆ ಸಂಘಟಕರೇ ಉತ್ತರವನ್ನ ಕೊಡಬೇಕಾಗುತ್ತೆ. ನಿನ್ನೆ ದಿನ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳಲ್ಲಿ ಇದು ಕೂಡ ಒಂದು ಬಹುಶಃ. ಎಸ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೋಡಿ. ಎಸ್, ಈ ಶೇಣ ಅವರು ಹೇಳಿದ್ರು ಮೊದಲು ಬಜರಂಗ ದಳವರು ಯಾರೋ ಇದು ಮಾಡಿ, ನಾನು ಯಾವ ಸಂಘಟನೆ ಬಗ್ಗೆ ಮಾತಾಡೋದಿಲ್ಲ. ಆದರೆ ಬಿರ್ವೇರು ಕುಡ್ಲ ಸಂಸ್ಥೆ ತಮಗೆಲ್ಲ ಗೊತ್ತಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಅಳವಡಿಸಿಕೊಂಡು ಉತ್ತಮವಾದಂಥ ಬಡವರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಕರೆ ಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅಂಥ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಇದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದರು. ಇದರ ನಂತರ ಇದೊಂದು ವಿವಾದವಾಗಿ ಆಯಿತು. ಇದೀಗ ಇಲ್ಲಿ ಕಾರ್ಪೊರೇಷನ್ನಿಂದ ಪಾಸ್ ಆಗಿ ಹೋಗಿದೆ, ರಾಜ್ಯ ಸರ್ಕಾರದ ಇದರಲ್ಲಿದೆ. ಇಂಥ ಸಮಯದಲ್ಲಿ ನಿನ್ನೆ ದಿವಸ ಯಾವುದೋ ಸಂಘಟನೆಯವರು ಯಾರು ಇರ್ಬೋದು, ನಿನ್ನೆ ಈ ಸ್ವಾಭಿಮಾನದ ನಡುಗೆಯಂದೇ ಬಂದು ಅಲ್ಲಿ ಮಾಡಬೇಕು, ಇದಕ್ಕೆ ಒಂದು ಸರ್ಕಾರದ ಯಾವುದೇ ಒಂದು ಆದೇಶ ಇಲ್ಲದೆ ಮಾಡುವಂಥದ್ದು ಅಗತ್ಯ ಏನಿತ್ತು ಅನ್ನೋದು ಒಂದು ಪ್ರಶ್ನೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಹುಟ್ಟುವಂಥದ್ದು. ಓಕೆ, ಬಹುಶಃ ನಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ಫೈಂಡ್ ಔಟ್ ಮಾಡಿದಾಗ, ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿದಾಗ, ಬಹುಶಃ ದೃಶ್ಯಾವಳಿಗಳಲ್ಲಿ ಈ ತರ ಫ್ಲಾಗ್ಗಳು ಅಂತ ಬಂದಾಗ ದೃಶ್ಯಾವಳಿಗಳಲ್ಲಿ ಕ್ಯಾಪ್ಚರ್ ಆಗಿರುವಂತದ್ದು ಕೇಸರಿ ಫ್ಲಾಗ್ ಮಾತ್ರ ನಮ್ಗಳಿಗೆ ಸಿಕ್ಕಿರುವಂತದ್ದು. ಬೇರೆ ಫ್ಲಾಗ್ ಗಳನ್ನ ನಾವುಗಳು ಎಲ್ಲೂ ಕೂಡ ನೋಡಿಲ್ಲ, ಬಹುಶಃ ಫೋಟೋಗಳಲ್ಲಿ ಮಾತ್ರ. ಎಸ್, ಏನ್ ಹೇಳ್ತೀರಾ ಈ ಬೆಳವಣಿಗೆಗೆ? ಲೇಡಿಲ್ ವೃತ್ತಕ್ಕೆ ನಿನ್ನೆಯ ದಿನ ನಾರಾಯಣ ಗುರು ವೃತ್ತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾರೆ. ನಿನ್ನೆ ದಿವಸದ ಅವಶ್ಯಕತೆ ಇರಲಿಲ್ಲ. ಓಕೆ, ಅಕಸ್ಮಾತ್ ಇವರು ಕಾಂಗ್ರೆಸ್ನ ಮೇಲೆ ರಾಜಕೀಯ ಲಾಭ ತಗೊಳ್ಳಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕೂಡ ಅದೇ ಅಂತದ್ದೇ ಯಾವುದೊಂದು ಉದ್ದೇಶನ ಮಾಡಿರಬೇಕು. ಓಕೆ ಓಕೆ, ಅಂತದ್ದೇ ಯಾವುದೊಂದು ಉದ್ದೇಶನ ಮಾಡಿರಬೇಕು. ಓಕೆ ಓಕೆ, ಎಸ್ ಸರ್, ತಾವು ಹೇಳಬೇಕು, ಉತ್ತರವನ್ನ ಕೊಡಬೇಕು. ಯಾವುದೇ ಸಂಘರ್ಷ ಇಲ್ಲದಿರುವ ಸಮಯದಲ್ಲಿ ಅದಕ್ಕೆ ನಾಮಫಲಕ ಹಾಕಿದ್ರು, ಅದರ ಮೇಲೆ ಒಂದು ಕೇಸ್ ಕೂಡ ಅವರ ಮೇಲೆ ಆಗಿತ್ತು. ಮತ್ತೆ ಪಂಪಲ್ಗೆ ಭಗತ್ ಸಿಂಗ್ ಅಂತ ಎಲ್ಲ ಹಾಕಿದ್ದಾರೆ, ಅಲ್ಲಿ ಸುರತ್ಕಲ್ನ ಇದಕ್ಕೆಲ್ಲ ಹಾಕಿದ್ದಾರೆ. ಆಗ ಯಾವುದೇ ಇದರ ಸಂದರ್ಭ ಇಲ್ಲದಿರುವಾಗ, ಸಂಘರ್ಷ ಇಲ್ಲದಿರುವಾಗ ಕೂಡ ಹಾಕಿದ್ದಾರೆ. ಈಗ ಏನು ಅಂತ ಹೇಳಿದ್ರೆ, ಈಗ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧ ಅಲ್ಲ. ಯಾಕೆ ಸರ್? ತಾವುಗಳು ಬಹುಶಃ ತಾವುಗಳ ವಿಶ್ವ ಹಿಂದೂ ಪರಿಷತ್ನ ನಾನು ಕೂಡ ಸತ್ಯಜಿತ್ ಕೂಡ ಅದೇ ಆಗಿದ್ದವರು. ಆದ್ರಿಂದ ಬಿಜೆಪಿ ಇದ್ರು ಕೂಡ ಬಂದಾಗ ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ತಾವು ವಿಶ್ವ ಹಿಂದೂ ಪರಿಷತ್ ಸ್ವಾಮಿ ನನಗಿಂತ ಹೆಚ್ಚು ಹೆಸರು ಮಾಡಿದವರು ಸತ್ಯಜಿತ್ ನನಗೆ ಏನಿರ್ಲಿ ಹಿಂದೂ ಜಾಗರಣ ವೇದಿಕೆ ಸಂಘ ಪರಿವಾರವೇ ನನಗಿಂತ ಹೆಚ್ಚು ಹೆಸರು ಮಾಡಿದ್ದಾರೆ ಪ್ರಾಂತ ಮಟ್ಟದಲ್ಲಿ ಅವರು. ನೀವು ನನ್ನನ್ನು ಈಗ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಅಧಿಕೃತ ಜನ ಅಲ್ಲ, ಆದ್ರೂ ನಾನು ಹೇಳ್ತೇನೆ ಸರ್. ಈಗಲೇ ಹೇಳಿದ್ರಿ ಪರಿವಾರದವರು, ಸಂಘ ಪರಿವಾರದವರು ಖಂಡಿತವಾಗಿ ಚರ್ಚೆಯ ಪ್ರಾರಂಭದಲ್ಲಿ ಹೇಳಿದ್ದು ಸರ್. ಪರಿವಾರದ ಒಂದು ಇದಕ್ಕೆ ಪರಿವಾರದವರು ಬಿಜೆಪಿ ಬಿಟ್ಟಾಗಲ್ಲ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥ ವ್ಯಕ್ತಿ. ಆದ್ರೂ ಪ್ರಶ್ನೆ ಯಾಕೆ? ಅಯ್ಯೋ ದೇವರೇ, ಅದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಯಾಕಂದ್ರೆ ಯಾಕೆ ಬಿಟ್ಟು ಖಂಡಿತ ಹಾಕುದಿಲ್ಲ. ಅದೇ ನಾನು ಹೇಳಿದೆ, ಸಂಘರ್ಷ ಇಲ್ಲದೆ ಇರುವಾಗ ಅದಕ್ಕೆ ಹಾಕಿದವರು ಅಂದ್ರೆ ನಾರಾಯಣ ಗುರುಗಳ ಬಗ್ಗೆ ಭಕ್ತಿ ಶ್ರದ್ಧೆಯನ್ನು ತೋರಿಸಿದವರು. ಈಗ ಆದ್ರೆ ಸುದ್ದಿ ಆಗ್ತದೆ ಅಂದ್ರೆ ಇನ್ನು ಯಾರು ತೆಗೀಲಿಕ್ಕೆ ಹೆಚ್ಚು ಧೈರ್ಯ ಬರುವುದಿಲ್ಲ. ಈಗ ಎಲ್ಲರೂ ಅದು ಸುದ್ದಿಯಲ್ಲಿದ್ದಾರೆ. ಮುಂಚೆ ಅವರು ಮಾತ್ರ ಮಾಡಿದ್ದು, ಈಗ ಇಡೀ ಸಮಾಜ ಇದೆ, ಬೀರುವಾರಿ ಕೊಡ್ಲ ಇದೆ, ಬಿಲ್ಲವ ಸಂಘಗಳಿದೆ, ಎಲ್ಲ ಇದೆ. ಆದ್ರಿಂದ 1% ಬರಲಿಲ್ಲ, ನಾವು ಏನು ಇಲ್ಲ. ಒಂದು ನಿಮಿಷ, ಯಾರು ಇರಲಿಲ್ಲ ಅಲ್ಲ, ಅದು ಖಂಡಿತ. ಆದ್ರೆ ಇಡೀ ಸಮಾಜ ಇದಕ್ಕೆ ಒಂದು ಇವರು ತೋರಿಸಿದ್ದಾರಲ್ಲ, ಇಡೀ ಹಿಂದೂ ಸಮಾಜ ಬಿಲ್ಲವ ಸಮಾಜ ಬಂದಿದೆ ಅಂತ. ಆದ್ರಿಂದ ಈಗ ಅದಕ್ಕೆ ಪ್ರಚಾರಕ್ಕೆ ಬೇಕಾಗಿ ಮಾಡಿರಬಹುದು. ನಾನು ಅದಕ್ಕೆ ಏನು ಅಲ್ಲ, ಈಗ ನೋಡಿ, ಅಲ್ಲ ಈಗ ಹಾಕಿದ್ರೆ ಈಗ ಹಾಕಿದ್ರೆ ಯಾರಿಗೂ ತೆಗೆಯಲಿಕ್ಕೆ ಮುಂಚೆ ಅವರು ಹಾಕಿದಾಗ ಅವರ ಮೇಲೆ ಕೇಸ್ ಆಗಿತ್ತು. ಈಗ ಹಾಕಿದ್ರೆ ಕೇಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನು ಯಾರು ವಿರೋಧ ಮಾಡುವ ಕಾಂಗ್ರೆಸ್ನವರು ಕೂಡ ಈಗ ವಿರೋಧ ಮಾಡುವ ಸ್ಥಿತಿಯಲ್ಲಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಇವರೊಟ್ಟಿಗೆ ಬಂದವರಲ್ಲ, ಐವನ್ ಕೂಡ, ಲೋಬೋ ಕೂಡ ಜೈ ಹಾಕಿಕೊಂಡು ಬಂದವರು. ಈಗ ಅದು ನಾರಾಯಣ ವೃತ್ತ ಯಾಕೆ ಆಗುದಕ್ಕಿಂತ ಹೇಳಿದಕ್ಕೆ ಅವ್ರಿಗೆ ಉತ್ತರ ಸಿಗ್ಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಇವರು ಹಾಕಿರ್ಬೋದು. ಯಾರಾದ್ರೂ ಪರಿಸ್ಥಿತಿಯ ಲಾಭ ಅಲ್ಲ. ನಾನೊಂದು ಹೇಳ್ತೇನೆ, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾರೋ ಹೋಗಿ ಬೇಕಾದಾಗ ಹೆಸರು ಹಾಕ್ಬೋದು. ಹಾಗಾದ್ರೆ ಯಾರು ಅಪೋಸ್ ಮಾಡಿದ್ರೆ ಮಾತ್ರ, ಇಲ್ಲದೆ ಯಾರು ಕೇಳುವರಿಲ್ಲ ಇದಕ್ಕೆ. ಅಲ್ಲ, ಇವ್ರು ಹೇಳುವ ಸಂಘಟನೆ ಅಂದ್ರೆ ಅದು ನಾವಿಬ್ರು ಮಿತ್ರ, ನನ್ನ ಹಿರಿಯ ವಕೀಲರು ಕೂಡ ಸಂಘಟನೆ ನಾನು ಅವ್ರದೇ ಹೇಳಿ ಅವರೇ ಒಪ್ಕೊಂಡ್ರು. ನಾನು 35 ವರ್ಷ 10 ವರ್ಷ ಸಂಘದಲ್ಲಿದ್ದವನು. 91 ತನಕ 91 ಏಪ್ರಿಲ್ ಮೇ ನಂತರ ನಾನು ಹಿಂದೂ ಜಾಗರಣೆ ಜವಾಬ್ದಾರಿ ತಗೊಂಡು 2015 ತನಕ ಸುಮಾರು ಒಂದು 25 ವರ್ಷ ನಾನು ಸಂಘಟನೆ ಜವಾಬ್ದಾರಿ ತಗೊಂಡು ಕೆಲಸವನ್ನು ಮಾಡಿದವನು.
ಸಂಘಟನೆ ಅಂದ್ರೆ ಹಾಗಲ್ಲ. ಸಂಘಟನೆ ಒಂದು ಶಿಸ್ತಿದೆ, ಸಂಘಟನೆಗೆ ಒಂದು ಬದ್ಧತೆ ಇದೆ, ಸಂಘಟನೆ ಒಂದು ವ್ಯವಸ್ಥೆ ಇದೆ. ಖುಷಿ ಬಂದ ಹಾಗೆ ಖುಷಿ ಹಿಂದುತ್ವಕ್ಕೆ ಬೇಕಾದ್ರೆ ಇದನ್ನೆಲ್ಲ ಭಾಷಣದಲ್ಲಿ ಹೇಳ್ಬೋದು. ಹಿಂದುತ್ವಕ್ಕೆ ಬೇಕಾದ್ರೆ ಅದಕ್ಕೆಲ್ಲ ತಯಾರಿ ಅದರಲ್ಲಿ ಅದು ಹೇಳಿದ್ರೆ ಹಿಂದುತ್ವಕ್ಕೆ ಬೇಕಾದ್ರೆ ಯಾವುದಕ್ಕೂ ತಯಾರಿ ಇರುವುದು. ಸಂಘ ಪರಿವಾರದ ಪೂರ್ತಿ ಸ್ವರೂಪ ಇವರಿಗೆ ಗೊತ್ತಿಲ್ಲ. ಅಲ್ಲ, ಹಿಂದುತ್ವಕ್ಕೆ ಶೇಣವರೇ ಸ್ಪಷ್ಟವಾಗಿ ಒಂದು ತಿಳ್ಕೊಳ್ಳಿ, ಸಂಘ ಪರಿವಾರದ ವ್ಯವಸ್ಥೆಯಲ್ಲಿ ಹೋರಾಟಕ್ಕಿರುವಂತದ್ದಂತ ಸಂಘಟನೆ ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಅಲ್ವಾ? ಅಲ್ಲ, ವಿಶ್ವ ಹಿಂದೂ ಪರಿಷತ್ ಧಾರ್ಮಿಕ ಕೇಂದ್ರಗಳ ಪುನರುತ್ಥಾನ, ಧಾರ್ಮಿಕ ವ್ಯವಸ್ಥೆಗಳು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಅಯೋಧ್ಯೆ ಹೋರಾಟ ಇರಬಹುದು, ಗೋ ಹತ್ಯೆಯ ಸಮಾಜ ಎಲ್ಲ ಸಂಘಟನೆಗಳು ಸ್ವಾಮಿ ಚರ್ಚೆ ಮಾಡೋದು ಬೇಡ. ಹೋರಾಟಕ್ಕಾಗಿ ಹುಟ್ಟಿಕೊಂಡದ್ದು ಬಜರಂಗ ದಳ. ಯಾಕೆ ಗೊತ್ತಾ, ತಾವು ಹೇಳಿದ್ರು ಸಂಘಟನೆ ಇರುವಂತದ್ದು ಅದೇ ರೀತಿ ಅಂತ ಬಂದಾಗ ಸಮಾಜ ಹಿಂದುತ್ವಕ್ಕೆ ಬೇಕಾದ್ರೆ ಸಮಾಜ ಮತ್ತೊಂದು ಸಮಾಜ. ಇದು ಹಿಂದುತ್ವ ಅಂದ್ರೆ ಈಗ ಅಯೋಧ್ಯೆಗೆ ಬಜರಂಗ ದಳ ಹುಟ್ಟಿಕೊಂಡದ್ದೇ ಅಯೋಧ್ಯೆ ವಿರೋಧಕ್ಕೆ ಬೇಕಾಗಿ. ಯಾಕೆ ಬಜರಂಗ ದಳ ಹುಟ್ಟಿಕೊಂಡದ್ದು ಅಯೋಧ್ಯೆ ವಿರೋಧಕ್ಕೆ ಬೇಕಾಗಿ, ಹೋರಾಟ ಮಾಡಲಿಕ್ಕೆ ಬೇಕಾಗಿ. ಬಜರಂಗ ದಳ ಇರೋದು ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಳ್ಳುವಂತಹ ರಾಷ್ಟ್ರೀಯ ಹೋರಾಟಗಳನ್ನು ಯಶಸ್ವಿಗೊಳಿಸಲಿಕ್ಕೆ, ಯುವಕರನ್ನ ಜೋಡಿಸಲಿಕ್ಕೆ ಇರುವಂತಹ ಯುವ ವೇದಿಕೆ ಬಜರಂಗ ದಳ. ವಿಶ್ವ ಹಿಂದೂ ಪರಿಷತ್ ಮಹಿಳೆಯರಿಗೋಸ್ಕರ, ಮಹಿಳಾ ಇದು ಸ್ವಾಮಿಗಳಿಗೋಸ್ಕರ ಅದರದ್ದು ಪ್ರತ್ಯೇಕ. ವಿಶ್ವ ಹಿಂದೂ ಪರಿಷತ್ ಕೆಳಗಡೆ ಕೂಡ ಒಂದಷ್ಟು ಅಂಗ ಸಂಸ್ಥೆಗಳಿದೆ. ಬಜರಂಗ ದಳ ಒಂದರಲ್ಲಿ ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಳ್ಳುವ ರಾಷ್ಟ್ರೀಯ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಯುವ ಸಮಾಜವನ್ನು ಜೋಡಿಸುವಂತದ್ದು. ಬಜರಂಗ ದಳದ ಮೊದಲ ರಾಷ್ಟ್ರೀಯ ಸಮಾವೇಶ ಪ್ರಯಾಗದಲ್ಲಿ, ಅಲಹಾಬಾದ್ ಪ್ರಯಾಗದಲ್ಲಿ ನಡೆದಾಗ ಅದಕ್ಕೆ ಹೋದವನು ನಾನು 1996ರಲ್ಲಿ. ನಾನು ಸನ್ಮಾನ್ಯ ಇವತ್ತು ಸಂಸದರಾಗಿರುವಂತಹ ಸನ್ಮಾನ್ಯ ಅನಂತ್ ಕುಮಾರ್ ಹೆಗ್ಡೆ ಅವರು, ಕೃಷ್ಣ ಕೊಡಿ ಅಂತ ಹೇಳಿ ಅಲ್ಲಿಂದ ಸುರೇಶ್ ಅಂತ ಹೇಳಿಕೊಂಡು ವಿಶ್ವ ಹಿಂದೂ ಪರಿಷತ್ ಪೂರ್ಣ ಪ್ರಚಾರಕರವರು, ಅವರು ಕೇಶವ, ನಾವೆಲ್ಲ ಹೋಗಿರುವಂತದ್ದು ಗೊತ್ತೇ ನಮ್ಗೆ ಸ್ಪಷ್ಟವಾಗಿ. 35 ವರ್ಷ ನಾನು ರಾಜ್ಯ ಜವಾಬ್ದಾರಿ ತಗೊಂಡು ಕೆಲಸವನ್ನು ಮಾಡಿದವನು. ಮತ್ತೆ ಸಂಘ ಪರಿವಾರದ ಬಗ್ಗೆ ತಪ್ಪು ಈ ರೀತಿ ಹಿಂದುತ್ವಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು, ಯಾರು ಕೇಳುವರಿಲ್ಲ ಅಂತ ಹೇಳಿದ್ರೆ ಸಂಘ ಪರಿವಾರಕ್ಕೆ ಪ್ರತಿಯೊಂದು ಕನ್ನಡದ ಚೌಕಟ್ಟಿದೆ. ಆ ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು. ಒಟ್ಟು ಗಲಾಟೆ ಅಲ್ಲ, ಒಟ್ಟು ಬಡಿದಾಟ ಅಲ್ಲ, ಒಂದು ಸಾಮಾಜಿಕ ಆಂದೋಲನವಾಗಿ ಹೋರಾಟ ರೂಪುಗೊಳಿಸಬೇಕು ಅಂತ ಹೇಳಿಕೊಂಡೇ ಸಂಘದ ಸಿದ್ಧಾಂತ ಇರುವಂತದ್ದು, ನಮಗೆ ಪರಿವಾರ ಹೇಳಿರುವಂತದ್ದು. ಹೋರಾಟ ಆ ರೀತಿಯಲ್ಲಿ ಇರಬೇಕು. ನಾನು ಅದಕ್ಕೆ ಹೇಳಿದೆ, ನಾನು ಸಂಘಟನೆ ಬಗ್ಗೆ ನಾನು ಮಾತಾಡು ಅಂತ ಹೇಳಿದೆ, ಮತ್ತೆ ನೀವು ನನ್ನನ್ನು ಮಾತಾಡಿಸಿದ್ರಿ. ಬೇಕಾದ್ರೆ ನಾನು ಮಾತಾಡ್ತೇನೆ ಬೇಕಾದ್ರೆ. ಯಾಕಂದ್ರೆ ಬಜರಂಗ ದಳ ಅವರು ಹೋರಾಟಕ್ಕಾಗಿ ಅಲ್ಲ ಅಂತ ಹೇಳಿದೆ ನಾನು ಒಪ್ಪುದಿಲ್ಲ. ಬಜರಂಗ ದಳ ಹುಟ್ಟಿಕೊಂಡದ್ದೇ ಹೋರಾಟಕ್ಕಾಗಿ. ಆದ್ರಿಂದ ಆ ಮಾತನ್ನೆಲ್ಲ ನಾನು ಇದನ್ನು ನಾವು ನಿಲ್ಲಿಸುವ. ಯಾಕಂದ್ರೆ ಸಂಘಟನೆ ಬಗ್ಗೆ ಭಿನ್ನಾಭಿಪ್ರಾಯ ನೀವು ನಾವು ಬೇಡ. ನೀವು ಈ ವಿಷಯ ಮಾತ್ರ ಮಾತಾಡಿ. ಈ ನಿನ್ನೆ ನಡೆ ಚೆನ್ನಾಗಿದೆ, ನಾನು ಹೇಳುದು ಸರಿ ಇದೆ. ನಿನ್ನೆಯ ನಡೆ ಬಜರಂಗ ದಳ ಅಲ್ಲಿ ಹೋಗಿ ಹೆಸರು ಕೊಟ್ಟಿರೋದು ಸರಿ ಇದೆ. ಹಿಂದಿನ ಸರಿ ಬಜರಂಗ ದಳ ಹಾಕೋದಕ್ಕಿಂತ ಮುಂಚೆ ಬಿರುವೇರು ಕುಡ್ಲ ಅದಕ್ಕೆ ಒತ್ತಡವನ್ನು ಹಾಕಿರುವಂತದ್ದು. ಆ ಹೋರಾಟ ಆಗಲು ಒಂದು ಹಂತದಲ್ಲಿರುವಾಗಲೇ ಬಜರಂಗ ದಳದವರು ಹೋಗಿ ಅಲ್ಲಿ ಹಾಕಿರುವಂತದ್ದು, ಶಾಂತಿಯ ಸಂದರ್ಭದಲ್ಲಿ ಎಲ್ಲ. ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಅಂತ ಮಾತಾಡ್ತಾ ಇದ್ದಾರೆ. ನಮಸ್ತೆ, ಮಾತಾಡಿ ಸರ್. ಮಾನ್ಯ ಬಿಜೆಪಿಯ ವಕ್ತಾರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. ಅವರು ಹೇಳಿದ್ರು ಆರೋಪವನ್ನ ಮಾಡುವವರು ಅದನ್ನ ಸಾಬೀತು ಮಾಡಬೇಕು ಅಂತ. ಬಹಳ ನನಗೆ ಬೇಜಾರಾದದ್ದು ಏನು ಅಂತ ಹೇಳಿದ್ರೆ, ಒಂದು ಕಾನೂನನ್ನ ತಿಳ್ಕೊಂಡವರು, ಒಂದು ವಕೀಲ ವೃತ್ತಿಯನ್ನ ನಡೆಸುವವರು ಇಂತಹ ಮಾತನ್ನ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಗಬೇಕು ಅಳಬೇಕು ಅಂತ ನನಗೆ ಒಂದನೇದಾಗಿ ಗೊತ್ತಾಗ್ತಾ ಇಲ್ಲ. ಅವರು ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಫ್ಲಾಗ್ ಹಾಕಿದ್ದಕ್ಕೆ ಅಲ್ಲಿ ಕೂತ ಸತ್ಯಜಿತ್ ಉತ್ತರ ಕೊಡ್ಬೇಕು, ಪದ್ಮರಾಜರು ಉತ್ತರ ಕೊಡ್ಬೇಕು. ಆದ್ರೆ ಇಷ್ಟು ದೊಡ್ಡ ವಿವಾದ ಸೃಷ್ಟಿಯಾಗಿದೆ, ಯಾವ ಕಾರಣಕ್ಕೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಇವರನ್ನ ಪ್ರಶ್ನೆ ಮಾಡಿದ್ರೆ ಇವರ ಬಳಿ ಉತ್ತರ ಇಲ್ಲ, ಅದನ್ನ ಆರೋಪ ಮಾಡಿದವರೇ ಅದಕ್ಕೆ ಉತ್ತರ ಕೊಡಬೇಕಂತೆ. ಇದ್ರಲ್ಲಿ ಯಾವ ನ್ಯಾಯ ಇದೆ? ಮೊನ್ನೆಯ ದಿವಸ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಹಳದಿಯ ಬಾವುಟವನ್ನ ಏನು ಅವರು ಲಾಂಛನ ಅಂತ ಹೇಳಿ ಬಿಡುಗಡೆ ಮಾಡಿದ್ರು ಅಂತ ಇವರು ಆರೋಪ ಮಾಡಿದ್ದಕ್ಕೆ ಸತ್ಯಜಿತ್ ಮತ್ತು ಪದ್ಮರಾಜರು ಉತ್ತರ ಕೊಟ್ರು, ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿ. ನಾರಾಯಣ ಗುರುಗಳ ಹೆಸರನ್ನ ಅತ್ಯಧಿಕವಾಗಿ ರಾಜಕೀಯ ಕಾರಣಕ್ಕಾಗಿ ಉಪಯೋಗಿಸಿಕೊಂಡದ್ದು ಅದು ಬಿಜೆಪಿ. 2014ರಲ್ಲಿ
ಏನು ಮಾಡಿದ್ರು ಅಂತ ಹೇಳಿದ್ರೆ ನಾರಾಯಣ ಗುರುಗಳ ತಲೆಯನ್ನೇ ಎಡಿಟ್ ಮಾಡಿ ಮೋದಿಯ ತಲೆಯನ್ನ ಕುತ್ಕೊಳಿಸಿ ಇವರು ನಾರಾಯಣ ಗುರುಗಳ ಅವತಾರ ಅಂತ ಹೇಳಿ ಪ್ರಚಾರ ಮಾಡಿ ಗೆದ್ದಂತ ಒಂದು ಪಕ್ಷ ಇದ್ರೆ ಬಿಜೆಪಿ. ಈಗ ಇವರು ನಾರಾಯಣ ಗುರುಗಳಿಗೆ ಆಗ್ತಾ ಇರುವಂತ ಅವಮಾನಕ್ಕೆ ತುಟಿ ಪಿಟಿಕ್ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಯಾವ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕು ಅಥವಾ ಯಾವ ರೀತಿಯಲ್ಲಿ ಇವರನ್ನ ಪ್ರಶ್ನಿಸಬೇಕು ಎನ್ನುವ ಪ್ರಶ್ನೆ ಈಗ ಇರುವಂತದ್ದು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಓಕೆ ಓಕೆ, ಗಮನಿಸಿದ್ದೀರಾ? ಆ ರೀತಿಯ ಮಾಡಿದೀರಾ ಏನಾದ್ರು ಪೋಸ್ಟರ್ ಎಡಿಟಿಂಗ್ ಗಳು? ನನ್ಗೆ ಗೊತ್ತಿಲ್ಲ. ಇನ್ನೊಂದು ಕರೆ ಇದೆ. ಅಲ್ಲ, ನಾರಾಯಣ ಗುರುಗಳದ್ದು ಮುಖವಾಡ ಹಾಕಿ ನನ್ಗೆ ಗೊತ್ತಿಲ್ಲ. ಯಾರು ಅವರ ಭಕ್ತರು ಯಾರಾದ್ರೂ ನಾರಾಯಣ ಗುರುಗಳ ಭಕ್ತರಾಗಿ ಮಾಡಿರ್ಬೋದು. ನಾವು ಬಿಜೆಪಿ ಮಾಡಿರ್ಲಿಕ್ಕೆ ಕಾರ್ಯಕರ್ತರು ಮಾಡಿದ್ರು, ನಾರಾಯಣ ಭಕ್ತರು ಮಾಡಿರ್ಬೋದು. ಅಲ್ಲ, ಇಲ್ಲಿ ಬರುವಂತಹ ಪ್ರಶ್ನೆ ತಾವು ಫಸ್ಟ್ ಸೆಕ್ಷನ್ ಅಲ್ಲಿ ಹೇಳುವಂತದ್ದು ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಅನ್ನುವಂಥದ್ದು. ಇಲ್ಲಿ ಬಂದಾಗ ನಾನು ಕೂಡ ಈ ಒಂದು ಸ್ವಾಭಿಮಾನ ನಾಡಿಗೆ ನಿನ್ನೆ ಇದ್ರೆ ಮೊನ್ನೆ ಕಾರ್ಯಕ್ರಮ ಮಾಡಿದಾಗ ಸ್ವಾಭಿಮಾನದ ನಡೆ ರಾಜಕೀಯದ ಕಡೆ ಆಗುತ್ತೆ ಅನ್ನೋ ಪ್ರಶ್ನೆಯಾರ್ಥಕ ಚಿಹ್ನೆಯ ಮೇಲೆ ಕಾರ್ಯಕ್ರಮ ನಾನು ಮಾಡಿದ್ದೆ. ಆ ಸಂದರ್ಭ ಯಾಕೆ ಆ ಕಾರ್ಯಕ್ರಮ ಮಾಡಿದೆ ಅಂತ ಬಂದಾಗ ಸ್ವಾಭಿಮಾನದ ನಡಿಗೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನುವಂತಹ ವಿಚಾರ, ಆ ಆಧಾರದ ನಿಟ್ಟಿನಲ್ಲಿ ನಾನು ಮಾಡಿದ್ದೆ. ಆದ್ರೆ ನಿನ್ನೆಯ ದಿನ ಡಿ ಕೆ ಶಿವಕುಮಾರ್ ಬರಲಿಲ್ಲ. ಓಕೆ, ಬರಲಿಲ್ಲ. ವೈ ಅನ್ನುವಂತ ಪ್ರಶ್ನೆ ಬರಲಿಲ್ಲ. ಆದ್ರೂ ಕೂಡ ತಾವುಗಳು ಹೇಳ್ತೀರಾ ಕಾಂಗ್ರೆಸ್ನ ಕಾರ್ಯಕ್ರಮ, ಯಾಕಂದ್ರೆ ಇವ್ರಿಗೆ ಒಂದು ಬದ್ಧತೆ ಇದೆ ಅನ್ನೋದು ಒಪ್ಕೊಳ್ಬೇಕಲ್ವಾ? ಬರ್ತಾರೆ ಅನ್ನುವಂತ ಡಿ ಕೆ ಶಿವಕುಮಾರ್ ಅವ್ರ ಲೆಟರ್ ಇದ್ದಾಗ ಬರದ ರೀತಿಯಲ್ಲಿ ಮಾಡಿದಾಗ ಆದಾಗ್ಯೂ ಮೇಲೆಯೂ ಕೂಡ ತಾವುಗಳು ಇದು ಕಾಂಗ್ರೆಸ್ನ ಕಾರ್ಯಕ್ರಮ ಅಂತ ಬಂದಾಗ ಲೋಬೋ ಇದನ್ನು ನಾರಾಯಣ ಅಲ್ಲಲ್ಲ, ಐವನ್ ಲೋಬೋ ಯಾರೇ ಇರ್ಲಿ ಇಲ್ಲಿ ಅವರೇ ಏನೋ ಬಂದು ಭಾಗವಹಿಸಿದ್ದಾರೆ. ನಾರಾಯಣ ಗುರುಗಳ ಅಲ್ಲಿಂದ ಬಂದು ಮಾತನಾಡಬೇಕು. ಅವರಿಗೆ ಮತ್ತೆ ಗೊತ್ತಾಯ್ತು ಇದು ಡಿ ಕೆ ಶಿವಕುಮಾರ್ ಅದು ಮತ್ತೆ ಉತ್ತರ ಕೊಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಈಗ ಉತ್ತರ ಕೊಡ್ಬೋದಲ್ಲ ಇವ್ರು ಲೋಕಲ್ ಅಂತ ಹಾಗೆ ಅಂತ ಈಗ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಒಂದು ಆಗ್ತದೆ. ನಿಮ್ಮ ಮೈಂಡ್ ಸೆಟ್ ನಾನು ಕೂಡ ಡಿ ಕೆ ಉತ್ತರ ಕೊಡ್ಲಿಕ್ಕೆ ಅವರಿಗೆ ಮ್ಯಾಟ್ರ್ ಇಲ್ಲ. ಅದಕ್ಕೆ ಬೇಕಾಗಿ ಸ್ಪಷ್ಟವಾಗಿ ದೊಡ್ಡ ಒಂದು ಬಿರ್ಸಾದಿಗೆ ಮಾಡಿದ್ರು ಅವರು. ಓಕೆ ಶೆಣವರ, ನಾನು ಸ್ಪಷ್ಟವಾಗಿ ನಿಮಗೆ ವಿವರಿಸಿದ್ದೇನೆ. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ದವ ನಾನು ಕೂಡ ಅನ್ಕೊಂಡೆ ಡಿ ಕೆ ಶಿ ಅವರು ಬರ್ತಾರೆ ಅಂತ ಬಂದಾಗ ಇದು ರಾಜಕೀಯವಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಡಿ ಕೆ ಶಿ ಅವರು ಬರೋದನ್ನ ತಡೆದಿದ್ದಾರೆ. ಡಿ ಕೆ ಶಿ ಅವರು ಬರ್ಲಿಲ್ಲ ಅಂತ ಬಂದ್ರು ಕೂಡ ಆಫ್ಟರ್ ದಟ್ ಆಲ್ಸೋ ತಾವುಗಳು ನೇರವಾಗಿ ಎಲ್ಲರಲ್ಲೂ ರಾಜಕೀಯ ಮಾಡಿ 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 ಯಾರು ಏನೇ ಮಾಡಿದ್ರೆ ಯಾವ್ದೋ ಮಾಡಿದ್ರೆ ರಾಜಕೀಯವೇ ಕಾಣೋದಲ್ಲದೆ ಇವರು ಬೇರೆ ಕಾಣೋದೇ ಇಲ್ಲ. ತಾವುಗಳ ಸಂಘಟಕರ ಉತ್ತರವನ್ನ ಕೊಡಬೇಕು. ಡಿ ಕೆ ಶಿ ಬರ್ತಾರೆ ಅನ್ನೋ ವಿಚಾರಗಳು ಜನರಲ್ಲಿ ಹರಿದಾಡ್ತಾ ಇತ್ತು, ಬರ್ಲಿಲ್ಲ. ಎಸ್, ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು. ಓಕೆ, ಸಂಬಂಧವಿಲ್ಲ. ನಾವು ಕರೆಸಿದವರಲ್ಲ, ನಾವು ಕರೆದವರಲ್ಲ, ನಾವು ಫೋನ್ ಮಾಡಿ ನಮ್ಗೆ ಡಿ ಕೆ ಶಿ ಅವ್ರ ನಂಬರ್ ಇಲ್ಲ, ಮತ್ತೆ ನಮ್ಗೆ ಸಂಬಂಧವಿಲ್ಲ. ಅದು ಸಂಬಂಧನೇ ಇಲ್ಲ. ನಾವು ಹೇಳಿರುವಂತದ್ದು ಗುರುಗಳ ಭಕ್ತರಾಗಿ ಗುರುಗಳನ್ನ ನಂಬಿಕೊಂಡು ಒಪ್ಪಿಕೊಂಡು ಗುರುಗಳ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರೋದಿದ್ರೆ ನಾರಾಯಣ ಗುರುಗಳಿಗೆ ಶಿಷ್ಯರಾಗಿ ಕ್ರಿಶ್ಚಿಯನ್ರಿದ್ರು, ಮುಸಲ್ಮಾನರಿದ್ರು, ಹಿಂದೂ ಸಮಾಜ ಎಲ್ಲಾ ವರ್ಗದವರಿದ್ರು, ಬ್ರಾಹ್ಮಣರಿದ್ರು, ಎಲ್ಲಾ ಬಂಧುಗಳಿದ್ರು, ಎಲ್ಲರೂ ಇದ್ರು ಅವರಿಗೆ ಶಿಷ್ಯರಾಗಿ. ಹಾಗಾಗಿ ನಾವು ಯಾರನ್ನು ಗುರುಗಳ ಹೆಸರು ಬಂದಾಗ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಗುರುಗಳ ತತ್ವ ಸಿದ್ಧಾಂತ ಒಪ್ಪಿಕೊಂಡು ಯಾರು ಬರ್ತಿದ್ರು, ಶ್ರೇಣವರು ಬರ್ತಿದ್ರು, ಸ್ವಾಗತ ಇತ್ತು. ನಳಿನ್ ಕುಮಾರ್ ಕಟೀಲ್ ಬರ್ತಿದ್ರು, ಸ್ವಾಗತ ಇತ್ತು. ಯಾರೇ ಬರ್ತಿದ್ರು, ಸ್ವಾಗತ ಇತ್ತು. ಅಲ್ಲಿ ಮುಸಲ್ಮಾನರು ಮತ್ತು ಕ್ರೈಸ್ತರು ನಿನ್ನೆ ನಾರಾಯಣ ಗುರುಗಳ ಶಿಷ್ಯರಾದದ್ದು. ಓಕೆ ಓಕೆ, ನಿನ್ನೆ ಹೇಳಿದ್ದು ಅವತ್ತು ದಿವಸ ನಿನ್ನೆ ಇಲ್ಲಿ ಶಿಷ್ಯರಾದದ್ದು ನಿನ್ನೆ, ಇಲ್ಲಿ ಶಿಷ್ಯರಾದದ್ದು ನಿನ್ನೆ, ಇದಕ್ಕಿಂತ ಮುಂಚೆ ಶಿಷ್ಯರಾದದ್ದು ನನಗೆ ಮುಸಲ್ಮಾನರು ಆಗುದಿಲ್ವಾ? ಬಿಜೆಪಿಯಲ್ಲಿ ನಾನು ಹೇಳಿಲ್ಲ, ನನಗೆ ಆಗುದಿಲ್ಲ. ರಾಜಕೀಯ ಪಕ್ಷಕ್ಕೆ ಆಗುದಿಲ್ಲ ಅಂತ ನಾನು ಹೇಳಿಲ್ಲ. ರಾಜಕೀಯ ಪಕ್ಷಕ್ಕೆ ಆಗುದಿಲ್ಲ ಅಂತ ನಾನು ಹೇಳಿಲ್ಲ. ನಾರಾಯಣ ಗುರುಗಳ ಹೆಸರು ಹೇಳಿ ಮಾಡುದು ಮಾಡಿ. ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಯಾಕಾಯ್ತು ಅಂತ ಬಂದಾಗ ಅಲ್ಲಿ ಜೆ ಆರ್ ಲೋಬೋ ಇದ್ರು, ಐವನ್ ಡಿಸೋಸ್ ಇದ್ರು, ಒಬ್ಬರಲ್ಲ, ರಮಣತ್ರಯ, ಹರೀಶ್ ಕುಮಾರ್ ಎಲ್ಲ, ವಿನಯ್ ಕುಮಾರ್ ಅವರು ಅಟ್ಲೀಸ್ಟ್ ಬಿಲ್ಲವ ನಾಯಕರು ಇವರನ್ನು ಯಾರು ಬರ್ಲಿಕ್ಕೆ ಬೇಡ ಅಂತ ಹೇಳಿದ್ರು. ನಾವು ಏನು ಹೇಳಿದ್ದೇವೆ, ಯಾರಿಗೆಲ್ಲ ನಾರಾಯಣ ಗುರುಗಳ ತತ್ವ ಸಂದೇಶದ ಬಗ್ಗೆ ಆತ್ಮಾಭಿಮಾನ ಇದೆಯಾ, ನೀವು ಪ್ರತಿಯೊಬ್ರು ಬನ್ನಿ, ಇಲ್ಲಿ ನಿಮಗೆ ಮುಕ್ತವಾಗಿ ಸ್ವಾತಂತ್ರ್ಯ, ನಿಮ್ಮನ್ನು ಬರಬೇಡಿ ಅಂತ ಹೇಳಿದ್ದು. ಓಕೆ ಸರ್, ತಮ್ಗಳ ಪ್ರಕಾರ ನಿನ್ನೆಯ ಕಾರ್ಯಕ್ರಮ ಏನಿತ್ತು ಟೋಟಲಿ ಫೇಲ್ಯೂರ್ ಅಂಡ್ ಕಾಂಗ್ರೆಸ್ ಪ್ರೋಗ್ರಾಮ್. ಆದ್ರೆ ಕಾಂಗ್ರೆಸ್ ಪ್ರೋಗ್ರಾಮ್ ಅಂತ ಬಂದಾಗ ನಿನ್ನೆಯ ಕಾರ್ಯಕ್ರಮದಲ್ಲಿ ಶರಣ್ ಪಂಪಲ್ ಇದ್ರು, ಎಂ ಬಿ ಪುರಾಣಿಕ್ ಅವರಿದ್ರು, ತದನಂತರ ಅಲ್ಲಿ ಜಾಗರಣ ವೇದಿಕೆ ಅವರಿದ್ರು ಅಲ್ವಾ, ಎಲ್ಲ ಯುವಕರಿದ್ರು ಅಲ್ವಾ, ಅವರುಗಳು ಕಾಂಗ್ರೆಸ್ ಆಗ್ತಾರ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಹಾಗಾದ್ರೆ ತಮ್ಮವರು ಬಂದಿದ್ದಾರೆ, ಶರಣ್ ಪಂಪೇಲ್ ಅವರು, ಎಂ ಬಿ ಪುರಾಣಿಕ್ ಅವರು. ಅದು ಹೇಳ್ತೇನೆ, ಬೆಂಬಲ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಇದು ಹಿಂದೂ ಸಮಾಜ, ಹಿಂದೂ ಸಮಾಜ. ಒಂದು ನಿಮಿಷ, ಹೌದು,
ಕಾಂಗ್ರೆಸ್ ಕಾರ್ಯಕ್ರಮ ಆಯ್ತು ಇವುದು. ನಾನು ಹೇಳ್ತೇನೆ, ಹಿಂದೂ ಸಮಾಜವನ್ನು ಕಾಂಗ್ರೆಸ್ ಇರಲಿ ಮತ್ತೊಂದಿರಲಿ ಹೊಡೆಯಲಿಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ. ಯಾರು ವಿಶ್ವ ಹಿಂದೂ ಪರಿಷತ್ ಮತ್ತು ಜಾಗರಣ ವೇದಿಕೆ ಹಿಂದೂ ಸಮಾಜವನ್ನು ಒಟ್ಟಿಗೆ ಮಾಡಲಿಕ್ಕೆ ಇರೋರು. ಇವರು ಹಿಂದುಳಿದ ವರ್ಗವನ್ನು ಮೇಲ್ವರ್ಗದಿಂದ ದೂರ ಮಾಡಲಿಕ್ಕೆ ಹೊರಟವರು ಯಾರು ಈ ಸಂಘಟನೆ ಹೀಗೆಲ್ಲ ಈ ಕಾಂಗ್ರೆಸ್ನವರು ಮಾಡಿಕೊಂಡು. ಅದರಿಂದ ಅದನ್ನು ಬಿಡ್ಲಿಕ್ಕೆ ಬಾರದು ಅಂತ ಈ ಸಂಘಟನೆಯವರು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಿಂದೂ ಸಮಾಜವನ್ನು ಒಡೆಯಲಿಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ಕಾಂಗ್ರೆಸ್ನ ಕಾರ್ಯಕ್ರಮ ಆಗಲ್ಲ ಹಾಗಾದ್ರೆ. ಅಲ್ಲ, ಕಾಂಗ್ರೆಸ್ನ ಕಾರ್ಯಕ್ರಮ ಮತ್ತೆ ಅವರು ಕಾಂಗ್ರೆಸ್ನವರು ಹೈಜಾಕ್ ಮಾಡಿದ್ರು. ಆದ್ರೂ ಕೂಡ ಯಾಕಂದ್ರೆ ತಾವುಗಳು ಸೋತೋದ್ರಿ ಆ ಕಾಂಗ್ರೆಸ್ನ ಹೈಜಾಕ್ ಕಾರ್ಯಕ್ರಮದಲ್ಲಿ. ಸರ್ 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 ಇಲ್ಲ, ಇವತ್ತು 6 ಜನ ಶಾಸಕರು ಇದ್ದುಕೊಂಡು ಎಲ್ರಿಗೂ ಬಂದಿದೆ. ಒಂದು ಲಕ್ಷಗಟ್ಟಲೆ ಜನ ಸೇರ್ಸ್ಕೊಂಡು ಹೋಗ್ತೇವೆ. ಸತ್ಯಜಿತ್ ಮತ್ತು ಪದ್ಮರಾಜ್ ಇಬ್ಬರೇ ಜನಾರ್ದನ ಪೂಜಾರಿ ಅವರನ್ನು ಇಟ್ಟುಕೊಂಡು ಕರೆ ಕೊಡ್ತಿದ್ರೆ ಸಹಸ್ರಾರು ಜನ ಸೇರ್ತಿದ್ರು. ಜನಾರ್ದನ ಪೂಜಾರಿ ಅವರೇ ಕರೆ ನಿಮಿಷ ಇವರು ಆಮೇಲೆ ಎಲ್ಲ ಇದನ್ನು ಕಾಂಗ್ರೆಸ್ ಮಯ ಮಾಡ್ಲಿಕ್ಕೆ ಹೋಗಿ ಹೀಗೆ ಈ ಸ್ಥಿತಿ ಬಂತು ಇವರಿಗೆ. ನಾನು ಅದನ್ನೇ ಹೇಳುದು, ಅದು ನನಗೆ ಬೇಸರ ಇದೆ. ಇವರೇ ಇಬ್ಬರು ಯಾರು ನಮ್ಗೆ ಬೇಡ, ಮಾಡಬೇಡಿ, ಕಾಂಗ್ರೆಸ್ ಅವರು ನಡಿಗೆ ಮಾಡಬೇಡಿ, ಏನ್ ಮಾಡಬೇಡಿ, ನಾವೇ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಹಸ್ರಾರು ಜನ ಸೇರ್ತಿತ್ತು. ಇದು ನನ್ನ ಅನಿಸಿಕೆ. ಸರಿ, ಅವರು ಹೇಳಿದ್ದು ಒಪ್ತೇನೆ. ಬೇರೆ ಸಮೇತ ವಿರೋಧ ಮಾಡಿದ್ರು. ವಿರೋಧ ಮಾಡಿದ್ರಲ್ಲ, ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಓಕೆ, ಇದು ದಾರಿ ತಪ್ಪಿಸುವ ಕೆಲಸ ಅಂತ ಹೇಳಿದ್ರಲ್ಲ. ಅದೇ ಸ್ಟೇಟ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿದ್ದವರು ಅಲ್ಲಿ ಪಾದಯಾತ್ರೆಯಲ್ಲಿದ್ರು. ಲಕ್ಷ್ಮೀಶ್ ಅವರಿದ್ರು, ರಕ್ಷಿತ್ ಅವರಿದ್ರು, ಎಲ್ಲರೂ ಇದ್ರು. ತುಂಬಾ ಜನ. ಉದಯ ಪೂಜಾರಿ ಅವರು ಕೂಡ ಬಂದಿದ್ರು. ಉದಯ ಪೂಜಾರಿ ತಮ್ಮನೇ ಮೊನ್ನೆ ಸಭೆಗೆ ಬಂದಿದ್ರು. ರಾಕೇಶ್ ಪೂಜಾರಿ ಅವರಿದ್ರು. ಯಾಕೆ ಸುಮ್ಮನೆ ನಮ್ಮನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ? ನೀವು ಎಲ್ಲರೂ ಸೇರಿ ಬದುಕುವಂತ ಕೆಲಸ ಮಾಡಿ, ನೀವು ಸಮಾಜವನ್ನು ಹೊಡೆಯುವಂತ ಅದನ್ನು ಮಾಡಿ, ಎಲ್ಲರೂ ಒಟ್ಟಿಗೆ ಸೇರುವಂತ ಕೆಲಸ ಮಾಡಿ, ಎಲ್ಲರೂ ಸಹೋದರತ್ವದಿಂದ ಬಾಳುವ, ಈ ದೇಶದ ಸಂವಿಧಾನ ಏನಿದೆ ಅದರ ಪ್ರಕಾರ ಬಾಳುವ ಅಂತ ಒಂದು ಸಮಾಜವನ್ನು ಒಬ್ಬರು ವಕೀಲರಾಗಿ ಅವರು ಸಾಕ್ಷಿಯನ್ನು ಕೊಡ್ಬೇಕು, ನಾನು ಅಪವಾದ ಮಾಡಲಿಲ್ಲ ಅಂತ ಹೇಳಿಕೊಂಡು. ಪದ್ಮರಾಜರು, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಈ ಆರೋಪಗಳ ಬಗ್ಗೆ ಕೆಲವು ಅನೇಕ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದೇವೆ, ಕೆಲವು ಸತ್ಯ ವಿಮರ್ಶೆ ಆಗಿದೆ. ಎಸ್, ಕೊನೆಯದಾಗಿ ಪದ್ಮರಾಜ್ ಸ್ವಾಮಿ ನೋಡಿ, ನಿಮಗೆ ನಾವು ಮೊನ್ನೆ ಪ್ರಪ್ರಥಮವಾಗಿ ಏನು ಕರೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ನಾರಾಯಣ ಗುರುಗಳ ಆತ್ಮಾಭಿಮಾನ ಇದ್ದವರು ಎಲ್ಲರೂ ಭಾಗವಹಿಸಿ ಅಂತ ಹೇಳಿ. ಅದು ಈಗ ಯಾರಿಗೆ ಆತ್ಮಾಭಿಮಾನ ಉಂಟೋ ಇಲ್ವೋ ಅಂತ ಜನಗಳಿಗೆ ಇದಕ್ಕಿಂತ ಮೇಲೆ ಮಾತಿಲ್ಲ. ದಯವಿಟ್ಟು ಜಗದೀಶ್ ಶೇಣ್ ಅವರು ನನ್ನ ಹಿರಿಯ ವಕೀಲ ಮಿತ್ರರು, ಅವ್ರ ಬಗ್ಗೆ ಗೌರವ ಇದೆ, ಈ ಭಾರತದ ಸಂವಿಧಾನ ಇದೆ. ದಯವಿಟ್ಟು ಈ ಸಹೋದರತ್ವ, ಸಮಾನತೆ ಇದು ಎಲ್ರಿಗೂ ನಾವು ದೊರಕಿಸಿಕೊಳ್ಳಿ, ಎಲ್ಲರೂ ಒಟ್ಟಿಗೆ ಸೇರಿ ಪ್ರಯತ್ನ ಮಾಡುವ. ಈ ಸಮಾಜವನ್ನು ಒಡೆಯುವಂಥ ಕೆಲಸ ನಾವು ಎಂದಿಗೂ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯದನ್ನ ಬಾಳಲಿಕ್ಕೆ ನಮಗೆಲ್ಲರಿಗೂ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳಿ, ನಾನು ವಿಶೇಷವಾಗಿ ಆತ್ಮಾಭಿಮಾನ ಇಲ್ಲದವರಿಗೆ ಆ ನಾರಾಯಣ ಗುರುಗಳ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ನಾನು ಇಲ್ಲಿ. ಓಕೆ, ಥ್ಯಾಂಕ್ ಯು. ಎಸ್, ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಬೆಲೂರು ಕುಡ್ಲದ ಪದಾಧಿಕಾರಿಗಳು ರೋಸ್ಟೋರ್ನಿಂದ ನಡೆದಂತ ನಡಿಗೆಗೆ ಹಾಜರಿದ್ರು, ಪತ್ರಿಕಾಗೋಷ್ಠಿ ನಡೆಸಿದ ಒಬ್ರು ಅನ್ನುವಂಥದ್ದು. ಎಸ್ ಸರ್, ಕೊನೆಯದಾಗಿ ಸತೀಶ್ ಸುರತ್ಕಲ್ ಅವರು ಹೇಳಿದ್ರು, ಪದ್ಮರಾಜರವರು ಬಹಳ ಚೆನ್ನಾಗಿ ಹೇಳಿದ್ರು. ಕ್ವಶನ್ ಹೇಳುವಂಥದ್ದು ಏನೂ ಇಲ್ಲ. ಎಲ್ಲದರಲ್ಲೂ ರಾಜಕೀಯ ನೋಡಬೇಡಿ, ಎಲ್ಲದರಲ್ಲೂ ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ತಪ್ಪು ಮನುಷ್ಯನಿಂದ ಆಗುವುದು ಸ್ವಾಭಾವಿಕ. ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಬೇಕೆ ಹೊರತು ಸಮರ್ಥನೆ ಹೆಸರು ಏನೇನೋ ಹೇಳಿಕೊಂಡು ಸಮಾಜವನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಬೇಡಿ, ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಆ ಗುರುದೇವರು ನಿಮಗೆ ಇನ್ನಾದರೂ ಒಳ್ಳೆ ಬುದ್ಧಿ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಸೇರಿಕೊಂಡು ಇಡೀ ಸಮಾಜವನ್ನು ಅವತ್ತು ಒಟ್ಟು ಮಾಡಿದರು. ಹಿಂದುಳಿದ ವರ್ಗವನ್ನು ತುಳಿದ್ರೆ ಅವತ್ತು ತುಳಿದ ಪರಿಣಾಮವಾಗಿ ಹಿಂದೂ ಸಮಾಜದಲ್ಲಿ ಮತಾಂತರ ಆಗಿಕೊಂಡು ಹಿಂದೂ ಸಮಾಜ ಇಲ್ಲ ಅಂತ ಹೇಳಿ ಆಗಿ ಹೋಗ್ತಾ ಇತ್ತು. ಗುರುಗಳನ್ನು ತಡೆದ್ರು. ಇವತ್ತು ನಾವು ಅದನ್ನೇ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳಿಕೊಂಡು ಇವತ್ತು ಎಲ್ಲರ ಮನಸ್ಸಿನಲ್ಲಿ ಭಾವನೆಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಹೊರಗಡೆ ಮಾತನಾಡಲಿಕ್ಕೆ ವ್ಯಕ್ತ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಕೇವಲ 4 ದಿವಸದ ಅವಧಿಯಲ್ಲಿ ಇಷ್ಟು ಅಭೂತಪೂರ್ವ ಸಂಖ್ಯೆಯಲ್ಲಿ ಆ ಒಂದು ಏನು ನೋವಿತ್ತು, ಆ ನೋವು ತೋಡಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಹೊರಗಡೆ ಹಾಕ್ಲಿಕ್ಕೆ. ಕೇವಲ 4 ದಿವಸದಲ್ಲಿ ಇಂಥ ಕಾರ್ಯಕ್ರಮ ಯಾರೂ ಮಾಡಲಿಲ್ಲ. ಇವರು ಫ್ಲಾಪ್ ಅಂತ ಹೇಳಿ ಯಾಕಂತ ಹೇಳಿದ್ರೆ ಇವರನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನ್ ಬೇಕಾದ್ರೂ ಹೇಳಿ, ನಮ್ಮ ಪ್ರಕಾರ ಸಮಾಜ ನಿನ್ನೆ ದಿವಸರಿಗೆ ಉತ್ತರ ಕೊಟ್ಟಿದೆ. ನಿನ್ನೆ ದಿವಸದೇ ಗುರುಗಳ ಬಗ್ಗೆ ಅಭಿಮಾನ ಇದ್ದವರು ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವಲ್ಲಿ ಇರ್ತೇವೆ ಅಂತ ಹೇಳಿಕೊಂಡು ಬರ್ತಾ ಇದ್ರು. ಅಭಿಮಾನ ಇಲ್ಲದವ್ರನ್ನ ಬರಲಿಲ್ಲ. ಅವರಿಗೆ ಗುರುಗಳು ಇನ್ನಾದ್ರೂ ಅವರ ಒಂದು ಹಿಂದೆ ಕೂಡ ಯಾರಿಗೆ ಹೇಗೆ ಒಳ್ಳೆ ಬುದ್ಧಿಯನ್ನು ಕೊಡಿಸಿದ್ದಾರೆ ಅದೇ ರೀತಿ ಗುರುಗಳು ಇನ್ನಾದ್ರೂ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾವು ಗುರುದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ನಾವೇನು ಮಾಡಿದ್ವಿ. ಪದ್ಮರಾಜ್ ಅವರು, ನಿನ್ನೆ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಅನೇಕ ಟ್ಯಾಬ್ಲೋಗಳು ಕೂಡ ಬಂದಿತ್ತು. ಬಹುಶಃ ಇದು ದಕ್ಷಿಣ ಕನ್ನಡ, ಉಡುಪಿ ಎಲ್ಲವೂ ಕೂಡ ಸೇರಿ ಉಡುಪಿಯಿಂದ ನೋಡಿ, ನಾವು ನಿನ್ನೆ
ನಮಗೆ ಕೂಡ ಕಾನೂನಿನ ಅರಿವು ಕೂಡ ಇದೆ, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಒಂದು ಸದುದ್ದೇಶ ಕೂಡ ನಮ್ಮಲ್ಲಿತ್ತು. ನಾವು ಮೊದಲಿನ ದಿವಸ ಹೇಳಿದ್ದು ಎಲ್ಲ ಉಡುಪಿಯಿಂದ ಬರುವಂಥ ಎಲ್ಲ ಟ್ಯಾಬ್ಲೆಟ್ಗಳು ಮಂಗಳೂರಿಗೆ ಸೇರುವಂಥದ್ದು, ಜನ ಜಾಸ್ತಿ ಆಗ್ತಾರೆ ಅಂತ ನಮಗೆ ಅರಿವಿತ್ತು. ಇದನ್ನು ನಾವು ತಡೆಯಲಿಕ್ಕೋಸ್ಕರ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ ಗೌರವ ಕೊಟ್ಟು ಉಡುಪಿಯಿಂದ ಬರುವಂಥ ಕೇವಲ ಒಂದು ಟ್ಯಾಬ್ಲೆಟ್ ಸಾಂಕೇತಿಕವಾಗಿ ಅದು ಬೆಳಿಗ್ಗೆ ಬೈಂದೂರಿನಿಂದ ಹೊರಟಿರುವಂಥ ಒಂದೇ ಒಂದು ಟ್ಯಾಬ್ಲೆಟ್ ಬಂದಿದೆ, ಬೇರೆ ಉಳಿದ 10-20 ಟ್ಯಾಬ್ಲೆಟ್ಗಳು ಕಟ್ಪಾಡಿಯಲ್ಲಿ ನಾವು ನಿಲ್ಲಿಸಿದ್ದೇವೆ. ಪುತ್ತೂರಲ್ಲಿ ಸಾವಿರಾರು ಜನರಿದ್ರು, ಸಾಂಕೇತಿಕ ವಿರುದ್ಧ ಜೊತೆಯಲ್ಲಿ ಎಲ್ಲ ಅಲ್ಲೇ ನಿಲ್ಲಿಸಿದ್ದೇವೆ. ಇದು ನಾವು ಜಿಲ್ಲಾಡಳಿತಕ್ಕೆ ಈ ನೆಲದ ಕಾನೂನಿಗೆ ಕೊಟ್ಟಂತ ಗೌರವ. ಎಸ್, ಇಟ್ಸ್ ಕ್ಲಿಯರ್. ಎಸ್ ಸರ್. ಕೊನೆಯದಾಗಿ ಜಗದೀಶ್ ಶೆಣೈ ಅವರು ಬಂದಿದ್ದಂಥ ಆರೋಪ, ತಮ್ಗಳ ಆರೋಪ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಆರೋಪಗಳಿತ್ತು ಮಾಧ್ಯಮಗಳಲ್ಲಿ ಅದೆಲ್ಲವನ್ನು ಕೂಡ ನಾವು ಚರ್ಚೆಯನ್ನ ಮಾಡಿದ್ವಿ. ತದನಂತರವೂ ಕೂಡ ಜಗದೀಶ್ ಶೆಣೈ ಅವರ ಸ್ಟೇಟ್ಮೆಂಟ್, ಈಗ ಲಾಸ್ಟ್ ರಿಯಾಕ್ಷನ್ ಕೇಳಿ. ನಾರಾಯಣಗುರುಗಳು ನಮಗೆ ಕೇವಲ ಹಿಂದುಳಿದ ವರ್ಗಕ್ಕಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಪ್ರಾತಸ್ಮರಣೀಯರು. ಅದು ಸಹ ನರೇಂದ್ರ ಮೋದಿ ಅವರವರು ಭಾರಿ ಒಪ್ಪಿಕೊಂಡವರು. 3 ಸಲ ಶಿವಗಿರಿ ಕ್ಷೇತ್ರಕ್ಕೆ ಹೋಗಿ ಅದರ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಇಷ್ಟೆಲ್ಲ ಇರುವಾಗ ವ್ರತಾಕಾರಣ ಒಂದು BJPಯ ಮೇಲೆ ನಾರಾಯಣ ಗುರುಗಳ ಹೆಸರಲ್ಲಿ ಒಂದು ಆರೋಪ ಮಾಡಿ ಹಿಂದುಳಿದ ವರ್ಗ ಮತ್ತು ಮುಂದುವರಿದ ವರ್ಗ ಅಂತ ಭೇದವನ್ನು ತರುವ ವ್ಯರ್ಥ ಪ್ರಯತ್ನವನ್ನು ಕಾಂಗ್ರೆಸ್ನವರೊಟ್ಟಿಗೆ ಸೇರಿ ಮಾಡಿದ್ದಾರೆ. ದಯವಿಟ್ಟು ಅಂಥ ಒಂದು ಕೆಲಸಕ್ಕೆ ಇನ್ನೂ ಕೈ ಹಾಕಬೇಡಿ. ಸಮಾಜ ನಿಮಗೆ ಸ್ಪಂದಿಸುವುದಿಲ್ಲ. ನಾವೆಲ್ಲ ಒಟ್ಟಾಗಿ ಬಾಳೋಣ, ಇದರ ಹಿಂದುಳಿದ ಮುಂದುಳಿದ ಏನೂ ಇಲ್ಲ, ನಾವೆಲ್ಲ ಭಾರತೀಯರು ಎನ್ನುವ ದೃಷ್ಟಿಯಲ್ಲಿ ನಾವೆಲ್ಲ ಒಂದಾಗಿ ಬಾಳೋಣ ಅಂತ ನಮ್ಮದೊಂದು ಶುಭ ನಾವು ಏನೆಲ್ಲ ನಾರಾಯಣ ಗುರುಗಳ ಬಗ್ಗೆ ಎಲ್ಲ ಏನು ಮಾತಾಡ್ತಿದ್ದೇವೆ ಇದನ್ನು ಎಲ್ಲ ಬರೀ ವೇದಿಕೆಗೆ ಸೀಮಿತಗೊಳಿಸದೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾ ಅವರು ಎಲ್ಲರೂ ಈಗ ಬಹಳ ಗೌರವ ಕೊಡ್ತಾರೆ, ಕಾಲಿಡಿತಾರೆ ಹೋಗಿ. ತಮಗೆಲ್ಲರಿಗೂ ಅವರ ಕಾಲಿಡಿದ ಅವರ ಆಶೀರ್ವಾದ ಪಡ್ಕೊಂಡು ಆ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಪಾಲಿಸುವಂಥ ಅಕ್ಷರ ಪಾಲಿಸುವಂಥ ಕೆಲಸ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಮಾಡಿ ತೋರಿಸಿದ್ರು. ನಮಗೆಲ್ಲರಿಗೂ ಅವರು ಅನುಕರಣೀಯ. ಆ ಕೆಲಸ ಮಾಡಲಿಕ್ಕೆ ನಾರಾಯಣ ಗುರುಗಳು ಇನ್ನಾದರೂ ಅವರನ್ನೊಂದು ಅನುಕರಣೆ ಮಾಡಿ ಅಂಥ ಕೆಲಸ ಮುಂದುವರಿಸಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಇನ್ನೊಂದು ಮಾತು ನಾನು ಹೇಳ್ತಿದ್ದೇನೆ. ಓಕೆ, ಎಸ್. ಇದು ಒಂದು ವಾರದಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ, ಪರ ವಿರೋಧಗಳ ಚರ್ಚೆಗಳ ನಡುವೆ, ವಾದ ವಿವಾದಗಳ ನಡುವೆ ಸ್ವಾಭಿಮಾನದ ನಡಿಗೆ. ನಮ್ಮ ನಾರಾಯಣ ಗುರುಗಳಿಗೆ ಅವಮಾನ ಆಗಿದೆ ಕೇಂದ್ರ ಸರ್ಕಾರದಿಂದ. ಈ ನಿಟ್ಟಿನಲ್ಲಿ ಗುರುಗಳಿಗೆ ನಾವು ಗೌರವವನ್ನ ಸೂಚಿಸ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ವಾಭಿಮಾನಿ ನಡಿಗೆಯನ್ನ ಸಮಾನ ಮನಸ್ಕರು, ಬಿಲ್ಲವ ಸಂಘಟನೆಗಳು, ಸಮಾಜದ ಮುಖಂಡರು ಮಾಡಿರುವಂತಹ ಕರೆ ಕೊಟ್ಟಿರುವಂತಹ ಸ್ವಾಭಿಮಾನದ ನಡಿಗೆ ನಿನ್ನೆ ನಡೆದಿತ್ತು. ತಾವುಗಳೆಲ್ಲವೂ ಕೂಡ ನೋಡಿದ್ದೀರಾ. ತದನಂತರ ಸಂಕ್ಷಿಪ್ತವಾಗಿರುವಂತಹ ಆ ಕ್ಲಿಪ್ಪಿಂಗ್ಸ್ ಗಳನ್ನ, ದೃಶ್ಯಾವಳಿಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ಲೇ ಮಾಡಿದ್ವಿ. ತದನಂತರ ಈ ಚರ್ಚೆಯನ್ನ ಕೊಂಡೋಗಿರುವಂತಹ ವಿಧಾನ ಯಾವ ರೀತಿ ಇತ್ತು ಅಂತ ಬಂದಾಗ, ಈ ಸ್ವಾಭಿಮಾನದ ನಡಿಗೆಯ ಮೊದಲು ಅದ ನಂತರವೂ ಕೂಡ ಎದ್ದಿರುವಂತಹ ಅನೇಕ ಪ್ರಶ್ನೆಗಳು, ಆ ಪ್ರಶ್ನೆಗಳಾಗಿಯೇ ಉಳಿಬಾರ್ದು, ಗೊಂದಲಗಳಾಗಿಯೇ ಉಳಿಬಾರ್ದು. ಜೊತೆಗೆ ಏನೋ ಒಂದು ವಿನೂತನವಾಗಿರುವಂತಹ ಅಥವಾ ವಿಭಿನ್ನವಾಗಿರುವಂತಹ ಅಥವಾ ಏನೋ ಒಂದು ವಿಚಾರದಲ್ಲಿ ನಡೆದಿರುವಂತಹ ಒಂದು ಸ್ವಾಭಿಮಾನದ ನಡಿಗೆ ಏನಿದೆ, ಈ ಸ್ವಾಭಿಮಾನದ ನಡಿಗೆ ಪ್ರಶ್ನೆಗಳು ಅಂತ ಬಂದಾಗ, ಸ್ವಾಭಿಮಾನ ಅಂತ ಬಂದಾಗ ಎದೆ ತಟ್ಟಿಕೊಂಡು ಹೇಳುವಂತಹ ಮಾತು, ಸ್ವಾಭಿಮಾನ ಇದೆ ನನಗೆ ಅನ್ನುವಂಥದ್ದು. ಆ ಸ್ವಾಭಿಮಾನಕ್ಕೆ ಪ್ರಶ್ನೆ ಅಂತ ಬಂದಾಗ, ಆರೋಪ ಅಂತ ಬಂದಾಗ, ಆ ಆರೋಪಗಳಿಗೆ ನಾವುಗಳು ಮಾತನಾಡಲೇಬೇಕಾಗುತ್ತೆ, ಆ ಪ್ರಶ್ನೆಗಳಿಗೆ ನಾವುಗಳು ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ವಿಚಾರ ವಿಮರ್ಶೆ ಆಗಲಿ, ಸತ್ಯ ಅನ್ವೇಷಣೆ ಆಗಲಿ, ಸತ್ಯ ವಿಮರ್ಶೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಯಾವುದೇ ಒಂದು ಪಕ್ಷದ ಪರವಾಗಿ ಅಥವಾ ಯಾವುದೇ ಒಂದು ಸಂಘಟನೆಯ ಪರವಾಗಿ ನಾವುಗಳು ಚರ್ಚೆಯನ್ನ ಮಾಡಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಏನೆಲ್ಲ ಬಂದಿತ್ತು, ಏನೆಲ್ಲ ಆರೋಪಗಳನ್ನ ಮಾಡಿದ್ವಿ, ಪ್ರತಿಯೊಂದನ್ನ ನಾವುಗಳು ಇವತ್ತು ಚರ್ಚೆ ಮಾಡಿದ್ವಿ. ಬಹುಶಃ ಅಲ್ವಾ ಸರ್, ಬಿಜೆಪಿ ಅವರು ಬಹುಶಃ ಅಲ್ವಾ, ಸಂಘಟನೆಯವರು ತಮಗೆ ಗೊತ್ತಿರಬಹುದಾಗಿರುವಂತದ್ದು, ಗೊತ್ತಿಲ್ಲದೆ ಇರಬಹುದಾಗಿರುವಂತಹ ಆರೋಪಗಳನ್ನು ಕೂಡ ನಾವು ಮಾಡಿದ್ವಿ ಅಲ್ವಾ. ನಿಜವಾಗ್ಲೂ ಕೂಡ ಇಂತಹ ಒಂದು ಚರ್ಚೆ ಬೇಕು, ವಿಮರ್ಶೆ ಕೂಡ ಆಗ್ಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವುಗಳು ಮಾಡಿರುವಂತದ್ದು. ಜೊತೆಗೆ ನೇರವಾಗಿ ಬ್ರಹ್ಮಶ್ರೀ ಉತ್ತರವನ್ನ ಕೊಡಬೇಕು. ಇದನ್ನೇ ನಾನು ಹೇಳಲಿಕ್ಕೆ ಬಂದಿರುವಂತದ್ದು. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರ ಇತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಪ್ರತಿಯೊಂದು ಆರೋಪಗಳಿಗೂ, ಪ್ರತಿಯೊಂದು ಗೊಂದಲಗಳಿಗೂ, ಪ್ರತಿಯೊಂದು ಏನು ಪ್ರಶ್ನೆಗಳಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಿಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಬಂದಿರುವಂತಹ ಫೋಟೋಗಳು, ಕಾಂಗ್ರೆಸ್ನ ಫ್ಲಾಗ್ಗಳು, ಕಾಂಗ್ರೆಸ್ ಆಫೀಸಲ್ಲಿ ಬಿಡುಗಡೆ ಆಗಿರುವಂತಹ ಫೋಟೋಗಳು, ತದನಂತರ ಸ್ವಾಮೀಜಿ ಅವರ ವಿಡಿಯೋಗಳು, ತದನಂತರ ಈ ಒಂದು ಪರೇಡ್ ನಲ್ಲಿ ಭಾಗವಹಿಸಿದ್ದಕ್ಕೆ ತಿರಸ್ಕಾರ ಆಗಿರುವಂತಹ ವಿಚಾರಗಳು, ಜೊತೆಗೆ DKಶಿ ಅವರ ಏನೋ ರದ್ದಾಗಿರುವಂತಹ ಭೇಟಿ, ಎಲ್ಲದಕ್ಕೂ ಕೂಡ ರಾಜಕೀಯ ನಡೆ ಯಾಕಾಯ್ತು, ಯಾಕಾಗಿಲ್ಲ ಅನ್ನುವಂತಹ ವಿಚಾರ ಎಲ್ಲದಕ್ಕೂ ಕೂಡ ವಿಮರ್ಶೆಯನ್ನ ಮಾಡಿದ್ವಿ. ಲೇಡಿಲ್ ವೃತ್ತದಿಂದ ಹಿಡಿದು ಸಂಘಟನೆಯವರ ವಿಚಾರದಿಂದ ಹಿಡಿದು ಪ್ರತಿಯೊಂದು ವಿಮರ್ಶೆ ಆಗಿದೆ. ಹಾಗಾಗಿ ಸ್ವಾಭಿಮಾನದ ನಡಿಗೆಯೇ ಆಗ್ಲೇ ಇರ್ರಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಅನೇಕ ಕರೆಗಳು ಬರ್ತಾ ಇದೆ, ಆದ್ರೆ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಸತ್ಯ ವಿಮರ್ಶೆ ಆಗಬೇಕಾಗಿತ್ತು, ಹಾಗಾಗಿ ಮಾತನಾಡಿದ್ವಿ. ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರು ರಾಜ್ಯಾಧ್ಯಕ್ಷರು, ನಾರಾಯಣಗುರು ವಿಚಾರ ವೇದಿಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಪದ್ಮರಾಜ್ ಆರ್ ಅವರು ಕೋಶಾಧಿಕಾರಿ, ಕುದ್ರೋಳಿ ಕ್ಷೇತ್ರ. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಗದೀಶ್ ಶೆಣೈ ಅವರು ಬಿಜೆಪಿ ವಕ್ತಾರರು. ಸರ್ ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ 4 ದಿನಗಳಲ್ಲಿ ಕರೆ ಕೊಟ್ಟಿರುವಂತಹ ಒಂದು ಜಾಥಾ ಅನ್ನುವಂಥದ್ದು ಸಂಘಟಕರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ಜನವನ್ನ ಸೇರಿದ್ದಾರೆ. ಜೊತೆಗೆ ಉಡುಪಿಯಲ್ಲಿ, ಪುತ್ತೂರಲ್ಲಿ ಆ ಭಾಗದಲ್ಲಿ ಗುರು ಭಕ್ತರು ಅವರ ಜಾಥಾವನ್ನ ಮಾಡಿದ್ದಾರೆ. ತದನಂತರ ಇಲ್ಲಿ ಎಷ್ಟು ಜನರು ಸೇರ್ತಾರೆ ಅನ್ನುವಂತಹ ವಿಚಾರ ಅಲ್ಲ, ಆದ್ರೆ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗಿದೆ ಅನ್ನುವಂಥ ವಿಚಾರ. ನಾರಾಯಣ ಗುರುಗಳ ಮುಂದೆ ಗುರು ಭಕ್ತರು ಒಬ್ಬ ಗುರು ಭಕ್ತರು ಕೂಡ ಆತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಗುರುಗಳ ಮುಂದೆ ಆತ ಬೇಡಿದೆಲ್ಲವನ್ನ ಗುರುಗಳು ಕೊಡ್ತಾರೆ ಅನ್ನುವಂಥ ನಂಬಿಕೆ, ಆ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಷ್ಟು ಜನರು ಸೇರಿದ್ದಾರೆ ಅನ್ನುವಂಥ ಮನಸ್ಥಿತಿ ಅಲ್ಲ, ಯಾವ ಮನಸ್ಸಿನ ಜನರು ಸೇರಿದ್ದಾರೆ ಅನ್ನುವಂಥ ಮನಸ್ಥಿತಿ ಬರುತ್ತೆ. ಅಂಡ್ ಸಮಾಜ ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನುವಂಥ ಮನಸ್ಥಿತಿ ಬರುತ್ತೆ. ಅಂಡ್ ಇದು ಇವತ್ತಿನ ವಿಶೇಷ. ಜೊತೆಗೆ ಈ ಒಂದು ತರ್ಕಗಳು ಅಥವಾ ಈ ಒಂದು ವಿಚಾರಗಳು ಕೊನೆಗೊಳ್ಳಿ, ನಮ್ಮ ಸಮಾಜ ಒಗ್ಗಟ್ಟಾಗ್ಲಿ ಅನ್ನೋದು ನಮ್ಮ ಒಂದು ಹಾರೈಕೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಇದು ವಿಶ್ವಾಸದ ಪ್ರತಿಭೆ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು